ಗಜಮುಖದ ಬಗೆ ಗಣಪಗೆ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಧುರವೀಳ್ಯವಗೊಳ್ಳುತ್ತ ಮಾಧವನಿರದ ಲೋಚಿಸುತ್ತ ಮಾಧವನಿರದ ಲೋಚಿಸುತ್ತ ಮಾಧವನಿರದ ಲೋಚಿಸುತ್ತ ಮಾಧವನಿರದ ಲೋಚಿಸುತ್ತ ಕುರುಪತಿಗಿಹ ಬಲ ನದಿಸುತ್ತ ಕುಂಭಜ ಕುರುಪತಿಗಿಹ ಬಲ ನದಿಸುತ್ತ ಕುಂಭಜ ತರಣಿಜನು ತೇಜನ ಬಳಿಕಿದರಲಿ ಹೊರಬೇಡ್ಯವಗೊಳ್ಳುತ್ತ ಮಾಧವನಿರದ ಲೋಚಿಸುತ್ತ ಮಾಧವನಿರದ ಲೋಚಿಸುತ್ತ ಧುರವೀಳ್ಯವಗೊಳ್ಳುತ್ತ ದುರವೀಳ್ಯವನ್ನು ಕೊಳ್ಳುತ್ತ ಹೀಗೆ ಅಲ್ವ ನಾ ಹೊರಟಂತಹ ಹೊತ್ತಿನಲ್ಲಿ ತಿಳಿದ ಪ್ರಾಜ್ಞರು ಆಡುವುದಕ್ಕೆ ತೊಡಗಿದ್ದು. ಹಾಗಾದರೆ ದುರವೀಳ್ಯವನ್ನು ಕೊಳ್ಳುವುದು, ದುರವೀಳ್ಯವನ್ನು ಕೊಟ್ಟದ್ದು ಕೌರವನ ಆಯ್ಕೆಯಿಂದಲ್ಲ. ಬಹುತೇಕರು ಕೌರವನ ಸಭಾವಲಯದಲ್ಲಿದ್ದವರು ಹಾಗೆಯೇ ಭಾವಿಸಿದ್ರು. ಸಂಧಿಗೈ ತಂದಂತಹ ಕೃಷ್ಣನ ಸಂಧಾನ ವಿಫಲವಾಯಿತು. ತತ್ಪರಿಣಾಮದಿಂದ ಕೌರವ ಕೊಟ್ಟಂತಹ ದುರವೀಳ್ಯವನ್ನು ಸ್ವೀಕರಿಸಿ ಕೃಷ್ಣ ಹೊರಟು ನಿಂತಿದ್ದಾನೆ ಅಂತ. ಅರಿತ ಪ್ರಾಜ್ಞರು ಹೀಗಾಡುತ್ತಾರೆ, ದುರವೀಳ್ಯವ ಕೊಳ್ಳುತ್ತ. ದುರವೀಳ್ಯವನ್ನು ಕೊಳ್ಳುವುದಕ್ಕಾಗಿ ಅದೇ ಸಂಕಲ್ಪದಿಂದಲೇ ಇಲ್ಲಿಯವರೆಗೆ ಸಾಗಿ ಬಂದದ್ದು. ಅದನ್ನು ಸೂಚ್ಯವಾಗಿಯೂ ದೃಪದನಂದನೆಯಲ್ಲಿ ಆಡಿದ್ದೆ. ಸಿರಿವಂತೆ ದುಃಖಿಸಬೇಡ, ನಿನ್ನ ಹೆರಳ ಗಂಟಿಕ್ಕುತ್ತೇನೆ ಅಂತ ಪ್ರಮಾಣವನ್ನು ಮಾಡಿ ಬಂದಿದ್ದೆ. ಅವಳ ಹೆರಳನ್ನು ಗಂಟಿಕ್ಕಬೇಕು ಅಂತಾದರೆ ದುರವನ್ನು ಗಂಟಿಕ್ಕಬೇಕಾಗುತ್ತದೆ. ದುರಗಂಟಿಕ್ಕದೆ ಅವಳ ಹೆರಳನ್ನು ಗಂಟಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಸಂಧಾನದ ಸಭೆಯಲ್ಲಿ ಅನೇಕ ವಾಕ್ಯಗಳನ್ನು ಆಡಿದೆ, ಹೇಳಬೇಕಾದ ನೀತಿಗಳನ್ನು ಆಡಿದೆ. ಎಲ್ಲವನ್ನು ಮೀರಿ ಕೊನೆಯಲ್ಲಿ ಕೌರವ 2 ವಾಕ್ಯಗಳನ್ನು ಆಡಿದ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮಾಧರ್ಮಗಳ ವಿವೇಕ ನನಗೆ ತಿಳಿದಿದೆ, ಆದರೆ ವ್ಯಸ್ತನಾಗುವಂತಹ ಮನಸ್ಸು ನನಗಿಲ್ಲ. ಅಧರ್ಮದಲ್ಲಿಯೇ ನನಗೆ ಆಸಕ್ತಿ ಅಂತ ಆಡಿದ. ದುರವೀಳ್ಯವನ್ನು ಸ್ವೀಕರಿಸಿ ಅವನಿಗೆ ಬಲವಾಗಿ ನಿಂತಹ ಅನೇಕ ಮಂದಿಗಳನ್ನು ಉದ್ದೇಶಿಸಿ ಆಳಿದೆ. ಮರಣಮಂ ಬಯಸಿರ್ಪ ನೀ ಕಳ ಅಂತ. ಅಲ್ಲಿಂದ ಹೊರಟೆ, ರಥವೇರಿದೆ. ರಥವನ್ನು ಮುನ್ನಡೆಸ್ತಾ ಇರುವ ಹೊತ್ತಿನಲ್ಲಿ ನನ್ನಷ್ಟಕ್ಕೆ ಆಲೋಚಿಸುವುದಕ್ಕೆ ತೊಡಗಿದರೆ ಕೌರವನಿಗೆ ಬಲವಾಗಿ ನಿಂತವರು ಯಾರು ಅಂತ ಯೋಚಿಸಿದರೆ ನದಿಸುತ ಕುಂಭಜರೇ ಮೊದಲಾದವರು. ಮರಣವನ್ನು ಇಚ್ಛೆಯಾಗಿ ಸ್ವೀಕರಿಸಿದ ಭೀಷ್ಮರೋ, ಕಲಶ ಸಂಭವರಾಗಿ ಉಭಯ ಕುಲ ವಿಲ್ಲೋಜನೆಂಬ ನೆಗಳತೆಯನ್ನು ಹೊಂದಿದ ದ್ರೋಣರೋ, ಇವರೆಲ್ಲ ಬಲವಾಗಿ ನಿಂತಿದ್ದಾರೆ. ಆದರೆ ಯಾಕೆ ಬಲವಾಗಿ ನಿಂತಿದ್ದಾರೆ ಅಂತ ಯೋಚಿಸಿದರೆ
ಅವರೆಲ್ಲ ಬಲವಾಗಿ ನಿಂತದ್ದು ಅನಿವಾರ್ಯತೆಯ ಸ್ಥಿತಿಯಲ್ಲಿ, ತೊರೆದು ಹೋಗುವುದಕ್ಕೆ ಅಸಾಧ್ಯವಾದ್ದರಿಂದ ಬೆಂಬಲವನ್ನು ಒದಗಿಸ್ತಾ ಇದ್ದಾರೆ. ಯಾವ ಕಾಲದಲ್ಲಿ ತೊರೆಯುವುದಕ್ಕೆ ಸಾಧ್ಯವಾದ ಮಾರ್ಗ ಗೋಚರಿಸ್ತದಾಗ ತೆರೆದುಕೊಳ್ತಾರೆ, ತೊರೆದು ಹೋಗುತ್ತಾರೆ. ನಾನು ಯೋಚಿಸ್ತಾ ಇರುವುದು ಅವರ ಬಗೆಗಾಗಿ ಅಲ್ಲ. ಅರ್ಥದಾಸರಾಗಿಯೋ ಅನಿವಾರ್ಯತೆಯಿಂದಲೋ ಸೇರಿಕೊಂಡವರನ್ನು ಬಿಡಿಸುವುದಕ್ಕೆ ಅನೇಕ ಮಾರ್ಗಗಳು ಉಂಟು. ಇಚ್ಛೆಯಿಂದಲೇ ಸ್ವ ಇಚ್ಛೆಯಿಂದ ಸೇರಿಕೊಂಡವ ಒಬ್ಬ ಇದ್ರೆ ಅವನನ್ನು ಯಾವುದರಿಂದ ತಪ್ಪಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಅವನಿಗೆ ಬೆಂಬಲವಾಗಿ ನಿಂತ ಎಲ್ಲರ ಮಧ್ಯದಲ್ಲಿ ತನ್ನ ಸ್ವ ಇಚ್ಛೆಯಿಂದ ತನ್ನತನವನ್ನು ಪ್ರತಿಷ್ಠಾಪಿಸುವುದಕ್ಕೆ, ತನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಸೇರಿಕೊಂಡ ಒಬ್ಬ ಇದ್ದಾನೆ. ಅವನಿಗೆ ವೀರಕರ್ಣ ಅಂತ ಹೆಸರು. ವೀರನು ಕಲಿಕರ್ಣ ಧುರಗೆಲ್ಲಲಾರಿಗೂ ಬಲು ಕಠಿಣ, ಧುರಗೆಲ್ಲಲಾರಿಗೂ ಬಲು ಕಠಿಣ. ಧುರಗೆಲ್ಲಲಾರಿಗೂ ಬಲು ಕಠಿಣ, ಧುರಗೆಲ್ಲಲಾರಿಗೂ ಬಲು ಕಠಿಣ. ಸೂರ್ಯ ಸುತನ ಕಂಡಂತರಂಗದಲ್ಲಿ, ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ. ಕಲಿಕರ್ಣ ಧುರಗೆಲ್ಲಲಾರಿಗೂ ಬಲು ಕಠಿಣ. ವೀರನು ಕೌರವ ಪಕ್ಷಪಾತಿಯಾಗಿರುವ ಉಳಿದವರೆಲ್ಲರಿಗಿಂತ ಭಿನ್ನನಾಗಿ ಕಾಣುವವ ಕಲಿಕರ್ಣ, ವೀರನು ಕಲಿಕರ್ಣ. ಅವ ಸೇರಿಕೊಳ್ಳುವ ಹೊತ್ತಿನಲ್ಲಿಯೇ ತುಂಬಿದಂತಹ ಅನೇಕ ಮಂದಿಗಳ ಮುಂಭಾಗದಲ್ಲಿ ಆಡಿದ ಪಾರ್ಥವಿದ್ವೇಷವೇ ನನ್ನ ಬದುಕಿನ ಲಕ್ಷ್ಯ ಅಂತ. ಹಾಗೆ ಒಪ್ಪಿದಂತಹ ಕರ್ಣನನ್ನು ಸ್ವೀಕರಿಸಿದಂತಹ ಕೌರವ ಆಡಿದ ಮಾತು ಅದೇ. ಕ್ಷತ್ರಿಯನೊಬ್ಬನ ಕ್ಷಾತ್ರತ್ವ ನಿರ್ಣಯಿಸಲ್ಪಡುವುದವನ ತೋಳಬಲದಿಂದ, ಅವನ ಹಿನ್ನೆಲೆಯನ್ನರಿತಲ್ಲ ಅಂತ. ತೋಳಬಲ ಎಷ್ಟುಂಟು ಎಂಬುದರ ಬಲದಿಂದ, ಬಲಸ್ಯ ಪೃಥ್ವಿ, ಆ ನೆಲೆಯಿಂದ ಅವನನ್ನು ಎತ್ತರಕ್ಕೇರಿಸ್ತೇನೆ ಅಂತ ಅಂಗರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ತನ್ನ ಅಂಗದವಾಗಿ ಸ್ವೀಕರಿಸಿಕೊಂಡಿದ್ದಾನೆ ಕೌರವ. ಹಾಗಾದರೆ ಕೌರವ ಪಾಳೆಯನ್ನು ಸೇರಿಕೊಂಡಂತಹ ಕರ್ಣ ನಮಗೀಗ ಅತ್ಯಂತ ಅಪಾಯಕಾರಿಯಾಗಿ ಗೋಚರಿಸುವುದು. ಪಾರ್ಥವಿದ್ವೇಷವನ್ನೇ ಸ್ಥಾಪಿಸಿಕೊಂಡ ಕರ್ಣ ಎಲ್ಲಿಯಾದರೂ ವಿಜೃಂಭಿಸಿದ ಅಂತಾದರೆ ಪಾಂಡವ ಪಂಚಕರಲ್ಲಿ ಒಬ್ಬರು ಅಳಿದರೂ ಪಾಂಡವ ಪಂಚಕರು ಅಳಿದ ಹಾಗೆ ಕುಂತಿ ಗರ್ಭವೇ ಶೂನ್ಯವಾಗುತ್ತದೆ. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎಂಬ ನೆಗಳತೆಯನ್ನು ಹೊಂದಿದ್ದು ಮಾತ್ರ ಅಲ್ಲ, ಇದೀಗ ಮುಗಿಸಿದ ಸಂಧಾನದ ಸಭೆಯಲ್ಲಿ ಸ್ಪಷ್ಟವಾಗಿ ಆಡಿದ್ದೇನೆ, ಮಮ ಪ್ರಾಣಾಹಿ ಪಾಂಡವ, ಪಾಂಡವ ಪಂಚಕರನ್ನು ಪ್ರಾಣದೋಪಾದಿಯಲ್ಲಿ ಪಾಲಿಸ್ತೇನೆ, ಧರ್ಮ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸಿ ತೋರಿಸ್ತೇನೆ, ಇದನ್ನು ಆಡಿದ್ದೇನೆ. ಆಡಿದ ಮೇಲೆ ಸತ್ಯವಾಗಿಸಬೇಡುವ, ಏನು ಮಾಡುವ? ಸರಿ, ಮಾರ್ಗಗಳು ಅನೇಕ ಉಂಟು, ಅದರಲ್ಲಿ ಒಂದನ್ನು ಆಯ್ದುಕೊಳ್ಳುವುದು. ರಾಮಪಾಳಯದಿಂದ ದೂತನಾಗಿ ಸಾಗಿ ಹೋದಂತಹ ಹನುಮಂತ ಸೀತಾನ್ವೇಷಣೆಗೆ ಮಾತ್ರ ಅಪ್ಪಣೆಯನ್ನು ಪಡೆದದ್ದು, ಲಂಕಾದಹನವನ್ನು ಮಾಡಿ ಬರಲಿಲ್ವಾ? ದೂತನಾದವನಿಗೆ ಹಿತವಾದದ್ದು, ಸ್ವಾಮಿಯ ಹಿತವನ್ನು ಸ್ಥಾಪಿಸುವುದಕ್ಕೆ, ಮೂಲ ಉದ್ದೇಶಕ್ಕೆ ವಿರುದ್ಧವಾಗದ್ದನ್ನು ಸಾಧಿಸಬಹುದು ಅಂತ ಶಾಸ್ತ್ರವೇ ಹೇಳುತ್ತದೆ. ಶಾಸ್ತ್ರದ ಮಾಧ್ಯಮವನ್ನು ಹಿಡಿದು ಸಾಮವಾಗಿ ಅಲ್ಲ, ದಾನವಾಗಿಯೂ ಅಲ್ಲ, ಭೇದವಾಗಿ ಭೇದೋಪಾಯವನ್ನು ಮಾಡಬೇಕು. ವಜ್ರವನ್ನೇ ಕೊರೆಯಬಹುದಾದ ದುಂಬಿಯಾದರೂ ಕಮಲನಾಳದಲ್ಲಿ ಸಿಲುಕಿದರೆ ಅದರಿಂದ ಹೊರಬರುವುದಕ್ಕಾಗುವುದಿಲ್ಲ. ವಜ್ರವನ್ನು ಕೊರೆಯುವುದಕ್ಕಾಗುತ್ತದೆ, ಕಮಲ ಕೊರೆಯುವುದಕ್ಕಾಗುವುದಿಲ್ಲವೋ? ಆಗುವುದಿಲ್ಲ. ಯಾಕೆ ಅಂದರೆ ಕಮಲದ ಆ ಗಂಧದ ಮಧ್ಯದಲ್ಲಿ ಅದಕ್ಕೊಂದು ವಿಭ್ರಮ ಇರ್ತದೆ, ಮೋಹ ಇರ್ತದೆ. ಜ್ಞಾನವನ್ನಾಗಲಿ ಬಲವನ್ನಾಗಲಿ ನಾಶ ಮಾಡುವ ಒಂದು ವಸ್ತುಗೆ ಮೋಹ ಅಂತ ಹೆಸರು. ಈಗ ಬಿತ್ತಬೇಕಾದದ್ದು ವ್ಯಾಮೋಹವನ್ನು. ವಜ್ರವನ್ನೇ ಕೊರೆಯುವ ದುಂಬಿಯುವ ಇವನಿಗೆ ವ್ಯಾಮೋಹದ ಪಂಕಜದೊಳಗೆ ಇರಿಸಿದೆ ಅಂತಾದರೆ ಪಂಕಜನಾಭನಾಗಿ ಇಲ್ಲಿಗೆ ಬಂದದ್ದಕ್ಕೆ ಸಾರ್ಥಕ ಆಗುತ್ತದೆ. ಅಷ್ಟನ್ನು ಮಾಡಬೇಕು ಅಂತಾದರೆ ಎಲ್ಲ ನನ್ನ ರಥದ ಹಿಂದೆ ನಡೆದು ಬರ್ತಾ ಇದ್ದವರು ಒಬ್ಬೊಬ್ಬರೇ ಹೋಗಿ ಬರ್ತೇವೆ ಅಂತ ಕೈ ಮುಗಿದು ಹೊರಟಿದ್ದಾರೆ. ಹೊರಟು ನಿತ್ತ ಅವನಿಗೂ ಒಂದು ಕಣ್ಸನ್ನೆಯಲ್ಲಿ ನಿಲ್ಲುವಂತೆ ಹೇಳಿದ್ದೇನೆ. ಬರ್ತಾ ಇದ್ದಾನೆ. ಒಂದು ಪೂರ್ವ ಪೀಠಿಕೆಯನ್ನು ಇರಿಸಿಕೊಂಡು ಮಾತಾಡಿಸುವ ಪ್ರಯತ್ನ ಮಾಡುವ. ಕರ್ಣ, ಓ ಕೃಷ್ಣಸ್ವಾಮಿ,
ನಡೆದು ಬರ್ತಾ ಇದ್ದೆ. ನಮಗದೆ ಹಾ, ನಾನು ಇನ್ನೊಬ್ಬರ ವಾಹನ ಬಯಸುವುದೇ ಇಲ್ಲ. ಓಹೋ, ಯಾಕಂದ್ರೆ ಎಷ್ಟೊತ್ತಿಗೆ ಎಲ್ಲಿ ನೀವು ವಿಶ್ರಾಂತಿ ಪಡೀತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಹೌದು. ಅಥವಾ ನೀನು ವಿಶ್ರಾಂತಿ ಪಡೆಯುವ ಮನೆಯಲ್ಲಿ ನನಗೆ ಅವಕಾಶ ಉಂಟು ಅಂತಲೂ ಗೊತ್ತಿಲ್ಲ. ಅದು ಹೇಳುವುದಕ್ಕಾಗುವುದಿಲ್ಲ. ಮಾತ್ರ ಅಲ್ಲ, ನೀನು 16,108 ಮನೆಯಲ್ಲಿ ಸುತ್ತು ಬರುವವ. ನನಗೆ ಎಲ್ಲಿನ ಕೆಲಸ ಉಂಟು ನಿನ್ನ ಖಾಸಗಿ ವ್ಯವಹಾರದಲ್ಲಿ ಅಲ್ವೋ? ಒಂದು, ನೀನು ಹಸ್ತಿನಾವತಿಗೆ ಬರುವಾಗಲೂ ನಾನು ಸ್ವಾಗತದ ನೇತೃತ್ವದಲ್ಲಿದ್ದೆ. ನೀನೇ ಮುಂಚೂಣಿಯಲ್ಲಿದ್ದವ. ನಿನ್ನನ್ನೊಂದು ಮರ್ಯಾದೆಯಲ್ಲಿ ಕಳುಹಿಸಿಕೊಡುವ ಅಂತ ನಾವು ಒಟ್ಟಿಗೆ ಬಂದದ್ದು. ಇದ್ದವರು ಹಾಗೆ ಯೋಚಿಸಿ. ಯಾಕಂದ್ರೆ ಬರುವಾಗ ನೀನು ಅನೇಕ ಮರ್ಯಾದೆಯನ್ನು ತಗೊಂಡಿದ್ದಿ, ಕೆಲವು ಮರ್ಯಾದೆ ತಗೊಳ್ಳಿಲ್ಲ. ಹೌದು. ಕಳುಹಿಸಿಕೊಡುವುದು ಸುಲಭ ಅಲ್ವ ಕೃಷ್ಣ? ಹೌದೌದು. ಹೀಗೆ ಮಾಡಿದ್ರೆ ಆಯ್ತು ಅಷ್ಟೇ. ಹೌದೌದು. ಕರೆಸುವುದು ಕಷ್ಟ, ಕಳುವುದು. ನಾನು ಹೀಗೆ ಮಾಡುವ ಆಲೋಚನೆ. ಹೌದಾ? ಹೌದೌದು. ಆದ್ರೆ ಅಷ್ಟಕ್ಕೆ ನಿಲ್ಲುವುದು ಹಾಗಿಲ್ಲ. ಅಲ್ಲ, ನಿಲ್ಲಿಸಿದಿ ನೀನು ರಥವನ್ನು. ನಿಲ್ಲಿಸಿದ್ದೇನೆ. ನಿಲ್ಲಿಸುದು ಒಳ್ಳೇದಾಯ್ತು. ಯಾಕೆ? ನೀನು ರಥದಲ್ಲಿ ಹೋಗುವಾಗ ನಾನು ಮಾತಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಕುತ್ತಿಗೆ ಮೇಲೆ ಮಾಡಿಕೊಂಡು. ಹೌದು, ನನಗೆ ಇಣುಕಬೇಕು. ನಿನಗೆ ಸುಲಭ, ನಾನೀಗ ಮೇಲೆ ನೋಡು, ನನಗೆ ಕಷ್ಟ. ನನಗೆ ಮೇಲೆ ನೋಡುವುದೇ ಸುಲಭ, ಕೆಳಗೆ ಬದುಕಿನ ಉದ್ದಕ್ಕೂ ನಾ ಮೇಲೆ ನೋಡಿಕೊಂಡೇ ಇರುವುದು. ಹೌದಾ? ನಾನು ಕೆಳಗೆ ನೋಡಿ ಮೇಲೆ ಏರಿಸ್ತಾ ಬಂದವ. ಯಾಕಂದ್ರೆ ನನಗೆ ಮೇಲೆ ನೋಡಿದ್ರೆ ಅವ ಯಾರು ಅಂತ ಗೊತ್ತುಂಟು, ಕೆಳಗೆ ನೋಡ್ಲಿಕ್ಕೆ ಯಾರು ಅಂತ ಗೊತ್ತಿಲ್ಲ. ಅದೀತು. ಇನ್ನೊಬ್ಬರ ವಾಹನದ ವ್ಯವಸ್ಥೆಗೆ ಒಳಪಡದ ನಿನ್ನನ್ನೇ ಒಂದು ವಾಹನವಾಗಿಸಬೇಕು ಅಂತ ಯೋಚಿಸ್ತಾ ಇರುವುದು ನಾನೀಗ. ಅಂತೂ ನೀನು ಇನ್ನೊಬ್ಬರ ಹೆಗಲ ಮೇಲೆ ಕೂತು ಆಲೋಚನೆಯಲ್ಲೇ ಇದ್ದಿ. ಹೌದಪ್ಪ, ಅಲ್ವಾ? ಆಧಾರ ಬೇಡವೋ? ಆದ್ರೆ ಹೇಳಿದ್ರೆ ಯಾರೋ, ಹಸ್ತಿನಾವತಿಗೆ ಬರುವಾಗ ಧರ್ಮರಾಯನ ರಥವನ್ನು ನೀನು ಬಳಸಲಿಲ್ಲ, ನಿನ್ನದೇ ರಥವನ್ನು ಬಳಸಿದ್ದಿ ಅಂತ ಹೇಳಿದ್ರೆ ಯಾರು? ಯಾಕಂದ್ರೆ ನಾ ಬಯಸಿದವರನ್ನು ಏರಿಸಿಕೊಳ್ಳುವ ಸ್ವಾತಂತ್ರ್ಯ ನನಗುಂಟಲ್ವೋ. ಧರ್ಮರಾಯನ ರಥ ಆದ್ರೆ ಅವ ಬಯಸಿದವರನ್ನು ಮಾತ್ರ ಏರಿಸಿಕೊಳ್ಳಬಹುದು, ಆದ್ರೆ ಹತ್ಲಿಕ್ಕೂ ಆಲೋಚನೆ ಮಾಡಬೇಡುವ. ಓಹೋ, ಅದು ಉಂಟಲ್ವಾ? ಎಷ್ಟೊತ್ತಿಗೆ ದಾರಿಯಲ್ಲಿ ಇಳಿಸ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದೌದು. ನನಗೆ ಸ್ವಲ್ಪ ಇಲ್ಲಿ ಕೆಲಸ ಉಂಟು ಅಂತ. ಇಲ್ಲ, ನಾವು ಹೀಗೆ ಮಾಡುವ. ಏರಿಸಿಕೊಳ್ಳುವಲ್ಲಿಯವರೆಗಿನ ಸ್ವಾತಂತ್ರ್ಯ ಏರುವವನಿಗೆ, ಇಳಿಯುವುದು ಅವನ ಮನಸ್ಸಿಗೆ ಬಿಡುವುದು. ಆ ನೆಲೆಯಿಂದ ನಿನ್ನನ್ನು ಹಾರ್ದಿಕವಾಗಿ ಇಕ್ಕೋ ಕೈ ಮುಂದೆ ಹಿಡಿದು ಪ್ರಶ್ನಿಸ್ತಾ ಇದ್ದೇನೆ. ಬಾರೋ ಇತ್ತು ಭಾನು ವಸುಶೇಣ, ಕೃಷ್ಣ, ನಿನ್ನಲ್ಲಿ ಸುಮ್ಮನೆ ಒಂದೆರಡು ಮಾತು ಔಪಚಾರಿಕಕ್ಕೆ ಆಡಿ ನಿನ್ನಿಂದ ಬೀಳ್ಕೊಂಡು ರಥವನ್ನು ಮುನ್ನಡೆಸುವ ಲಕ್ಷ್ಯದಿಂದ ನಿನ್ನನ್ನು ಕರೆದದ್ದಲ್ಲ. ಹಾಗೊಂದಿರುವುದಿಲ್ವ? ಔಪಚಾರಿಕವಾಗಿ ನಿಮ್ಮನ್ನು ಕಂಡದ್ದು ಸಂತೋಷ ಆಯಿತು, ಇನ್ನು ಬರ್ತೇವೆ. ಇದು ಔಪಚಾರಿಕವಾಗಿ ಆಡುವ ಮಾತೇ ಹೊರತಾಗಿ ಹೃದಯವಾದ ಮಾತುಗಳಲ್ಲ. ಈಗ ನಾನು ಆ ಲಕ್ಷ್ಯದಿಂದ ನಿನ್ನನ್ನು ಬಾರಯ್ಯ ಅಂತ ಕರೆದದ್ದಲ್ಲ. ನಿನ್ನೊಟ್ಟಿಗೆ ಮಾತನಾಡಬೇಕು ಎಂಬ ಅಪೇಕ್ಷೆ ಹೃದಯವಾಗಿ ಹುಟ್ಟಿಕೊಂಡದ್ದು. ಬಹಳ ಮಾತಾಡಿ ಆಯ್ತಲ್ಲ. ಸಭೆಯಲ್ಲಿ ಆಗಿದೆ ಒಂದಷ್ಟು ಮಾತುಗಳು, ಆದರೆ ಕೊನೆಗೆ ಉಳಿದದ್ದು ಎರಡೇ ಮಾತುಗಳು. ಹೌದೌದು. ಈಗ ಎರಡು ಮಾತಲ್ಲ, ಅದಕ್ಕಿಂತ ಹೆಚ್ಚು ಅಂತ ವಿಸ್ತಾರದಿಂದಲೋ ಅಲ್ಲ, ಎರಡಿಲ್ಲದ ಒಂದು ಎಂಬ ನೆಲೆಯಿಂದಲೋ ಒಳ್ಳೆಯ ನಾಲ್ಕು ಮಾತಾಡಬೇಕು ಅಂತ ಮನಸ್ಸಾಗಿದೆ.
ನಾವು ಯಾರಲ್ಲಿ ಆಡುತ್ತೇವೆ ಅನ್ನೋದರಿಂದ ಆ ಮಾತಿಗೆ ಮೌಲ್ಯ ನಿರ್ಮಾಣ ಆಗುದಲ್ವಾ? ಹೌದು. ಮತ್ತು ಏನನ್ನು ಆಡ್ತೇವೆ ಅಂತಲೂ ಉಂಟು. ಹೌದಾ? ಕೆಲವರಲ್ಲಿ ಬಹಳ ಮಾತಾಡುತ್ತೇವೆ, ಅದು ಹರಟೆ ಅಂತ ಅನಿಸಿಕೊಳ್ತದೆ. ಹೌದೌದು. ಕೆಲವರಲ್ಲಿ ಕೆಲವು ಮಾತಾಡುತ್ತೇವೆ, ಅದು ಪ್ರಯೋಜನವಿಲ್ಲದ ಮಾತು ಅಂತ ಆಗುತ್ತದೆ. ಇನ್ನು ಅರ್ಥ ಇಲ್ಲದೆ ಆಡುವ ಮಾತುಗಳು ಭಾಷಣ ಅಂತ ಅನಿಸಲ್ಪಡುತ್ತದೆ. ಕೆಲವು ಭಾಷಣವಾಗುತ್ತದೆ, ಕೆಲವು ಮಾತ್ರ ಸಂಭಾಷಣೆಯಾಗುವುದು. ಒಂದು ಸಮ್ಯಕ್ ಭಾಷಣವನ್ನು ಹೊಂದು ಅರ್ಥ ಇರುವುದು ಬೇರೆ, ಅರ್ಥ ಮಾಡುವುದು ಬೇರೆ. ನಾವು ಅರ್ಥ ಮಾಡುವುದು ಯಾಕೆ? ಅರ್ಥ ಇದ್ದದ್ದನ್ನೇ ಆಡುವ. ಒಂದು ಅರ್ಥಾಪೇಕ್ಷೆಯಿಂದಲೇ ಮಾತಾಡಬೇಕು ಎಂಬ ಉದ್ದೇಶದಿಂದ ನಿನ್ನಲ್ಲಿ ಮಾತಾಡುವುದಕ್ಕಾಗಿ ನಿನ್ನನ್ನು ಕರೆಯುತ್ತಾ ಇರುವುದು. ಮಾತಾಡುವುದಕ್ಕೊಂದು ಸಮಾನತೆ ಬೇಡವಾ? ಬೇಕು. ಶಾಸ್ತ್ರವೇ ಹೇಳುತ್ತದೆ, ಸಾರಸಕ್ಕಾಗಲಿ, ಸಮರಕ್ಕಾಗಲಿ, ಸಂಭಾಷಣೆಗಾಗಲಿ, ಸಹಪಂಕ್ತಿ ಭೋಜನಕ್ಕಾಗಲಿ ಒಂದು ಸಮಾನತೆ ಬೇಕು. ನೀ ರಥದ ಕೆಳಗಿರುವುದು, ನಾ ರಥದ ಮೇಲಿರುವುದು. ಮೇಲಿಂದ ಕೆಳಗೋ, ಕೆಳಗಿಂದ ಮೇಲೋ ಮಾತಾಡುವುದಕ್ಕೆ ಆಗುವುದಿಲ್ಲ. ನೀ ರಥವನ್ನೇರಬೇಕು, ನನ್ನ ತೊಡೆ ಸೋಂಕಿನಲ್ಲಿಯೇ ಕುಳಿತುಕೊಳ್ಳಬೇಕು. ನಿನ್ನ ಮೈಯ ಸ್ಪರ್ಶ, ಆ ಅನುಭೂತಿಯಿಂದ ನಿನ್ನಲ್ಲಿ ಒಂದು ಆಪ್ತವಾದ ಮಾತನ್ನು ಆಡಬೇಕು. ಜೊತೆಗೆ ಮಾತಾಡ್ತಾ ಆಡುತ್ತಾ ಮುಂದೆ ದಾರಿ ಸಾಗುವುದಕ್ಕಾಗಿ ನಾನು ನೀನು ಸೇರಿ ಒಂದು ವೀಳ್ಯವನ್ನು ಹಾಕಬೇಕು ಅಂತ ಆಸೆ ಉಂಟು. ಹೇಗೂ ನಿನ್ನೊಡೆಯ ಕೊಟ್ಟ ದೂರ ವೀಳ್ಯ ಉಂಟು. ಆ ವೀಳ್ಯಕ್ಕೆ ಸ್ವಲ್ಪ ಸುಣ್ಣವನ್ನು ಸೇರಿಸುವ, ಅದರೊಡೆ ಮಧ್ಯದಲ್ಲಿ ಒಂದು ಅಡಿಕೆಯನ್ನು ಇಡುವ, ಸ್ವಲ್ಪ ನಾನು ನೀನು ವೀಳ್ಯವನ್ನು ಹಾಕಿ ಹಾಗೇ ನಾಲ್ಕು ಮಾತಾಡುವ ಅಂತುಂಟು. ಹೇಗೆ ರಥವನ್ನೇರ್ತೀಯೋ, ಕೈಯನ್ನು ಕೊಡ್ಲೋ? ಉಪಪ್ಲಾವ್ಯದಿಂದ ನೀನು ಹೊರಟು ಬಂದದ್ದೇ ಮಾತಾಡ್ಲಿಕ್ಕೆ. ಹೌದು. ಮಾತು ಮುಗಿಸಿ ನಾವೆಲ್ಲ ಆಯುಧವನ್ನು ಜಳಪಿಸುವುದಿನ್ನು. ಹೌದೌದು. ಹಾಗೆ ತೀರ್ಮಾನ ಮಾಡಿ ದುರವೀಳ್ಯವಕ್ಕೆ ನೀನು ಕೈ ನೀಡಿದಿ. ಸತ್ಯ. ನನ್ನ ಭಾಷೆಯಲ್ಲಿ ಹೇಳುವುದಿದ್ರೆ ದುರವೀಳ್ಯಕ್ಕೆ ಕೈ ಕೊಟ್ಟಿ. ನೀನು ಕೊಟ್ಟಿದ್ದೇನೆ. ನೀ ಕೈ ಕೊಡುವ ಜನ ಅಂತ ನನಗೆ ಗೊತ್ತು. ಹೌದೌದು, ಹಿಡಿಯೋರು ಬೇಕು ಅಲ್ವಾ ಕೃಷ್ಣ? ಆದರೂ ಈ ಮುಸ್ಸಂಜೆಯ ಹೊತ್ತು ನನ್ನ ಪರಿಚಯ ನಿನಗುಂಟು, ನಿನ್ನ ಪರಿಚಯ ನನಗುಂಟು. ಇಲ್ಲದಿದ್ದರೆ ಪಕ್ಕನೆ ಮುಖ ಪರಿಚಯ ಆಗಲಿಕ್ಕಿಲ್ಲ. ಹೌದು. ಸೂರ್ಯ ಅಸ್ತ ಆಗ್ತಾ ಇದೆ, ಸೂರ್ಯ ಮುಳುಗುವ ಕಾಲಕ್ಕೆ ಸಿದ್ಧನಾಗುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೊರಡುತ್ತಿರುವ ನೀನು ಕರ್ಣ ಮಾತಾಡ್ಲಿಕ್ಕುಂಟು. ನಿನ್ನ ಎತ್ತರ ಏನು ಅಂತ ನಮ್ಗೆ ಗೊತ್ತಾಗಿದೆ. ಕೃಷ್ಣಸ್ತು ಸ್ವಯಂ ಭಗವಾನ್ ನಾವು ಕಂಡದಲ್ವದು. ಸುಯೋಧನನನ್ನು ಉಳಿದು ದುರವೀಳ್ಯದ ಸಭೆಯಲ್ಲಿ ದೃಷ್ಟಿ ಇಲ್ಲದೆ ಇದ್ದವರಿಗೆ ಇದ್ದ ದೃಷ್ಟಿಗೆ ಬಟ್ಟೆ ಕಟ್ಟಿಕೊಂಡ ಗಾಂಧಾರಿ ದೇವಿಗೆ ಕೃಷ್ಣ ದರ್ಶನ ಆಗಿದೆ. ಕಣ್ಣು ಉಳ್ಳವನಿಗೆ ದರ್ಶನ ಆಗಲಿಲ್ಲ, ಕಣ್ಣು ಇಲ್ಲದೆ ಇದ್ದವರಿಗೆ ದೃಷ್ಟಿ ಮೂಡಿದೆ. ಹೌದು. ನಿನ್ನನ್ನು ನೋಡಿದ ಮೇಲೆ ಇನ್ನು ಯಾರನ್ನು ನೋಡುವುದು ಬೇಡ, ನೇತ್ರ ಒಡಗಲಿ ಹೇಳಿದ್ದಾನೆ ಅಂದ ನೃಪತಿ. ಹೌದು. ಹಾಗಾದ್ರೆ ನಿನ್ನ ಯೋಗ್ಯತೆ ಏನು? ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಎಲ್ಲರ ಹತ್ರ ಉಂಟು. ನೀನೇನು ಎನ್ನುವ ಪ್ರಶ್ನೆಗೆ ಜ್ಞಾನಿಗಳ ಹತ್ರ ಉತ್ತರ ಇರುವಂತಹದ್ದು. ಸರಿ ಕೃಷ್ಣ. ಅಂತಹ ನೀನು ಒಬ್ಬ ಸಾಮಾನ್ಯ ಸೂತನ ಮಗನನ್ನು ಕರೆದು ಬಾ ಮಾತಾಡ್ಲಿಕ್ಕುಂಟು, ಒಟ್ಟಿಗೆ ಕೂತ್ಕೊಳ್ಳುವ. ನನಗೆ ಏರ್ಲಿಕ್ಕೆ ಹೆದರುತ್ತೇನೆ ನಾನು. ಪತನದ ಭೀತಿ ಉಂಟು ಏರಿದವನಿಗೆ. ಆದರೆ ನನಗೆ ಲಕ್ಷ್ಮೀ ಸ್ವಯಂವರ ನೆನಪುತ್ತದೆ. ಯಾವುದು? ಯಾಕೆಂದ್ರೆ ನೀನು ಶ್ರೀನಾಥ. ಶ್ರೀನಾಥ ನಿನ್ನ ನುಡಿಗೆ ನೆಂಬೆ, ನಿನ್ನ ನುಡಿಗೆ
ನೈಜ ರಥವೇರಲಾನು ನಿರ್ಣಯ ಸರಿ ಸಮಾನನೇ ನಯ್ಯ ಶ್ರೀನಾಥನಿಂದ ನುಡಿಗೆ ನಿಂಬೆ ರಥವೇರಲಾನು ನಿನ್ನಯ ಸರಿ ಸಮಾನನೇ ನಯ್ಯ ಶ್ರೀನಾಥ ಎನಿಂಬೆ ಶ್ರೀನಾಥ ಯುದ್ಧ ನಿಶ್ಚಯ ಆದ ಮೇಲೆ ಪಕ್ಷ ಪ್ರತಿಪಕ್ಷ ನಾವು ಆಡಳಿತವನ್ನು ಬಿಡುವುದಿಲ್ಲ ಅಂತ ಹೇಳುವ ಪಕ್ಷ ಆಗದ ಕಾರಣ ಆಡಳಿತ ಪಕ್ಷವೇ. ನೀನು ಆಡಳಿತವನ್ನು ಅಥವಾ ಇರುವ ಹಕ್ಕನ್ನು ನಮಗೆ ಕೊಡಬೇಕು ಅಂತ ಕೇಳುವ ಪಕ್ಷ. ನಮ್ಮ ದೃಷ್ಟಿಯಲ್ಲಿ ನಾನು ಪ್ರತಿಪಕ್ಷ ಅಂತ ಹೇಳ್ತೇನೆ, ವಿರೋಧ ಪಕ್ಷ ಅಂತ ಹೇಳುವುದಿಲ್ಲ. ಸರಿ ಕೃಷ್ಣ ಸಮಾನತೆ ಬೇಕು ಅಂತ ಸನ್ನಿಧಾನದಿಂದ ಅಪ್ಪಣೆ ಆಯಿತು. ಸಮಾನತೆ ಅಂದ್ರೆ ಆಸನದ ಸಮಾನತೆ ಅಲ್ಲವಲ್ಲ, ಯೋಗ್ಯತೆಯ ಸಮಾನತೆ. ಸರಿ, ಯೋಗ್ಯತೆಯ ಸಮಾನತೆಯನ್ನು ಹೇಳುವುದೇ ನಾವು ಒಂದು ವಂಶದಿಂದ. ನಿನ್ನನ್ನು ಯಾದವ ಅಂತ ಹೇಳುವುದೋ ಗೋಪಾಲಕ ಅಂತ ಹೇಳುವುದೋ ಏನು ಹೇಳುವುದು? ನಿನ್ನನ್ನು ಹುಟ್ಟಿದ ಊರಿನಲ್ಲಿ ಬೆಳಿಲಿಲ್ಲ, ಬೆಳೆದ ಊರಿನಲ್ಲಿ ನಿಲ್ಲಿಲ್ಲ, ಹಾಗೆ ಅಂತ ನೀನು ಮನೆ ಮಾಡಿದ ಊರಿನಲ್ಲಿ ಮನೆಗೆ ಹೋಗುವುದಿಲ್ಲ. ನಿನ್ನನ್ನು ಮಧುರೆ ಅಂತ ಹೇಳುವುದೋ? ಹೌದಾ. ನಿನ್ನನ್ನು ಗೋಕುಲ ಅಂತ ಹೇಳುವುದಾ? ಅಲ್ಲ. ನಿನ್ನನ್ನು ದ್ವಾರಕ ಅಂತ ಹೇಳುವುದಾ? ನಿನ್ನಲ್ಲಿ ವಿನೋದ ಕೇಳುದು. ಸತ್ಯ ಹೇಳಬೇಕು ಕೃಷ್ಣ. ಚಾಪೆ ಹಾಕಿದಲ್ಲಿ ಮಲಗ್ತೀಯ ನೀನು? ಏಳುವಲ್ಲಿ ಚಾಪೆ ಇರುವುದಿಲ್ಲ. ಅಥವಾ ಮಲಗಿದ ಚಾಪೆಯಲ್ಲಿ ಹೇಳ್ತೀಯ? ಅದಕ್ಕಿಂತ ಆಚೆ ಕೇಳುವುದಿಲ್ಲ. ಯಾಕೆಂದ್ರೆ ನಿನ್ನ ಬಗೆಗೆ ಪೂಜೆ ಮಾಡುವವರಿರುವಾಗ ನಾನು ಯಾಕೆ ಸಲಿಗೆ ಮಾತಾಡೋದು ನಿನ್ನ ಹತ್ರ? ಕೃಷ್ಣ, ಮರದ ಬೊಡ್ಡೆಗೆ ತಲೆ ಇಟ್ಟು ಮಲಗಿದ್ರೆ ನಿನಗೆ ನಿದ್ದೆ ಬರ್ತದೆ. ನಿನಗೆ ಮಲಗಲಿಕ್ಕೆ ಹಾಸಿಗೆ ಬೇಕಾ? ನಾವು ಹಾವು ಕಂಡ್ರೆ ಭಯ ಬರ್ತದೆ, ನೀನು ಹಾವಿನಲ್ಲಿ ಗೊರಕೆ ಹೊಡೀತಿ ಮಲಗಿ. ಕೃಷ್ಣ, ಆದರೆ ನನ್ನನ್ನು ಕರೆದಿಯಲ್ಲ ನೀನು ನಿನ್ನ ರಥಕ್ಕೆ ಬಾ ಅಂತ. ನಿನ್ನ ಹೃದಯ ಶ್ರೀಮಂತಿಕೆ, ಲಕ್ಷ್ಮೀಶ್ವರದ ಕಥೆಯನ್ನು ನನಗೆ ಹಾಲು ಕೊಟ್ಟ ತಾಯಿ ಹೇಳ್ತಾ ಇದ್ಲು. ಮದುವೆ ಆದ ತಕ್ಷಣ ನಾರಾಯಣ ದೇವರು ಕೇಳಿದ್ದಂತೆ ಲಕ್ಷ್ಮಿ ಹತ್ರ, ಲಕ್ಷ್ಮೀ ನಿನಗೇನು ಬೇಕು? ಮದುವೆ ಆದ 4 ದಿವಸ ಎಲ್ಲರೂ ಕೇಳ್ತಾರೆ ಹೆಂಡತಿ ಹತ್ರ ಏನು ಬೇಕು ಅಂತ. ಏನು ಬೇಕಾಗಿರುವುದಿಲ್ಲ, ಎಲ್ಲ ತೆಗ್ದಾಗಿರ್ತದೆ. ಹೌದು, ಏನಾದ್ರೂ ಬೇಕಿದ್ರೂ ಬಂದವರು ಕೊಟ್ಟದ್ದು ಉಂಟಲ್ಲ, ಖರ್ಚು ಮಾಡ್ಲಿಕ್ಕೆ ಆಯ್ತು, ಮತ್ತೆ ಇಲ್ಲ. ಕೃಷ್ಣ, ಅವಾಗ ಲಕ್ಷ್ಮಿ ಹೇಳಿದ್ಲಂತೆ, ಅವಳು ಸಂಪತ್ತಿನ ಅಧಿರಾಣಿ, ಅವಳಿಗೆ ಎಂಥದ್ದು ಬೇಕು? ಎಂಥದ್ದು ಬೇಡ. ಸ್ವಾಮಿ, ನೆಲೆ ಇಲ್ಲದಿದ್ರೆ ಬೆಲೆ ಇಲ್ಲ ಹೆಣ್ಣಿಗೆ, ನನಗೆ ನೆಲೆ ಎಲ್ಲಿ ಅಂತ ಕೇಳಿದ್ಲ ಅವಳು. ಎಲ್ಲಿ ನೆಲೆ? ಹೃದಯದಲ್ಲಿ ನೆಲೆ, ಶ್ರೀವಕ್ಷ. ಹಾಗಾದ್ರೆ ಶ್ರೀಮಂತಿಕೆ ಇರಬೇಕಾದ ಪೆಟ್ಟಿಗೆಯಲ್ಲಿ ಅಲ್ಲ, ಹೃದಯದಲ್ಲಿ. ಅದಿದ್ರೆ ಇದಾಗುವುದು, ಪೆಟ್ಟಿಗೆದು ಹೊರಗೆ ಬರುದು. ಇದರಲ್ಲಿ ಶ್ರೀಮಂತಿಕೆ ಇಲ್ಲದಿದ್ರೆ ಪೆಟ್ಟಿಗೆದು ಹೊರಗೆ ಬರ್ತದಾ? ಬರುವುದಿಲ್ಲ ಅಲ್ವಾ? ಆ ಕಾರಣದಿಂದ ಶ್ರೀನಾಥನಿಂದ ನುಡಿ ಏನೆಂಬೆ, ಆ ಯೋಗ್ಯತೆ ಇನ್ನಂಥದ್ದು, ಆ ಎತ್ತರ. ನಿನ್ನನ್ನು ದೇವಕಿಯ ಮಗ ಅಂತ ಹೇಳುವುದಾ? ಯಶೋದೆ ಕಂದ ಅಂತ ಹೇಳುವುದಾ? ನಂದನ ಕಂದ ಅಂತ ಹೇಳುವುದಾ? ಅಲ್ಲ ವಸುದೇವನ ಮಗ ಅಂತ ಹೇಳುವುದಾ? ನಮಗೆ ಗೊಂದಲ ಉಂಟು ಏನು ಹೇಳುವುದು ಅಂತ. ಆಯಾಯ ಊರಿನಲ್ಲಿ ನಿನಗೆ ಆಯಾಯ ಊರಿನವರು ಇಟ್ಟಂತಹ ಹೆಸರು, ಹೌದಾ? ನೀನು ಬೀಳುವಾಗ ಎತ್ತಿಕೊಳ್ಳಿಕ್ಕೆ ಎಷ್ಟು ಮಂದಿ ಇದ್ರು, ಕೆಲವು ಬೀಳುವಾಗ ಎತ್ತಿಕೊಳ್ಳಿಕ್ಕೆ ಜನ ಇಲ್ಲ, ಅವರೇ ಎದ್ದು ಹೋಗ್ತಾರೆ. ಮತ್ತೆ ಕೆಲವರು ಬೀಳುವುದೇ ತಿಳಿಯುವುದಿಲ್ಲ. ಅಂದ್ರೆ ಕಂಡವರ ಕೈಕೂಸಾಗಿ ನೀ ಬೆಳೆದಿ. ಕೃಷ್ಣ, ನನ್ನನ್ನು ಕಂಡ್ರು ಎದೆಗಾನಿಸಿಕೊಳ್ಳೋರು ಇರಲಿಲ್ಲ. ಪ್ರಪಂಚದಲ್ಲಿ ಒಂದು ಮಾತುಂಟು, ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲರೂ ತಾಯಿ ಆಗ್ತಾರೆ, ಅಳುವ ಮಗನ್ನು ಎತ್ತಲಿಕ್ಕೆ ತಾಯಿ ಮಾತ್ರ ಬರಬೇಕು. ಸತ್ಯ.
ಎಲ್ಲಿಯಾದ್ರೂ ಮಗು ಹೇಸಿಗೆ ಮಾಡಿದೆ, ಪೃಷ್ಠ ಒದ್ದೆ ಆಗಿದೆ, ಯಾರ ಮಗು ನನ್ನದಲ್ಲ, ನಗನಗುತ್ತಾ ಬರ್ತದೆ, ಆ ಮುದ್ದು ಲಲ್ಲೆಗರೀತಾಳೆ. ಇದು ಪ್ರಪಂಚದ ಸತ್ಯ. ಸತ್ಯ. ಸೂತನ ಮಗ ನನಗೀಗ ಹಾಗೆ ಹೇಳದಿದ್ರೆ ನಿದ್ದೆ ಬರುವುದಿಲ್ಲ, ಅಭ್ಯಾಸ ಆಗಿ ಹೋಗಿದೆ. ನಿನ್ನ ಎತ್ತರ ಏನು? ಸರ್ವಗುಣ ಯೋಗ್ಯತೆ. ದೇವರಂತ ಅಲ್ಲ, ದೇವರೇ ಕೃಷ್ಣಸ್ತು ಭಗವಾನ್ ಸ್ವಯಂ. ಯಾವ ದೃಷ್ಟಿಯಿಂದ ನೋಡಿದರೂ ಸರಸಕ್ಕೆಯೋ ಸಂಬಂಧಕ್ಕೆಯೋ ವಿಹಾರಕ್ಕೆಯೋ ಸಮಾನತೆ ಅಂತ ಹೇಳುದು ಒಂದು ವಯಸ್ಸಿನಿಂದ ಮಾತ್ರ ಅಲ್ಲ, ಗುಣದಿಂದ ಗುಣಾವಗುಣವನ್ನು ನೋಡಬೇಕು, ಹುಟ್ಟಿದ ಹಿನ್ನೆಲೆ ನೋಡಬೇಕು, ಅವನ ಸಾಮಾಜಿಕ ವ್ಯವಹಾರವನ್ನು ನೋಡಬೇಕು, ಅವನ ಸೌಶೀಲ್ಯ, ಅವನ ಯೋಗ್ಯತೆ, ಸಮಾನತೆ, ಆಸಕ್ತಿಗೆ ಅದೆಲ್ಲ ಇಲ್ವೋ? ಹೌದಾ? ಅವನ ಸದ್ಬುದ್ಧಿ, ಅವನ ದುರ್ಬುದ್ಧಿ ಇತ್ಯಾದಿ ಎಲ್ಲ ನೋಡಬೇಕು. ಯಾರಿಗೆ ಯಾರು ಸಮಾನ ಅಂತ. ಕೆಲವೊಮ್ಮೆ ಸದ್ಬುದ್ಧಿ ಅವನ ಜೊತೆಗೆ ದುರ್ಬುದ್ಧಿ ಅವನು ಸೇರಿದ್ರೆ ಅವನಿಗೆ ದುರ್ಬುದ್ಧಿ ಬರುವುದು. ಹೌದು, ಹೆಚ್ಚಿಗೆ ಅದೇ ಆಗುವುದು. ಹೌದು. ಆ ಕಾರಣದಿಂದ ಇನ್ನೂ ಒಂದುಂಟು. ನೀ ಹೇಳಿದೆಯಲ್ಲ ವೀಳ್ಯ ಹಾಕುವಂತ. ಈಗ ಕೌರವ ಕೊಟ್ಟ ವೀಳ್ಯ ಹಾಕಲಿಕ್ಕೆ ಉಪಾಯ ಇಲ್ಲ, ಯಾಕಂದ್ರೆ ಅದು ತೆಗೆದಿಡ್ಲಿಕ್ಕೆ ಕೊಟ್ಟದ್ದು. ಹೌದು ಅಲ್ವಾ? ಹೌದು. ಯುದ್ಧ ಆದ ಮೇಲೆ ಹೌದು ಅದರ ವಿನಿಯೋಗ. ನೀನು ತಂದ ವೀಳ್ಯವನ್ನು ಹಾಕುವುದ? ನೀನು ನಮ್ಮಲ್ಲಿ ಊಟ ಮಾಡುವುದಿಲ್ಲ ಹೇಳಿದ್ದಿ, ನಾನು ನಿನ್ನಲ್ಲಿ ವೀಳ್ಯ ಹಾಕುವುದೇ? ಹೌದು. ನನಗೆ ಸಮಸ್ಯೆ ಅದು. ಯಾಕೆ ಊಟ ಮಾಡುವುದಿಲ್ಲ ಅಂತಲೋಗ ನೀನು ಹೇಳಿದಿ, ನಾನು ಪಾಂಡವ ಪಕ್ಷದವ ಅಂತ. ಸತ್ಯ. ನಾನು ಪಾಂಡವ ಪಕ್ಷದ ವಿರೋಧ ಪಕ್ಷದಲ್ಲಿದ್ದೇನೆ, ಸದ್ಯ ಆಡಳಿತ ಪಕ್ಷದಲ್ಲಿದ್ದೇನೆ. ಹೌದು. ನಾನೀಗ ವಿರೋಧ ಪಕ್ಷದವರಿಂದ ವೀಳ್ಯ ತಕೊಂಡ್ರೆ ಆಡಳಿತ ಪಕ್ಷದಲ್ಲಿ ನನ್ನ ಸ್ಥಾನ ಭ್ರಷ್ಟತೆ ಆಗಿದ್ರೆ, ಚ್ಯುತ ಆದ್ರೆ, ಇವ ಅಲ್ಲಿ ಎಂತದೋ ವೀಳ್ಯ ತಕೊಂಡಿದ್ದಾನೆ ಅಂತ. ಅಂದ್ರೆ ನಮ್ಮ ಊರಿನಲ್ಲಿ ವೀಳ್ಯ ತಕ್ಕೊಳ್ಳೋದಂದ್ರೆ ಇದಲ್ಲ, ಇದು. ಕೃಷ್ಣ ಎಲ್ಲಿಯೋ ಒಳಕ್ಕೈ ಮಾಡಿದ, ವೀಳ್ಯ ತಕೊಂಡಿದ್ದಾನೆ ಅಂತ. ಆ ಕಾರಣದಿಂದ ನಾ ಹೇಳೋದು, ಸಮಾನನೇ ನಾನು ನಿನ್ನ ಜೊತೆಗೆ, ಸಮಾನಾಸನ. ಮತ್ತೊಂದು, ನಿನ್ನ ಅರ್ಹತೆ ಎಷ್ಟು ಅಂತ ನಾ ಹೇಳೋದಕ್ಕೆ ಮೌಲ್ಯಮಾಪನ ಮಾಡ್ಲಿಕ್ಕಲ್ಲ, ನಾನೇನು ಅಂತ ನನಗೆ ಗೊತ್ತುಂಟು. ಕೃಷ್ಣ ದೊಡ್ಡ ಮನಸ್ಸು ಮಾಡಿದಿ, ನನ್ನನ್ನು ಕರೆದಿ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಬದುಕಿನಲ್ಲಿ ಬೇಡ. ಕೃಷ್ಣ ಕರೆದಲ್ಲ, ಒಟ್ಟಿಗೆ ಕೂತ್ಕೊಳ್ಳುವ ಹೇಳಿದಿರಲ್ಲ, ಹೌದಾ? ಈಗ ಗಣಪತಿಯನ್ನು ಹೊರುವುದು ಇಲಿ, ಹೌದಾ? ಗಣಪತಿಯ ಪಂಚಗಾಜ್ಯವನ್ನು ತಿನ್ಲಿಕ್ಕೆ ಇಲಿ ಬಂದ್ರೆ ಗಣಪತಿಯನ್ನು ಹೊರುವುದು ಇಲಿ ಅಂತ ಮಾಡ್ತಾನ? ಇಲ್ಲ, ಉದ್ಧರಣೆಯಲ್ಲಿ ಹೊಡಿತಾನ, ಹೌದಾ? ಹಾಗಳಿದ್ದೆ ನಾನು. ಹಾಗಾದ ಕಾರಣ ನಾನು ಗಣಪತಿಯ ಜೊತೆಗೆ ಇರುವ ಇಲಿ ಆಗುವುದಿಲ್ಲ. ಹೌದೌದು. ಅದಕ್ಕೆ ಬೇಕಾಗಿ ನಾ ಹೆಗ್ಗಣ ಅಲ್ವೋ, ಕೌರವನ ಸ್ಥಾನದಲ್ಲಿ ಹಿರಿದು ಗಣ. ಹೌದು. ಅದಕ್ಕೆ ಬೇಕಾಗಿ ಕೃಷ್ಣ ಮಾತಾಡಿಸಿದ್ದು ಒಳ್ಳೆದಾಯ್ತು. ಮತ್ತು ಒಂದು ಗುಟ್ಟು, ಪಕ್ಕ ಯಾರಿಗಾದ್ರೂ ಗೊತ್ತಾದ್ರೆ ನಾಳೆ ಏನು ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯುದ್ಧ ನಿಶ್ಚಯ ಆಗಿದೆ. ನಾವು ಮುಸ್ಸಂಜೆಯಲ್ಲಿ ಮಾತಾಡೋದು, ನಾಳೆ ಇನ್ನು ಆ ಪಕ್ಷದವರೋ ಈ ಪಕ್ಷದವರೋ ಭಾವಚಿತ್ರ ಹಾಕಿ ಎಂತಾದ್ರೂ ಬರೆಯುವುದು, ಹೌದಾ? ನೋಡಿ, ದುರವೀಳ್ಯ ತಕ್ಕೊಂಡು ಕೃಷ್ಣ ಹೊರಟದಷ್ಟೇ, ಕರ್ಣ ಹೋಗಿ ಮಾತನಾಡಿದ, ಬಹುಶಃ ಏನೋ ನಡೆದಿದೆ ಅಂತ. ಹೌದೌದು, ನೀನು ತೆಕ್ಕೊಂಡಿದ್ದಿ ಅಂತ ಯಾರು ಹೇಳುದಿಲ್ಲ, ನಾನು ತೆಕ್ಕೊಂಡಿದ್ಲೆ ಅಂತಲೇ ಅಪವಾದ ಬರುವುದು. ಯಾಕೆ ನೀನು ಶ್ರೀನಾಥ, ನಿನಗೆ ಇನ್ನೊಬ್ಬರದ್ದು ಬೇಡ. ಹೌದೌದು. ಆ ಕಾರಣದಿಂದ ದೇವರೇ, ಸಂತೋಷ ಆಯ್ತು ಕೇಳಿದ್ದು, ಧನ್ಯವಾದಗಳು. ಯೋಗ ಇದ್ರೆ, ಸಾಧ್ಯತೆ ಇದ್ರೆ ಮುಂದೆ ಕಾಣುವ. ಕಾರಣ ಮೇಲೇರು ಅಂತ ಹೇಳುವಾಗ ನಾನೇನು ಅಂತ ನನಗೆ ತಿಳಿದಿದೆ ಅಂತ ನೀನು ಆಡಿದೆ. ಅದು ಒಂದೇ ಯೋಗ್ಯತೆ ಸಾಲದೇನೋ ಮೇಲೆ ಇರುವುದಕ್ಕೆ. ಭಕ್ತನಾದವನನ್ನು ಭಗವಂತ ಮೇಲೆತ್ತುವುದಕ್ಕೆ ಹೊರಟಾಗ ಭಗವಂತ ಏನು ಅಂತ ತಿಳಿದಿರುವುದು ಪ್ರಧಾನ ಅಲ್ಲ, ಭಕ್ತನಿಗೆ ತಾನೇನು ಎಂಬ ಸ್ವರೂಪ ಜ್ಞಾನ ಬೇಕು. ಅದು ನಿನ್ನಲ್ಲಿ ಉಂಟು. ಪ್ರಾಸಂಗಿಕವಾಗಿ ಆಡಿದೆ ಕೌರವ ಪಾಳಯದಲ್ಲಿ, ನಾ ಹೆಗ್ಗಣ ಅಲ್ಲವೋ ಅಂತ. ನೀ ಬರೇ ಹೆಗ್ಗಣ ಅಲ್ಲವೋ, ಹೆಗ್ಗುಣಿಯೂ ಹೌದು. ಆದ್ದರಿಂದಲೇ ನಿನ್ನನ್ನು ಏರಿಸುವುದಕ್ಕೆ ಹೊರಟದ್ದು. ಯಾಕೆ ಅಂಜುತ್ತಾ ಇದೆಯೋ? ಬಾ. ಅಂಜದಿರು ಕ್ಷತ್ರಿಕುಲ ಭಂಜನನ ದಿವ್ಯ ಪದ, ನಿರಂಜನನು ಗುಣದಿ ಕಂಜಭಂಗನು ನೀ ನಿರಂಜನನು ಗುಣದಿ ಅಂಜದಿರು ಕ್ಷಾತ್ರಿಕುಲ
ಅಂಜನನ ದಿವ್ಯ ಪದ ಕಂಜ ಭೃಂಗನು ನೀ ನಿರಂಜನನು ಗುಣದಿ ಜದಿರೋ ಕ್ಷಾತ್ರಿಕುಲ ಭಂಜನನ ದಿವ್ಯ ಪದ ಕಂಜ ಭೃಂಗನು ನೀ ನಿರಂಜನನು ಗುಣದಿ ಆಯ 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 ಕರ್ಣ, ಸ್ವಾಮಿ, ಮಣ್ಣಿನಲ್ಲಿದ್ದ ಬಂಗಾರದ ಹೊಳೆಯುವಿಕೆ ಕಡಿಮೆ ಆದೀತು, ಹೌದು, ನಾಶ ಆಗುವುದಿಲ್ಲ. ಇಲ್ಲ ಇಲ್ಲ, ತೊಳೆದ ಕ್ಷಣದಲ್ಲಿ ಮಿಸುನಿ ಮತ್ತೆ ಹೊಳೆಯುವುದಕ್ಕೆ ತೊಡಗುತ್ತೆ. ಎಷ್ಟು ವರ್ಷ ಮಣ್ಣಿನ ಅಡಿಯಲ್ಲಿ ಇದ್ರೂ ಅದಕ್ಕೆ ಮಣ್ಣು ಹಿಡಿಯುವುದಿಲ್ಲ. ಹೌದಾ? ಅನೇಕ ಕಲ್ಲ ಹರಳುಗಳ ಮಧ್ಯದಲ್ಲಿರುವ ಒಂದು ಹರಳು ಕಲ್ಲು ಅರ್ಥಾತ್ ವಜ್ರ ಮೇಲ್ನೋಟಕ್ಕೆ ಕಲ್ಲ ಹರಳಿನ ಹಾಗೆಯೇ ಕಾಣಿಸಿದ್ರು ವರ್ಚಸ್ಸಿನಿಂದ ಹರಳು ಕಲ್ಲು ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯ ಆಗುತ್ತೆ. ಹೌದು, ನೀನು ಅಂತವನೇ ಇದ್ದಿ. ಅನೇಕ ಕಲ್ಲ ಹರಳುಗಳು ನಿನ್ನಲ್ಲಿ ತುಂಬಿಕೊಂಡದ್ದು ಸುತ್ತಮುತ್ತದಲ್ಲಿ. ನೀನು ಅದೇ ಎಂಬ ಭಾವದಿಂದ ಇದ್ದಿ. ನೀನದಲ್ಲ, ನೀ ವಜ್ರ ಸದೃಶನಾದವ. ಬಂಗಾರದಂತೆ ಎಷ್ಟು ಮೃತ್ತಿಕೆಯ ಲೇಪವಾದರೂ ಅಂಟದೇ ಹೊಳಪನ್ನು ಕಳೆದುಕೊಳ್ಳದ ವರ್ಚಸ್ಸನ್ನು ಹೊಂದಿದವ ನೀನು. ವಸುಶೇಣ ನಿನ್ನ ಹೆಸರಿನಲ್ಲಿಯೂ ಅದುಂಟು. ಅಯ್ಯ ಏಕೋ ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಹೇಳುವುದಕ್ಕೆ, ಸಮಾನ ಆಸನ ಮಾತ್ರ ಅಲ್ಲ, ಸಮಾನ ಯೋಗ್ಯತೆಯನ್ನು ಹೊಂದಿದ್ದಿ ಅಂತ ತೋರಿಸುವುದಕ್ಕೆ ಒಂದು ಉಪಮೆಯನ್ನು ಕೊಡ್ತೇನೆ ಅಷ್ಟೇ. ನಿನ್ನ ಬದುಕಿನಲ್ಲಿ ನಡೆದ ಘಟನಾವಳಿಗಳನ್ನು ಒಂದನ್ನು ನೆನಪಿಸ್ತೇನೆ. ಯಾವುದು? ನೀ ಕಲಿತ ವಿದ್ಯೆ, ಆರ್ಜಿಸಿದ ವಿದ್ಯೆಯನ್ನು ಪಡೆಯುವುದಕ್ಕೆ ನೀ ಯೋಗ್ಯತಾವಂತನು ಅಂತ ಕೇಳಿದರೆ ವರ್ಣಾಶ್ರಮ ಧರ್ಮದಲ್ಲಿ ನಿನಗೆ ನಿಷಿದ್ಧ. ಹಾಗಿದ್ದು ವಿದ್ಯೆಯನ್ನು ನೀ ಸಂಪಾದಿಸಿದ್ದೆಲ್ಲಿ ಅಂತ ಕೇಳಿದರೆ ಕ್ಷಾತ್ರ ಕುಲಭಂಜಕನೆನಿಸಿದ ಭಾರ್ಗವರಾಮರ ಅಡಿಯಲ್ಲಿ. ಭಾರ್ಗವರಾಮರೇನು ಸಾಮಾನ್ಯದವರೇನು? ಹಸ್ತಿನಾವತಿಯಲ್ಲಿ ವಿಜೃಂಭಿಸ್ತಾ ಇರುವ ಆಚಾರ್ಯ ಭೀಷ್ಮರಿಗೂ ಆಚಾರ್ಯ ದ್ರೋಣರಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸಿದ ಪರಶುರಾಮರು. ದರೆಯನ್ನು 21 ಬಾರಿ ಪ್ರದಕ್ಷಿಣೆಗೈದು ದುಷ್ಟಕ್ಷತ್ರಿಯರ ಹನನವನ್ನು ಗೈದು ಕ್ಷಾತ್ರವರ್ಚಸ್ಸಿನ ಮೇಲೆ ತನ್ನ ಪ್ರಭುತ್ವವನ್ನು ಪ್ರತಿಷ್ಠಾಪಿಸಿದ ಪರಾಕ್ರಮಿ. ಅಂಥವರ ಪಾದ ಸೇವೆಯನ್ನು ಮಾಡುತ್ತಾ ಅವರ ಪದಪಂಕಜದಲ್ಲಿ ಭೃಂಗವಾಗಿ ವಿದ್ಯೆಯನ್ನು ಹೀರುತ್ತಾ ಬೆಳೆದ ದುಂಬಿ ನೀನು ಅಲ್ಲ, ಪರಶುರಾಮರ ಪಾದದ ಮರಿದುಂಬಿ ನೀನು. ಅಂತಹ ನೀನೇ ಏರುವ ಸಾಮರ್ಥ್ಯ ಇಲ್ಲ ಅಂತ ನಿನ್ನಲ್ಲಿಯೇ ಒಂದು ಅಂಜಿಕೆಯನ್ನು ಹೇರಿಕೊಂಡ್ರೆ ಮೊದಲು ಬರಬೇಕಾದ ಆತ್ಮವಿಶ್ವಾಸ ಜಗತ್ತಿನದ್ದಲ್ಲ. ಉಳಿದವರ ಆಡುವ ನುಡಿಗಳು ಪ್ರೋತ್ಸಾಹಕವಾಗಲಿ ಇಲ್ಲದೇ ಹೋಗಲಿ, ನಾನು ಅದನ್ನೇ ಸ್ವಸ್ವರೂಪ ಅಂತ ಪೂರ್ವದಲ್ಲಿ ಆಡಿದ್ದು. ನೀನೇನು ಅಂತ ನೀ ತಿಳಿದರೆ, ಇಂಥ ವರ್ಚಸ್ಸಿದ್ದ ನಾನು ಕೃಷ್ಣನೇನು, ಕೃಷ್ಣನ ರಥದೊಂದಿಗೆ ಸಹ ಪ್ರಯಾಣಿಕನಾಗಿ ಸಾಗುವ ವರ್ಚಸ್ಸುಂಟು ಅಂತ ಭಾವಿಸಿದ್ರೆ ಮತ್ತೆ ಉಳಿದವರ ಮಾತಿಗೆ ಬಿಡು. ಆಡುವವರು ನನ್ನಲ್ಲಿ ಆಡಿದ್ರೂ ಹೇಳುತ್ತಾರೆ, ಆಡದೇ ಇದ್ರೂ ಆಡುತ್ತಾರೆ. ಕೃಷ್ಣನಲ್ಲಿ ಏನೂ ಮಾತನಾಡಲಿಲ್ಲ ಕರ್ಣ. ಪ್ರಾಯಶಃ ಒಳಗೆ ಮೊದಲೇ ಒಪ್ಪಂದ ಆಗಿರಬೇಕು, ಇಲ್ಲಿ ಮಾತಾಡುವುದು ಬೇಡ ಮತ್ತೆಲ್ಲಿಯೂ ಆಡುವ ಅಂತ. ಆಡುವವರು ಹಾಗೂ ಆಡುವುದಿಲ್ವಾ? ಆಕ್ಷೇಪಿಸುವ ಧ್ವನಿಗಳು 1000 ಬಂದೀತು. ಆಕ್ಷೇಪವನ್ನು ಮೀರಬೇಕಾದದ್ದು ಸ್ವಯಂ ಪ್ರಜ್ಞೆಯಿಂದ. ಆ ಪ್ರಜ್ಞೆಯಿಂದ ಯೋಚಿಸುವ ಪರಶುರಾಮರ ಪರಮ ಶಿಷ್ಯನಾದ ಕರ್ಣನನ್ನು ಕರೆಯುತ್ತಾ ಇರುವುದು. ಬಾ ಬಾ ಹತ್ತಿರಕ್ಕೆ ಬಾ ಸ್ವಾಮಿ. ಮೊಸರು ಕಡಿದ್ರೆ ಬೆಣ್ಣೆ ಸಿಗ್ತದೆ, ಮಜ್ಜಿಗೆ ಕಡಿದ್ರೆ ಏನು ಪ್ರಯೋಜನ ಇಲ್ಲ. ಏನಾದ್ರು ಪ್ರಯೋಜನ ಉಂಟಾ? ಯಾಕೆ ನೀನು ಮತ್ತಿಸುವುದು? ಮುರಮಥನ ಯದುವಂಶವರನೀನು ಯದುವಂಶವರನೀನು ಯದುವಂಶವರನೀನು
ಬರಲು ತೂ ಹರಿಯೇ ಯದುವಂಶವರನೀನು ಸೂತ ಜನಾನು ಎಂತೂ ಬರಲಿ ಹರಿಯೇ ಆಯೆ ಆಯೆ ಮತಿಸುವುದಕ್ಕೆ ತೊಡಗಿದಿ ನೀನು. ಒಂದು ಕೈಯಲ್ಲಿ ಹಗ್ಗ ಎಳೆಯುವಾಗ ಮತ್ತೊಂದು ಕೈ ಬಿಡುತ್ತದೆ. ಹೌದು. ಹಾಗಾದ್ರೆ ಬಿಟ್ಟದ್ದು ಅಂತ ಕೇಳಿದ್ರೆ ಯಾಕೆ ಪುನಃ ಎಳೆಯುವುದಕ್ಕಾಗಿ ಬಿಟ್ಟದ್ದು? ಮುರಾದಿ ಪಾಶಗಳಿಂದ ಜೀವನು ಬಂಧಿತನಾಗಿರ್ತಾನೆ. ಆ ಪಾಶವನ್ನು ಕಡಿದು ಅವನನ್ನು ಯಾವ ಅರ್ಹತೆಗೆ ಹೋಗಬೇಕೋ ಅದನ್ನು ಭಗವಂತ ಕಳಿಸ್ತಾನೆ. ನೀನು ಪಾಶ ಕಡಿಯುವುದಿಲ್ಲ, ನೀನು ಪಾಶವನ್ನು ಹಿಡ್ಕೊಂಡು ನನ್ನನ್ನು ಕಡಿಯುತ್ತಾ ಇದ್ದಿ. ಹರಿಗೋಲು, ನೀನು ಹರಿ, ನಾನು ಹರಿಗೋಲು. ಕಡಿದು 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 ಕೊನೆಗೆ ಇದು ಒಟ್ಟಿಗೆ ಸೇರಿಯೇ ಹೋಗುದಲ್ಲ, ಸ್ವಲ್ಪ ಸ್ವಲ್ಪವೇ. ಕಡೆಗೋಲು 4 ವರ್ಷ ಕಳೆಯುವಾಗ ಸ್ವಲ್ಪ ಸಣ್ಣದಾಗ್ತದೆ. ಹೇಗೆ ಸಣ್ಣದಾದದ್ದು? ತಿಕ್ಕಿ 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 ಹರಿಹರದ ಹೊಟ್ಟೆಗೆ ಸ್ವಲ್ಪ ಸ್ವಲ್ಪ ಹೋಗಿದೆ ಅಲ್ವೋ. ಕೃಷ್ಣ ಪರಶುರಾಮನ ಶಿಷ್ಯ, ಮೈ ರೋಮಾಂಚನಾಗ್ತದೆ ಹೇಳುವಾಗ ಅಲ್ವೋ? ಸಾಧ್ಯ ಇಲ್ಲ ಸ್ವಾಮಿ. ಅತಿ ಮಾನುಷ ಶಕ್ತಿಯ ಮಾನುಷ್ಯ ಸ್ವರೂಪಿ ಪರಶುರಾಮರು. ಅವರ ಯೋಗ್ಯತೆ ಎಷ್ಟು ಅಂತ ನನಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಆದ್ರೆ ನನ್ನ ಹಣೆ ಬರಕ್ಕೆ ನಾ ಏನು ಹೇಳ್ಬೇಕು ಹೇಳು? ನೀನೇನು ಸಾಂದೀಪಿನಿ ಗುರುಗಳಲ್ಲಿ ಕಲ್ತಿ ಅಂತೆ ಕೃಷ್ಣ? ಸತ್ಯ ಹೇಳ್ಬೇಕು, ಕಲ್ತಿದ್ಯಾ ನೀನು? ಹಾಗೆ ಹೇಳ್ತಾರೆ ಅಕ್ಕ. ನೀ ಹೇಳುವುದಿಲ್ಲ. ಗೊತ್ತಿಲ್ಲದವ ಕಲಿಬೇಕು ಸ್ವಾಮಿ. ಗೊತ್ತಿದ್ದವ ಕಲಿಯುವುದು ಯಾಕೆ? ಅವನನ್ನು ಆಯುಷ್ಯ ಕಳೆಯುವುದು ಅಂತ ಹೆಸರು. ಆಯುಷ್ಯ ಕಳೆಯುವುದ? ನಿನ್ನ ಆಯುಷ್ಯ ನಿರ್ಣಯ ಮಾಡುವ ಯಾರು? ಅಂತ ಪರಶುರಾಮ ದೇವರಲ್ಲಿಗೆ ನಾನು ಹೋದ್ರೆ, ನೀನು ಹೋದದ್ದು ಸಾಂದೀಪಿನಿ ಗುರುಗಳಲ್ಲಿಗೆ. ಗುರುಗಳು ನಿನ್ನನ್ನು ಹೊರಗೆ ಹಾಕಿದ್ರಂತೆ. 64 ದಿವಸಕ್ಕೆ ಬಂದಿದ್ದೇನೆ. ಮರ್ಯಾದೆಯಲ್ಲಿ ನಡಿ ಕೃಷ್ಣ ಹಿಂದಿನ ಬಾಗಿಲಿನಲ್ಲಿ ಅಂತ. ಹೌದಾ? ನೀನು 64 ದಿವಸ ಕಲೀಲಿಕ್ಕೆ ನೀನು ಕಲಿಯದೇ ಇದ್ದದ್ದೆಂಥದ್ದು? ನಿನಗೆ ಗೊತ್ತಿಲ್ಲದೆ ಇರುವುದು ಅವರಿಗೆ ಗೊತ್ತಿರುವುದೆಂಥದ್ದು ಅಲ್ವಾ? ಹಾಗಾದ್ರೆ ಏನು? ಸುಮ್ಮನೆ ನೀನಲ್ಲಿ ಅವರ ಆಯುಷ್ಯ ಕಳೆದಿ, ಉಳಿದವರಿಗೆ ಪಾಠ ಮಾಡ್ಲಿಕ್ಕೆ ಗೊತ್ತಿಲ್ಲ ನೀ ಹೋದ್ಮೇಲೆ. ಯಾಕಂದ್ರೆ ನೀನು ದೇವರು, ನಿನ್ನದು ಲೀಲೆ. ಉಳಿದ ಮಕ್ಕಳು ಅಲ್ಲಿ ಹಾಗಲ್ಲ, ಅವರು ಇರುವಲ್ಲೇ 4 ವರ್ಷ ಕೂತ್ಕೊಂಡಿದ್ದವರು. ಹೌದಾ? ಕೆಲವು ಮನೆಯಲ್ಲಿ ದೊಡ್ಡ ಅಣ್ಣನೂ ನಿನಗೆ ಸಹಪಾಠಿ, ಸಣ್ಣ ತಮ್ಮನೂ ನಿನಗೆ ಸಹಪಾಠಿ. ಹೌದಾ? ಯಾಕಂದ್ರೆ ಅವರು ಇದ್ದಲ್ಲೇ ಇದ್ದಾರೆ, ನೀವು ಹೋಗ್ತಾ ಇದ್ದಿ ಅಲ್ವಾ? ಕೃಷ್ಣ, ನೀ ಹೊರಡುವಾಗ ತಾಯಿ ಸದ್ಬೋಧಿನಿ ಕಣ್ಣೀರು ಹಾಕಿದ್ಲಂತೆ. ಸಾಂದೀಪಿನಿ ಗುರುಗಳಿಗೆ ಎಂತ ಬೇಕು? ಏನು ಬೇಕು ಗುರುಗಳೇ? ಗುರುದಕ್ಷಿಣೆ. ಎಂತ ಬೇಡ ಮಗ, ಒಮ್ಮೆ ಹೋಗು ನೀನು, ಅದೇ ನನಗೆ ಗುರುದಕ್ಷಿಣೆ. ಇಲ್ಲರೆ ಬಾಕಿದ್ದವರಿಗೆ ಕಲಿಸಲಿಕ್ಕೆ ರಾಗಲಾಗ್ತದೆ ನನಗೆ. ನೀ ಕಲ್ತದಕ್ಕೆ ಕಣ್ಣಿಲ್ಲ, ಬಾಕಿದ್ದವರಿಗೆ ಕಣ್ಣು ಮೂಡುವುದಿಲ್ಲ. ಹೌದಾ? ಅವರು ರಾತ್ರಿ ಹುಡುಕುದಲ್ಲ, ಹಗಲೇ ಬೆಳಕಿನಲ್ಲೇ ಕತ್ತಲೆಯನ್ನು ಹುಡುಕ್ತಾ ಇದ್ರು. ಹೌದೌದು, ನೀನು ಕತ್ತಲೆಯನ್ನು ಬೆಳಕು ಮಾಡ್ತೀಯ, ಅಷ್ಟೇ ವ್ಯತ್ಯಾಸ ಇರುವಂತಹದ್ದು. ಕೃಷ್ಣ, ಆ ತಾಯಿ ಬಂದು ಹೇಳಿದ್ಲಂತೆ, ಇದ್ದಂತ ಒಬ್ಬ ಕರ್ಮಪುತ್ರ ಹೋದವ ಬರಲೇ ಇಲ್ಲ, ಮಾತ್ರ ಅಲ್ಲ ಅವನ ಹೆಣವೂ ಸಿಗಲಿಲ್ಲ. ಮತ್ತೆ ಎಂಥದ್ದು ಬೇಕು ನಮಗೆ? ನಮಗೆ ಯಾವ ಸುಖಕ್ಕಾಗಿ ಬೇಕು? ಗುರುದಕ್ಷಿಣೆಯಾಗಿ ಗುರುಪುತ್ರನನ್ನು ತೋರಿಸಿದೆಯಂತೆ ಜ್ಯೋತಿ ರೂಪದಲ್ಲಿ. ಹೌದು. ಇದಕ್ಕಿಂತ ದೊಡ್ಡದೆಂಥದ್ದು? ಹೆತ್ತ ತಾಯಿ ತಂದೆಯರನ್ನು ಗುರು ಅಂತ ಹೇಳುವುದಾ? ನಿನ್ನನ್ನು ಹೆತ್ತ ಅನುಭವ ನಿನ್ನ ತಾಯಿಗಾಗಿದ? ಆಗಿದ್ರೆ ಆ ಹೆರಿಗೆ ನೋವಿನಲ್ಲಿ ಅಳುಬೇಡುವ ತಾಯಿ? ಆ ದೇವಕಿ ದೇವಿ ಅತ್ರೆ ಕಾವಲುಗಾರರಿಗೆ ಎಚ್ಚರ ಆಗಬೇಕಾ? ಕಾವಲುಗಾರರಿಗೆ ಎಚ್ಚರ ಆಗ್ಲಿಲ್ಲ. ನೀ ಹೊರಗೆ ಬಂದ ಮೇಲೆ ತಾಯಿಯನ್ನು ಎಬ್ಬಿಸಿದಂತೆ, ಅಮ್ಮ ನಾ ಹೊರಗೆ ಬಂದಿದ್ದೇನೆ. ಮಲಗುವಾಗ ಹೊಟ್ಟೆ ದುಡಿದಿತ್ತು, ಹೊರಗೆ ಬರುವಾಗ ನೀ ಇದ್ದಿ. ಶಂಖಚಕ್ರ ಗದಾ ಪಾಣಿಯಾಗಿ ನೀ ಕಂಡುಕೊಂಡೆ ಅಂತೆ. ಸತ್ಯ. ನನಗೆ ನಮ್ಮ ಸಭೆಯಲ್ಲಿ ಭೀಷ್ಮರು ಮಕ್ಕಳಿಗೆ ಕತೆ ಹೇಳುವಾಗ ನನಗೂ ಸ್ವಲ್ಪ ಕಿವಿಗೆ ಬಿದ್ದಿದೆ. ಅವರು ಭಾಗವತರಲ್ವಾ? ನನಗೆ ನಿನ್ನಲ್ಲಿ ದೊಡ್ಡ ಭಕ್ತಿ ಇಲ್ಲ, ಆದರೆ ನಿನ್ನ ಕಥೆಯಲ್ಲಿ ಆಸಕ್ತಿ ಉಂಟು, ಅದು ಒಳ್ಳೆದುಂಟು, ಕತೆ ಒಳ್ಳೆದುಂಟು. ನನಗೆ ದೊಡ್ಡ ಭಕ್ತಿ ಇಲ್ಲ.
ಪ್ರಾರಂಭದಲ್ಲಿ ಕಥೆಯಲ್ಲಿ ಆಸಕ್ತಿ ಹುಟ್ಟಬೇಕು, ಮತ್ತೆ ಭಕ್ತಿ ಹುಟ್ಟುತ್ತದೆ. ನನಗೆ ಕೃಷ್ಣನ ಕಥೆ ಹೀಗೆಲ್ಲ ಉಂಟಲ್ವೋ, ಇವ ಮನುಷ್ಯರಾಗಿಲ್ಲ ಅಂತ ನಾನು ತಿಳ್ಕೊಂಡೆ. ಅದು ಗೊತ್ತಾಗಿದೆ ನೀನು ಮನುಷ್ಯರಾಗಿಲ್ಲ ಅಂತ. ಕೃಷ್ಣ ಶಂಖಚಕ್ರ ಗದಾಪಾಣಿಯಾದ ನೀನು ಒಂದು ಚೋಟುದ್ದದ ಮಗುವಾದಿ ಬುಟ್ಟಿಗೆ ಬಿದ್ದಿ. ನನ್ನನ್ನು ನಂದಗೋಪನಲ್ಲಿಗೆ ಕರ್ಕೊಂಡು ಹೋಗಬೇಕು. ಪಾಪ ಆ ತಾಯಿಗೆ ಹೆತ್ತದ್ದು ಹೆಣ್ಣು ಗಂಡು ಅಂತ ಗೊತ್ತಿಲ್ಲ. ಅಲ್ಲಿದ್ದಂತ ಹೆಣ್ಣು ಮಗನ್ನು ಹೊತ್ತುಕೊಂಡು ಬಂತು ಇಲ್ಲಿಗೆ. ನೀ ಹೋಗಿ ಅಲ್ಲಿ ಮಲ್ಕೊಂಡಿ. ಅವಳು ಹೇಳುವಾಗ ತಾನೇ ಹೆತ್ತದ್ದು ಗಂಡು ಮಗು, ಅವಳಿಗೆ ಹೆಣ್ಣು ಹೆತ್ತದ್ದು ಅಂತಲೇ ಗೊತ್ತಿಲ್ಲ. ಹೆರುವುದು ಹೆಣ್ಣೆ, ಆದ್ರೆ ಹೆಣ್ಣು ಹೆತ್ತದ್ದು ಅಂತ ಗೊತ್ತಿಲ್ಲ. ಅದು ಕಂಸನ ಎದೆ ಮೆಟ್ಟಿ ಹಾರಿತಂತೆ. ನಿನ್ನನ್ನು ಕೊಲ್ಲುವ ಎಲ್ಲಿಯೋ ಬೆಳೀತಾನೆ ಅಂತ ಕೆಲವರು ಹೇಳ್ತಾರೆ, ನಂದಗೋಕುಲದಲ್ಲಿ ಅಂತ ಹೇಳಿದ್ದಾನೆ ಅಂತ. ಎಲ್ಲಿಯೇ ಇರ್ಲಿ, ಕಂಸನಿಗೆ ದುರ್ಬುದ್ಧಿ. ನಿನ್ನನ್ನು ಕೊಲ್ಲುವ ಎಲ್ಲಿಯೋ ಬೆಳೀತಾನೆ ಅಂತ ಹೇಳುವ ಸುಮ್ಮನೆ ಕೂತ್ಕೊಳ್ಬೇಡ. ಯಾಕೆ ಪೂತನಿಯನ್ನು ಬಿಟ್ಟದ್ದು? ದುರ್ಬುದ್ಧಿ. ಕೊಲ್ಲುವವನನ್ನು ಹುಡುಕಿಕೊಂಡು ಯಾರಾದ್ರೂ ಹೋಗ್ತಾರಾ? ಇವ ಕಳುಹಿಸಿದನನ್ನು ನೀ ತೆಗೆದಿ ಹೌದಾ, ನಿನ್ನನ್ನು ಕೊಲೆಗಾರ ಅಂತ ಹೇಳಿದ್ರ? ಕೃಷ್ಣ ಲೀಲೆ. ವಧೆ. ಹಾಲು ಕೊಟ್ಟವರ ಕುತ್ತಿಗೆ ಹಿಡಿತಿ ನೀನು ಅಂದ್ರೆ ಎಂತ ಮಾಡೋದು ಹೇಳು? ಕೃಷ್ಣ ಲೀಲೆ. ಬಟ್ಟೆ ತಕೊಂಡು ಮರದ ಮೇಲೆ ಕೂತ್ರೆ ಮನೆಯಲ್ಲಿ ಬಂದು ಹೇಳ್ತಾರ? ಹೇಳಲಿಕ್ಕೆ ಮರ್ಯಾದೆ ಉಂಟು ಅವ್ರಿಗೆ? ಹೇಳಲಿಕ್ಕೆ ಉಪಾಯ ಇಲ್ಲ. ಕೃಷ್ಣ ಸೀರೆ ಮುಟ್ಟಿದ್ದು ಮಾತ್ರ ಅಲ್ವಾ? ಸೀರೆಯನ್ನು ಕೊಂಡೋಗಿದ್ದಿ, ಸೀರೆ ಉಟ್ಟವರನ್ನು ಕೊಂಡೋದಿ. ನಾ ಇನ್ನು ಹೇಳುವುದಿಲ್ಲ. ಕೊಂಡೋದ್ದು ಅಂತ ಬಿಟ್ರೆ ಯಾವ ಅಮ್ಮನಿಗೂ ದೂರ ಹೇಳಲಿಲ್ಲ. ಲೀಲೆ ಲೀಲೆ. ಅವರೆಲ್ಲ ಕಾತ್ಯಾಯಿನಿ ವೃತ್ತಸ್ಥರೇ ಅಂತದ. ಹಾಗಾದ್ರೆ ಗುರುಗಳಿಗೆ ಪುತ್ರ ದರ್ಶನ, ಗುರುಪುತ್ರನ ದರ್ಶನ ಮಾಡಿದ ನಿನ್ನ ದೇವಯೋಗ್ಯತೆ ಏನು ಸ್ವಾಮಿ? ನೀ ಏನು ಮಾಡಿದ್ರು, ಯಾರೆಲ್ಲ ತಾಯಿ ಹೆತ್ತ ಮಕ್ಕಳು ಪ್ರಪಂಚದಲ್ಲಿ ಮಾಡಬಾರದೋ ಅದನ್ನು ಮಾಡಿದ್ರೆ ಅದು ಲೀಲೆ. ಅದು ಭಗವಂತನ ಅವತಾರದ ರಹಸ್ಯಗಳು. ಪರಶುರಾಮ ದೇವರು ಕೇಳಿದರು, ನೀ ಕ್ಷತ್ರಿಯನೋ? ನನಗೆ ಗೊತ್ತಿಲ್ಲ ಯಾರು ಅಂತ ಹೇಳಲಿಕ್ಕೆ. ಹೇಳಿದೆ, ಏನು ಗೊತ್ತಿಲ್ಲ ಇದ್ರ ಒಂದು ಅದಕ್ಕೊಂದು ಧ್ವನಿ ಉಂಟು. ಹೇಳಿದ್ರೆ ಆಯ್ತು, ಇದನ್ನು ಅರ್ಥೈಸಿಕೊಳ್ತಾನೆ. ಅವರು ಗ್ರಹಿಸಿದ್ರು ಬ್ರಾಹ್ಮಣ ಇರಬೇಕು ಅಂತ. ವೈಶ್ಯ ಅಂತ ತಿಳ್ಕೊಂಡದ್ದಲ್ಲ. ನೋಟ ಮಾತ್ರದಿಂದ ಗ್ರಹಿಸುವ ಪರಶುರಾಮನಿಗೆ ನನ್ನಲ್ಲಿ ಅಂತಸ್ಥವಾಗಿ ಒಂದು ಸಂಸ್ಕಾರ ಖಂಡಿತ ವರ್ಣೋನ್ನತಿಯನ್ನು ಗ್ರಹಿಸಿದ್ರು ಅಲ್ವಾ? ಬಾಮಗ ಕೂತ್ಕ. ಧನುರ್ವೇದದ ಉಪದೇಶ ಮಾಡಿದ್ರು. ದ್ರೋಣರು ನನಗೆ ನಿರಾಕರಿಸಿದ್ದಾರೆ ಧನುರ್ವೇದದ ಉಪದೇಶ. ಸನ್ನಿಧಾನದಿಂದ ಒಂದು ಮಾತು ಬಂತು, ಅರ್ಹತೆ ಉಂಟೋ ಇಲ್ವೋ ಬೇಡಿ, ಶಬ್ದಭೇದಿ ಕಾಡ ಕಿರಾತ ಏಕಲವ್ಯನಿಗೆ ಬರ್ತದೆ ಅಂತೆ. ಅಭ್ಯಾಸ ಮಾಡಿದ್ರೆ ಒಬ್ಬ ಕ್ಷತ್ರಿಯರು ಬ್ರಹ್ಮ ಋಷಿ ಆಗ್ಲಿಲ್ವ? ವಸಿಷ್ಠರನ್ನು ವಿರೋಧದಲ್ಲಿ ಪ್ರೀತಿಸಿ ನನಗೆ ಅವರು ಸರ್ವಾಧರಣೀಯ. ನನ್ನ ಮನೆಯಲ್ಲಿ ಅವರ ಭಾವಚಿತ್ರ ಇರುವುದು, ಕೌಶಿಕರದ್ದು. ಹೌದದು. ದೇವರಾಣ ಹೇಳ್ತಾನೆ, ನನ್ನ ದೇವರು ಯಾರು ಅಂತ ನೀ ಕೇಳಬೇಡ, ನನಗೆ ನಿನ್ನ ಭಾವಚಿತ್ರ ನಾನು ಗೋಡೆಯಲ್ಲಿ ಇಡ್ಲಿಲ್ಲ. ಯಾಕೆ ನಿನ್ನ ಭಾವಚಿತ್ರ ಗೋಡೆಯಲ್ಲಿ ಇಡುದು? ಯಾಕೆ? ಅದು ಇಲ್ಲಿರ್ಬೇಕಂತ. ಸರಿ, ಅಷ್ಟೇ. ಗೋಡೆಯಲ್ಲಿಡುವುದು ಯಾವುದನ್ನು? ಹೌದೌದು, ಅದು ಸಂಸ್ಮರಣೆ, ಆದರ್ಶ. ಇಲ್ಲಿರುವುದು ಯಾವುದು? ಇದು ಸಂಪುಷ್ಟ, ಅದು ಸಂಸ್ಮರಣೆ. ನಾನು ಭಿತ್ತಿಯಲ್ಲಿಡುವವನಲ್ಲ, ಸಂಪುಷ್ಟದಲ್ಲಿ ದೇವರನ್ನು ಇಡುವ ಸಂಸ್ಕಾರ. ಯಾರ ಮಗನೇ ಇರಲಿ, ಸೂತನ ಮಗನೇ ಇರಲಿ, ಸಂಸ್ಕಾರ ಏನು? ದೇವರು ಸೂತನ ಮನೆಗೆ ಬರುವುದಿಲ್ಲ ಹೇಳಿದ್ದಾನ? ದೇವರು ಪಂಚಮನ ಮನೆಗೆ ಬರುವುದಿಲ್ಲ ಹೇಳಿದ್ದಾನ? ಮತ್ತೆಂತದ್ದು? ವಿದುರನ ಮನೆಯಲ್ಲಿ ಹಾಲು ಕುಡಿಲಿಲ್ವ? ಅವನ ಮನೆ ಹೋಗದಿದ್ದು ದೇವರ ಪುಣ್ಯ. ಹಾಲು ಹರಿಯಿತಂತೆ, ಗೋಡೆ ಮುರಿದು ಬೀಳಲಿಲ್ಲ. ಕುಡಿದ ಮನೆ ಹಾಳಾಗುವುದು. ಹೌದು. ಕೃಷ್ಣ ಆ ಪರಶುರಾಮ ದೇವರು ಒಂದು ದಿವಸ ಹೊಟ್ಟೆತುಂಬ ಊಟ ಮಾಡಿ ನನ್ನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ರು. ಅಬ್ಬಾ, ನನಗೆ ಜಾತಿ ಹೇಳಲಿಕ್ಕೆ ಬೇರೆ ಯಾವುದು ಬೇಡ, ಅದೊಂದು ಸಾಕು. ಪರಶುರಾಮ ದೇವರು ನನ್ನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ದು. ಯಾವ ಸೇಡಿನಿಂದ ಅಂತ ಗೊತ್ತಿಲ್ಲ. ಆಯುಧವೇ ಹುಳವಾಗಿ ಬಂದದ್ದು, ಆ ಆಯುಧವನ್ನೇ ಹಿಡಿದವನೇ ಹುಳವಾದದ್ದು ಅಂತ ಗೊತ್ತಿಲ್ಲ. ಅಂತೂ ಅವನಿಗೂ ಹಸಿವೆಗೆ ನನ್ನ ತೊಡೆಯ ಮಾಂಸ ಬೇಕು ಅಂತ ಆಯ್ತು. ಯಾರೋ ಹೇಳಿದ್ರು ಮೇಲಿನಿಂದ ಬಂದದ್ದು ಅಂತ. ಬಂದದ್ದು ವಜ್ರವೇ. ವಜ್ರದುಂಬಿ. ವಜ್ರದುಂಬೆ ಆಗ್ಲಿ, ನನ್ನ ತೊಡೆ ಆಹಾರ ಅಂತ ತಿಳಿದನೋ ಇಲ್ವಾ? ಮೈಯ ಮಾಂಸವನ್ನು ಕಡಿದುಕೊಟ್ಟವರು ಸೂರ್ಯವಂಶದಲ್ಲಿ ಇಲ್ವಾ? ಹಾಗಾದ್ರೆ ಆ ದುಂಬಿಗೆ ನನ್ನ ತೊಡೆಯ ಮಾಂಸ ಆಗ್ತದೆ ಅಂತಾದ್ರೆ ನಾನೇನು ಅವರಿಗಿಂತ ಕಡಿಮೆ? ಬಿಡು. ಹಲ್ಲು ಕಚ್ಚಿ ಕೂತಿದ್ದೇನೆ. ಎಚ್ಚರಾದ್ರೆ ಅವರ ಜುಟ್ಟು ಒದ್ದೆ ಆಗಿದೆ, ನಿದ್ರಾಭಂಗವಾಗ್ತದೆ. ಹಲ್ಲು ಕಚ್ಚಿ ಕೂತಿದ್ದೇನೆ, ಒದ್ದೆ ಆಯಿತು.
ಶಪಿಸಿದ್ದೆ. ಹ್ಮ್ ನೀನು ಬ್ರಾಹ್ಮಣನಲ್ಲ, ಕ್ಷತ್ರಿಯನೇ ಇರಬೇಕು. ಬ್ರಾಹ್ಮಣನಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಕ್ಷತ್ರಿಯರನ್ನೇ, ಆ ಮೇಲಿನ ವರ್ಣ ಕ್ಷತ್ರವೇ ಅಲ್ವೋ? ಕಲಿತಂತಹ ಧನುರ್ವೇದ ಮರೆತು ಹೋಗ್ಲಿ. ಶಾಪ, ಗುರು ಶಾಪ ಧರನು ನಾನು. ನೀನು ಗುರುಗಳಿಗೆ ಪುತ್ರನ ತೋರಿಸಿದಂತಹ ಧೀಮಂತಹ ಶ್ರೀಮಂತಹ ದೇವ ಎಲ್ಲ ಹೋಗಿದೆ ಸ್ವಾಮಿ. ಕಣ್ಣೀರಿನಲ್ಲಿ ಪಾದ ತೊಳೆದಿದ್ದೇನೆ, ಅವರದ್ದು ಕಣ್ಣೀರಿನಲ್ಲಿ ತೊಳೆದಿದ್ದೇನೆ. ಯಾವ ಕಥೆಯನ್ನು ತೆಕ್ಕೋ, ಶಾಪ ಕೊಟ್ಟ ಮೇಲೆ ಕಣ್ಣೀರು ಹಾಕಿದ್ರೆ ಅನುಗ್ರಹಿಸುವುದಲ್ವೋ? ಹೌದು. ನನಗೆ ಅನುಗ್ರಹ ಆಗ್ಲಿಲ್ಲ, ನನಗೆ ಅನುಗ್ರಹ ಆಗ್ಲಿಲ್ಲ. ಶಾಪ ಬಂದದ್ದೇ. ಮತ್ತೆ ಹೇಳಿದ್ರೆ ಅತ್ಲಾಗಿ ಯಾರಾದ್ರೂ ಅಶ್ವಹೃದಯ ರಥವ ಕಲ್ಪವೋ ಗೊತ್ತಿದ್ದಂತಹ ಒಬ್ಬ ಸಾರಥಿ ಸಿಕ್ಕಿದ್ರೆ ಮರೆತು ಹೊದ್ದು ನೆನಪಾಗ್ಲಿ ಅಂತ. ಇನ್ನು ಆ ಸಾರಥಿಯನ್ನು ಹುಡುಕಿಕೊಂಡು ಹೋಗಬೇಡ. ಅಶ್ವಹೃದಯ ಗೊತ್ತಿದ್ದವ ಯಾರು, ರಥ ಕಲ್ಪ ಗೊತ್ತಿದ್ದವ ಯಾರು ಅಂತ ನಿನಗೊತ್ತುಂಟು. ನೀನು ನನಗೆ ಸಾರಥ್ಯ ಆಗ್ಲಿಕ್ಕಿಲ್ಲ, ನಿನ್ನದು ಪಕ್ಷ ಬೇರೆ. ಆ ಕಾರಣದಿಂದ ಕೃಷ್ಣ ಹೋಗ್ಲಿ, ಈ ಜನ್ಮದಲ್ಲಿಲ್ಲ ಅಲ್ವಾ? ಅದಕ್ಕಾಗಿ ನಿನಗೆ ಸಮಾನ ಯಾವ ದೃಷ್ಟಿಯಿಂದಲೂ ನಾನು ಆಗುವುದಕ್ಕಿಲ್ಲ. ವೀಳ್ಯ ಹಾಕಲಿಕ್ಕೆ ಅವಕಾಶ ಇಲ್ಲ. ಮೊನ್ನೆ ಬೆಳಗ್ಗಿಂದ ಸಂಜೆವರೆಗೆ ಊಟಕ್ಕೆ ಬರ್ತೀನಿ ಅಂತ ಕಾದು ಕೂತಿದ್ದೇನೆ. ನೀನು ಊಟಕ್ಕೆ ಬರಲಿಲ್ಲ, ಹಾಗಾಗಿ ನಿನ್ನಲ್ಲಿ ವೀಳ್ಯ ಹಾಕುವ ಪ್ರಶ್ನೆ ಇಲ್ಲ. ನಾನು ಉಪವಾಸ ಕೂತಿದ್ದೇನೆ, ಇವತ್ತಿನವರೆಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮನೆಯಲ್ಲಿ ಅವಳು ಕಾಯ್ತಾಳೆ, ನಾನು ಊಟ ಮಾಡದಿದ್ರೆ ಅವಳು ಊಟ ಮಾಡೋದಿಲ್ಲ. ಅದಕ್ಕಾಗಿ ನೀನು ಇಲ್ಲಿ ಎಲ್ಲಿಯಾದ್ರೂ ಹಸ್ತಿನಾವತಿ ಆಚೆ ನಿನಗೆ ಮನೆ ಇರಬಹುದು, ನೀನು ಹೋಗಬಹುದು ಆ ಮನೆಗೆ. ಹೌದೌದು, ನಿನಗೆ ಎಲ್ಲಿ ಮನೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಹೌದೌದು. ಅದಕ್ಕಾಗಿ ಸನ್ನಿಧಾನ ಕರೆದದ್ದು ಸಂತೋಷ ಆಯ್ತು. ಬಹಳ ಸೊಗಸಾಗಿ ಮಾತಾಡ್ತಿ. ಮಾತು ಕೇಳುತ್ತಾ 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 ಮುಂದುವರಿಯಬೇಕೆಂಬ ಚಾಪಲ್ಯ ಹುಟ್ಟುವಷ್ಟು, ಬಯಕೆ ಹುಟ್ಟುವಷ್ಟು ಸೊಗಸಾಗಿ ಮಾತಾಡತಿ. ಆದರೆ ಮಾತಿನಲ್ಲಿಯೇ ನೀನು ಆಡಿದ್ರಲ್ಲಿಯೇ ಗ್ರಹಿಸಿ ಕೆಲವಷ್ಟನ್ನು ನಾನು ಆಡುತ್ತಾ ಇದ್ದೇನೆ. ನೀ ಹೇಳಿದೆ ಹಡೆದ ತಾಯಿಯ ಹಾಲುಣ್ಣುವ ಯೋಗ ನನಗೆ ಲಭ್ಯ ಆಗಲಿಲ್ಲ, ನಿನಗೂ ಲಭ್ಯ ಆಗಲಿಲ್ಲ. ಹೌದಾ? ನೀನು ವಿಷ ಕುಡಿದು ಬದುಕುವ. ಹೌದು. ನಾನು ಹಾಲು ಕುಡಿದ್ರೆ ಬದುಕುವುದಿಲ್ಲ. ನೀ ವಿಷ ಕೊಟ್ಟವರ ಪಾಳೆಯದಿಂದ ಬಂದವ. ವ್ಯತ್ಯಾಸ ಅಷ್ಟೇ ಇರುವುದು ಅಲ್ವಾ? ಹಡೆದ ತಾಯಿಯ ಹಾಲು ಉಣ್ಣದೇ ಹೋದ್ರು ಪಡೆದ ತಾಯಿ ಮಡಿಲಿಗೇರಿಸಿಕೊಂಡಾಗ ಹಾಲು ಜಿನುಗಿತಂತೆ ಯಶೋದೆಗೆ ಗೋಕುಲದಲ್ಲಿ. ರಾಧೆ ನಿನ್ನ ನೆತ್ತಿಕೊಂಡ ಕಾಲಕ್ಕೆ ರಾಧೆಯ ಸ್ತನಗಳು ಒದ್ದೆ ಆಯಿತು ಅಂತ ನಾವು ಕೇಳಿದೆ. ಯಶೋದೆಗೆ ಮೊದಲೊಂದು ಹೆರಿಗೆ ಆಗಿದೆ. ಹೌದೌದು. ಆದ್ರೆ ಇಲ್ಲಿ ಹೆರದೆಯು ಹೆಣ್ಣನ್ನು, ಹೌದು, ಮಗು ಅಂತ ಸ್ವೀಕರಿಸಿದ್ದು ಗಂಡ. ಸತ್ಯ. ಹೌದೌದು. ಹೌದು. ಆದ್ರೆ ನನ್ನ ತಾಯಿ ಹೆರ್ಲೇ ಇಲ್ಲ, ಆದರೂ ಶ್ರೀಮಂತವೂ ಆಗ್ಲಿಲ್ಲ. ಅಧಿರಥ ಬಂದು ಇಕ ಮಗು ಹಿಡ್ಕ ಎದೆಗೆ ಒತ್ತಿಕೊಳ್ಳುವಾಗ ಎದೆ ಒದ್ದೆ ಆಯಿತು ಅಂತ ಆಮೇಲೆ ಆ ತಾಯಿ ಹೇಳಿದ್ದು ಬುದ್ಧಿ ಬಂದ ಮೇಲೆ. ಹಾಗೆ ಯೋಚಿಸಿದ್ರೆ ನನಗಿಂತಲೂ ಯೋಗ್ಯತೆಯಲ್ಲಿ ನೀವೊಂದು ಹಂತಕ್ಕೆ ಮೇಲೆ ಇದ್ದಿ, ಕೆಳಗಿದ್ದವನಲ್ಲ. ನನ್ನ ಯೋಗ್ಯತೆ ಅಲ್ಲ, ನನ್ನ ಯೋಗ್ಯತೆ ಆದ್ರೆ ಹೆತ್ತವಳು ನೀರಿಗೆ ಹಾಕ್ತಾಳ. ಅವಳ ಯೋಗ್ಯತೆ ಎದೆಗಾರಿಸಿಕೊಂಡಳು. ಆಮೇಲೆ ಅವಳಿಗೆ 4 ಮಕ್ಕಳಾಯ್ತು. ಆಗಿದೆ. ಅದು ನಿನ್ನ ಯೋಗ್ಯತೆ. ಹೌದು, ಅವಳ ಯೋಗ್ಯತೆ ಆದೀತು. ನೀ ಬಂದ ಮೇಲೆ ಮಕ್ಕಳಾದದ್ದಲ್ವಾ? ಹೌದು. ಕಾಲುಗುಣ ಅಂತೊಂದಿಲ್ವಾ? ಅಧಿರಥನ ಮನೆಯನ್ನು ನೀ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಸಂಪತ್ತು ಹುಟ್ಟುತ್ತಾ ಹುಟ್ಟುತ್ತಾ ಬಂತು. ಶ್ರೀನಾಥ ಅಂತ ನನಗೆ ಹೇಳಿದೆಯಲ್ಲ, ಆ ಮನೆಗೆ ಶ್ರೀನಾಥನಾಗಿ ನೀ ಕಾಣಿಸಿಕೊಂಡದ್ದು. ಅವರಿಗೆ ನಾನೇ ಸಂಪತ್ತು ಅಲ್ವಾ? ಆದ್ರಿಂದ ಅಧಿರಥನ ಸಂಪತ್ತು ಬೆಳಗಿತು. ಇನ್ನೂ ಒಂದು ಹಂತದಲ್ಲಿ ಯೋಚನೆ ಮಾಡಿ ನೋಡು. ನಾ ಹುಟ್ಟಿದ ಕ್ಷಣದಲ್ಲಿಯೇ ಚೋಟುದ್ದದ ಮಗುವಾದದ್ದು. ಹೊತ್ತು ನಡೆದ ವಸುದೇವ, ಗಂಗಾ ನದಿಯನ್ನು ಉತ್ತರಿಸಿ ಬಂದವ ನೀನಾದ್ರೆ ಯಮುನೆಯನ್ನು ಉತ್ತರಿಸಿ ಸಾಗಿದವ ನಾನು. ನೋಡೊಂದು ನದಿಯ ಸಂಬಂಧವು ನನಗೂ ನಿನಗೂ ಕಾಣುತ್ತದೆ. ನೀನು ತೇಲಿ ಹೋದದ್ದ ಅಲ್ಲ, ನಾವು ಹೊತ್ತುಕೊಂಡು ಉತ್ತರಿಸಿ ಹೋದದ್ದು. ಹೌದಾ? ಮಳೆ ಎಂತದ ಆ ದಿವಸ? ಯಮುನೆ ಬಾಯಿ ತೆರೆಯಲಿಲ್ವಾ? ತೆರೆದಿದೆ. ಮತ್ತೆ ದಾರಿ ಕೊಡ್ಲಿಲ್ವಾ? ಹೋಗಿದೆ. ಆದ್ರೆ ಗಂಗಾ ಪ್ರವಾಹ ಉಕ್ಕೇರುವಾಗಲೂ ನೀ ಮುಳುಗಿದ್ಯೋ? ಯಾಕಂದ್ರೆ ಬಿಟ್ಟದ್ದು ನನ್ನನ್ನು ಮುಳುಗಲಿಕ್ಕೆ ಅಂತಲ್ಲ. ಹೌದಾ? ಯಾಕೆ ಮುಳುಗಲಿಕ್ಕೆ ಅಲ್ಲ ಅಂತ, ಮುಳುಗುದೇ ಹೌದಾದ್ರೆ ಆವಾಗಲೇ ಮುಳುಗಿಸಬಹುದಿತ್ತಲ್ಲ ಅವಳಿಗೆ ಹಿಡಿದು. ಅಂದ್ರೆ ತೇಲಬೇಕಾದದ್ದು. ಆಭರಣ ಎಲ್ಲ ಇಟ್ಟು ಕಳುಹಿಸಿದ್ಲಂತೆ. ಹೌದಾ? ಆಭರಣದ ಆಶೆಗಾದ್ರೂ ಮಗುವನ್ನು ಯಾರಾದ್ರೂ ನೋಡಿಕೊಳ್ಳಬೇಕು. ಅದರ ಅರ್ಥ ನೀ ಮುಳುಗಬೇಕಾದವಲ್ಲ, ನೀ ತೇಲಬೇಕಾದವ. ನೀ ಮುಳುಗಬೇಕಾದವಲ್ಲ, ನೀ ಬೆಳಗಬೇಕಾದವ. ನೀ ಮುಳುಗಬೇಕಾದವಲ್ಲ, ನೀ ಬೆಳಗಿಸಬೇಕಾದವ. ಆದ್ದರಿಂದ
ನನ್ನನ್ನು ಸೂತ ಸುತ ಅಂತ ಗುರ್ತಿಸ್ತಾರೆ, ನೀ ಕ್ಷತ್ರಿಯ ಅಂತ ಗುರು ಶಾಪ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಮರೆತು ಬಿಡು. ಇದೆಲ್ಲವನ್ನು ಮರೆತರೆ ನೀ ಬೆಳೆದವ, ಬೆಳಗುವವ, ಬೆಳಗಿಸುವವ ಅನ್ನುವ ಸತ್ಯವನ್ನು ನಾನು ನಿನಗೆ ತೋರಿಸಿಕೊಡ್ತೇನೆ. ಕೇಳ್ತೀಯೋ? ಕೇಳುವ. ಎಲೆ ದಿವಾಕರ ತನಯ ಕರ್ಣ. ಕೃಷ್ಣ ಸ್ವಾಮಿ. ಹರಿಯುವ ನೀರಿಗೂ ಜೀವನ ಅಂತ ಹೆಸರು. ಹೌದು. ಸುದೀರ್ಘವಾದ ಮನುಷ್ಯನ ಬದುಕಿಗೂ ಜೀವನ ಅಂತ ಹೆಸರು. ಜೀವನದಿ. ನದಿಯಲ್ಲಿಯೇ ಜೀವನವನ್ನು ಕಂಡುಕೊಂಡವ ನೀನು. ಗಂಗಾ ನದಿಯ ಮೇಲೆ ತೇಲಿ ಬಂದಂತಹ ನಿನ್ನ ನೆತ್ತಿದ ಅಧಿರಥ, ಪಾಲಿಸಿದ ರಾಧೆ, ಲೋಕಮುಖದಲ್ಲಿ ರಾಧೇಯನಾಗಿ ಕೀರ್ತಿಯನ್ನು ಪಡೆದವನಿದ್ದಿ. ಆದರೆ ತೇಲಿ ಬಂದದ್ದಕ್ಕಿಂತ ಹಿಂದೆ ಆ ಬದುಕು ನಿನಗೆ ಈವರೆಗೂ ಅಜ್ಞಾತವಾಗಿಯೇ ಇದೆ. ಈಗ ಜೀವನವನ್ನು ಬಿಡುವ, ಕಥೆಯನ್ನು ಕೇಳುವ. ಕಥೆಯೇ ಜೀವನವಾಗುತ್ತದೆ, ಜೀವನವು ಮುಂದೆ ಕಥೆಯಾಗುತ್ತದೆ. ಹಾಗೇ ಅಲ್ವೋ ಹಲವರ ಬದುಕು ನಮಗೀಗ ಕಥೆಯಾಗಿ ಗ್ರಾಸವಾಗುತ್ತದೆ, ಆದರ್ಶವಾಗಿ. ನಮ್ಮ ಬದುಕಿನ ಕತೆ ಜೀವನವಾಗುವುದು, ನಮ್ಮ ಜೀವನ ಉಳಿದವರಿಗೆ ಕಥೆಯಾಗುವುದು. ಹೀಗೊಂದು ಕತೆ ಕೇಳುವ, ಮತ್ತೆ ಜೀವನ ಏನು ಅಂತ ನೋಡುವ. ಕೃಷ್ಣ ಕಥೆ. ಕೃಷ್ಣ ಕೃಷ್ಣ ಅಂದ್ರೆ ಕೃಷ್ಣ ಹೇಳುವ ಕತೆ ಅಂತ ಅರ್ಥ ಅಲ್ಲ, ಅದು ಕೃಷ್ಣನದ್ದೇ ಕತೆ. ಕತೆ ಈಗ ಕೃಷ್ಣನದ್ದೇ ಕತೆ ಅಲ್ಲ, ಕೃಷ್ಣ ಕಥೆಯನ್ನು ಕೇಳುವ. ಕೃಷ್ಣ ಕತೆ. ಕೃಷ್ಣ ಕತೆ. ಓಹೋ. ಕೃಷ್ಣ ಅನ್ನುವುದಕ್ಕೆ ಕಪ್ಪು ಅಂತಲೂ ಅರ್ಥ ಉಂಟು, ಕಾಣದ್ದು ಅಂತ ಅರ್ಥ ಉಂಟು. ಈಗ ಕಾಣದ ಕತೆ ಕೃಷ್ಣ ಕತೆ, ಕಂಡ ಕತೆ ಅಲ್ಲ. ಆದ್ರಿಂದ ಕೃಷ್ಣ ಕಥೆಯನ್ನು ಕೇಳುವ. ಕೃಷ್ಣ ಕಂಡ ಕತೆ. ಕೃಷ್ಣ ಕಂಡ ಕತೆ. ನೀ ತಿಳಿಯದೇ ಇದ್ದವರಲ್ಲ, ಕಥೆಯಲ್ಲಿ ಬರುವ ಪಾತ್ರಗಳೆಲ್ಲ ನಿನಗೆ ಜ್ಞಾತರಾದವರೇ, ಕತೆ ಮಾತ್ರ ಅಜ್ಞಾತ. ಯಾರೋ ತಿಳಿಯದವರ ಕತೆ ಕೇಳುವಾಗ ಸ್ವಾರಸ್ಯ ಇರುವುದಿಲ್ಲ. ತಿಳಿದವರ ಕತೆ ಅಂದ್ರೆ ಆಸಕ್ತಿ ಹೆಚ್ಚು ಮೂಡುತ್ತದೆ. ಅವರದ್ದ ನಾವು ಕೇಳುವ ಅಂತ. ಎಲ್ಲರಿಗೂ ಇನ್ನೊಬ್ಬರ ಸುದ್ದಿ ಮಾತಾಡುವುದರಲ್ಲೇ ಆಸಕ್ತಿ ಅಲ್ವಾ? ಯಾಕಂದ್ರೆ ನಮ್ಮ ಸುದ್ದಿಯನ್ನು ಇನ್ನೊಬ್ರು ಮಾತಾಡ್ತಾರಲ್ಲ. ಹೌದಲ್ವಾ? ಆದ್ದರಿಂದಲೇ ಪ್ರಪಂಚದಲ್ಲಿ ಆಡುವವರು ಕಡಿಮೆ, ಕೇಳುವವರು ಹೆಚ್ಚು. ಯಾಕಂದ್ರೆ ಆಡುವ ಆಸಕ್ತಿಗಿಂತ ಕೇಳುವ ಆಸಕ್ತಿ ಹೆಚ್ಚಿರುತ್ತೆ. ಆದ್ರೆ ಕೇಳುವ ಆಸಕ್ತಿ ಇರಬೇಕಿದ್ರೆ ಅದನ್ನು ಹಾಗೆ ಹೇಳುವವರು ಬೇಕು. ಹೌದಾ? ಈಗ ಹಾಗೆಯೇ ಹೇಳುವ ಪ್ರಯತ್ನ ಮಾಡುತ್ತೇನೆ. ಕರ್ಣವಾಗಬೇಕೀಗ. ಕಿವಿಯಾಗಿ ನನ್ನ ಮಾತನ್ನು ಕೇಳಬೇಕು. ಕುಂತಿ ಭೋಜನೆಂಬ ನೃಪತಿ, ನೀ ತಿಳಿದ ದವನ ಕಥೆಯನ್ನು ಹೇಳುವುದೀಗ. ಹೌದು ಹೌದು. ಅವನು ಸಾಕಿದ ಪಾಲಿತ ಪುತ್ರಿ ಪ್ರತಾನಾಮಕಳಾದವಳು, ಕುಂತಿ ಅಂತಲೇ ಪ್ರಖ್ಯಾತಳಾದವಳು. ಓಹೋ. ಅವಳಿಗೆ ಬಹಳ ಎಳವೆಯಲ್ಲಿ ಕನ್ಯೆಯಾಗಿದ್ದ ಕಾಲದಲ್ಲಿ ಚಾತುರ್ಮಾಸ ನಿಮಿತ್ತವಾಗಿ ಬಂದಂತಹ ದುರ್ವಾಸರನ್ನು ಅವಳು ಪರಿಸೇವಿಸಿದ್ಲು, ಉಪಚಾರವನ್ನು ಮಾಡಿದ್ಲು. ಮೆಚ್ಚಿದಂತಹ ದುರ್ವಾಸರವಳಿಗೊಂದು ಮಂತ್ರವನ್ನು ಉಪದೇಶ ಮಾಡಿ ಅದನ್ನು 5 ಬಾರಿ ವಿನಿಯೋಗಿಸಬಹುದು ಅಂತ ಹೇಳಿದರು. ಆ ಮಂತ್ರವನ್ನು ಯಾವ ಭಗವಂತನನ್ನು, ಯಾವ ದೇವತೆಯನ್ನು ಸ್ಮರಿಸಿ ಆ ಮಂತ್ರವನ್ನು ವಿನಿಯೋಗಿಸ್ತೀಯೋ
ಆ ದೇವತೆಯರು ಆವಾಹಿತರಾಗಿ ಆ ಕ್ಷಣದಲ್ಲಿ ನಿನಗೆ ಪ್ರಸಾದವಾಗಿ ಪುತ್ರನನ್ನು ಕೊಡ್ತಾರೆ ಅಂತ ವರವನ್ನು ಕೊಟ್ಟರು. ಹಾಗೆ ಪಡೆದಂತಹ ವರದಿಂದ ದುರ್ವಾಸದತ್ತವಾದಂತಹ ಮಂತ್ರದಿಂದ ಆಸಕ್ತಳಾದಂತಹ ಅವಳು ಬಹಳ ಎಳವೆಯಲ್ಲಿ ಒಂದು ಮಂತ್ರವನ್ನು ವಿನಿಯೋಗಿಸಿಬಿಟ್ಲು. ವಿನಿಯೋಗಿಸುವ ಕಾಲದಲ್ಲಿ ಯಾರನ್ನು ನೆನಪಿಸಿಕೊಳ್ಳುವುದು ಅಂತ ಯೋಚಿಸುವಾಗ ನಭೋಮಂಡಲದಲ್ಲಿ ಬೆಳಗುತ್ತಾ ಇದ್ದ ದಿವಾಕರನನ್ನು ಕಂಡು ಸೂರ್ಯನನ್ನೇ ನೆನಪಿಸಿಕೊಂಡಾಡಿದ ಮಂತ್ರವಾದ್ರಿಂದ ಮರುಕ್ಷಣದಲ್ಲಿ ಸೂರ್ಯನೇ ಕೆಳಗಿಳಿದು ಬಂದ ಭಾಸ್ಕರನನ್ನು ಕಂಡು ಬೆದರಿದಂತಹ ಈ ಸಣ್ಣ ಹುಡುಗಿ ಮಂತ್ರವನ್ನು ಪರೀಕ್ಷಾರ್ಥದಿಂದ ವಿನಿಯೋಗಿಸಿದ್ದು, ನನಗೇನೂ ಬೇಡ, ನೀ ಹಿಂದೆ ಹೋಗು ಅಂತ ಆಡಿದ್ಲು. ಮಂತ್ರಾಧೀನರಾದಂತಹ ದೇವತೆಗಳು ಮಂತ್ರವಶ್ಯರಾಗಿ ಕೆಳಗಿಳಿದ ಮೇಲೆ ಮಂತ್ರ ಫಲವನ್ನು ಅನುಗ್ರಹಿಸಬೇಕಾದ್ದು ನಮಗೆ ಕರ್ತವ್ಯ. ಆದ್ದರಿಂದ ನೀ ಬೇಕು ಬೇಡ ಎಂಬ ನಿನ್ನ ಅಪೇಕ್ಷೆಗೆ ಅನುಗುಣವಾಗಿ ಅಲ್ಲ, ಮಂತ್ರದಂತೆ ನಿನಗೊಂದು ಮಗುವನ್ನು ಕೊಡ್ತೇನೆ ಅಂತ ತನ್ನ ಬಲಕರದಿಂದ ಕುಂತಿಯ ಕರವನ್ನು ಸ್ಪರ್ಶ ಮಾಡಿದ ಕ್ಷಣದಲ್ಲಿಯೇ ಒಂದು ಶಿಶು, ಸದ್ಯೋಜಾತ ಶಿಶು ಹುಟ್ಟಿಕೊಂಡಿತು. 9 ತಿಂಗಳು ಹೆತ್ತದ್ದಲ್ಲ, ಹೊತ್ತದ್ದಲ್ಲ, ಏನಲ್ಲ, ಸದ್ಯೋಜಾತ ಕ್ರಮದಿಂದ ಒಂದು ಮಗು ಹುಟ್ಟಿಕೊಂಡಿತು. ಹುಟ್ಟಿದ ಮಗು ಗಂಡು ಮಗು. ಒಳ್ಳೆದುಂಟು ಕತೆ. ನೀನು ಮತ್ತೆ ಹುಟ್ಟಿದವಲ್ವ? ಹೌದು. ಯಾರು ಕತೆ ಹೇಳಿದ್ರ ನಿನಗೆ? ಕಂಡ ಕತೆ. ಯಾವ ಶ್ರೀನಾಥ ಅಂತ ಹಾಗೆ ನೀ ಯಾವ ಶ್ರೀನಾಥ ಅಂತ ಆಡಿದ್ಯೋ, ಶ್ರೀನಾಥ ಕಂಡ ಕತೆ. ನೀನು ಹುಟ್ಟಿದ ಮೇಲೆ ಕತೆ ಕಂಡದ್ದೋ, ಆ ಕಥೆಯನ್ನು ಕಂಡು ನೀನು ಹುಟ್ಟಿದ್ದೋ? ಕಥೆಯನ್ನು ಕೊಂಡು ಹುಟ್ಟಿದ್ದು. ಕಥೆಯನ್ನು ಕಂಡು ಹುಟ್ಟಿದ್ದಲ್ಲ, ಆ ಕಥೆಗಳನ್ನೆಲ್ಲ ಕೊಂಡು ಹುಟ್ಟಿದ್ದು. ಕಥೆಗಳನ್ನು ಗೊಂಡು ಹುಟ್ಟಿದವನಾದ್ರಿಂದ ಕಥೆಯೂ ಆಗುತ್ತೇನೆ, ಕಥೆಯೂ ಹೇಳ್ತೇನೆ. ಹಾಗೆ ಪಡೆದಂತಹ ಭಾಸ್ಕರ ಪ್ರದತ್ತವಾದ ಶಿಶು ಏನು ಮಾಡುವ? ನನ್ನಮ್ಮ ಸೆರೆಮನೆಯಲ್ಲಿದ್ದ ಹಾಗೆ ಕುಂತಿಯು ಕನ್ಯೆ ಎಂಬ ಸೆರೆಮನೆಯಲ್ಲಿ ಇದ್ಲು. ಕನ್ಯಾ ಸೆರೆ, ಅದನ್ನು ಮತ್ತೆ ಬಿಡಿಸಬೇಕಾದ್ದು ಕೈ ಹಿಡಿಯುವವ. ಕನ್ಯಾ ಸೆರೆಯಲ್ಲಿದ್ದವಳು ಈ ಮಗುವನ್ನೇನು ಮಾಡುವುದು ಅಂತ ಯೋಚಿಸಿ ಆ ಕ್ಷಣದಲ್ಲಿಯೇ ಅಲ್ಲಿಯೇ ಇದ್ದ ಒಂದು ಪೆಟ್ಟಿಗೆಯೋ ತೊಟ್ಟಿಲೋ ಅದರಲ್ಲಿ ಆ ಮಗುವನ್ನು ಮಲಗಿಸಿ ಬೇಕಾದಷ್ಟು ಆಭರಣಗಳನ್ನೆಲ್ಲ ಅದಕ್ಕೆ ತುಂಬಿಸಿ ಹುಟ್ಟುವಾಗಲೇ ಕವಚ ಕುಂಡಲಗಳಿಂದಿದ್ದ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಲು. ಹಾಗೆ ತೇಲುತ್ತಾ 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 ಬಂದ ಮಗುವನ್ನೆತ್ತಿಕೊಂಡ ಬೆಸ್ತನಿಗೆ ಅಧಿರಥ ಅಂತ ಹೆಸರು. ಹಾಗೆ ಪಾಲಿಸಿದ ತಾಯಿಗೆ ರಾಧೆ ಅಂತ ಹೆಸರು. ರಾಧೇಯನಾದ ನಿನಗೆ ಕೌಂತೆಯ ಅಂತ ಹೆಸರು. ಕೃಷ್ಣ ಸಾಕು ನಿನ್ನಯ ಮಾತನೊಂದು ಸಾಕು ನಿನ್ನಯ ಮಾತ ಓದನು ಈ ಕಿವಿಯೊಳ ಕೇಳಲಾರೆನೋ ಈ ಕಿವಿಯೊಳ ಕೇಳಲಾರೆನೋ ಏಕೆ ಹತ ಭಾಗ್ಯನನು ನೋಯಿಬೆ ಏಕೆ ಹತ ಭಾಗ್ಯನನು ನೋಯಿಬೆ ಲೋಕವ ಜನೀ ದಿನ ಕಥನದಿಗೆ ಸಾಕು ಕತೆ ಮುಂದರಿಸಬೇಡ. ಒಬ್ಬನ ವ್ಯಥೆಯ ಕತೆ ಅದು, ಪತನದ ಕತೆ ಅದು, ಪ್ರವಾಹದ ಕತೆ ಕೃಷ್ಣ ಅದು. ಪ್ರವಾಹ ಎಲ್ಲವನ್ನು ತನ್ನ ಮಡಿಲಲ್ಲಿ ಗರ್ಭೀಕರಿಸಿಕೊಂಡು ಸಾಗುತ್ತದೆ. ಗರ್ಭದಲ್ಲಿದ್ದದ್ದನ್ನು ಪ್ರಸವಿಸಿ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗುವ ಕತೆ ಹೇಳ್ತಾ ಇದ್ದೀನಿ ನೀನು. ಏನು ಗೊತ್ತಿಲ್ಲದೆ ಇದ್ದವಳ ಕುಂತಿ ದೇವಿ ನನಗೆ ತಿಳಿದವಳೆ ಅಲ್ಲ. ಪ್ರಾತಸ್ಮರಣೀಯಳು ಕುಂತಿ. ಕುಂತಿ ಯಾರನ್ನು ಹೆತ್ತಿದ್ದಾಳೆ ಎನ್ನುವುದರಿಂದ ಅಲ್ಲ, ಸೇತುವಿನಿಂದ ಹಿಮಾಲಯದಗೆ ಧರ್ಮ ಏನು ಅಂತ ಹೇಳಬಲ್ಲವನಿಗೆ ತಾಯಿ ಅವಳು. ಪಕ್ಷ ಯಾವುದೇ ಇರಲಿ, ಧರ್ಮರಾಯನ ಶ್ರೇಷ್ಠತ್ವವನ್ನು ಒಪ್ಪಲೇಬೇಕು ಬುದ್ಧಿ ಇದ್ದವ. ಆ ತಾಯಿ ಕನ್ಯೆಯಾಗಿದ್ದಾಗ
ಪ್ರಸವಿಸಿದಳು. ಹ್ಮ್ ಕೃಷ್ಣ ಹಾ ಕನ್ಯೆಯಾಗಿದ್ದಾಗ ಪ್ರಸವಿಸಿದ್ಲು ಅಂದ್ರೆ ಅವಳನ್ನು ತಾಯಿ ಅಂತ ಒಪ್ಪಬೇಕಾ? ಯಾಕೆ? ಒಂದು ವೇಳೆ ತಾಯಿಯೇ ಆಗುತ್ತಿದ್ರೆ ಎದೆಗೆ ಅಪ್ಪಿಕೊಳ್ಬೇಕಿತ್ತು. ಹೆಣ್ಣಿಗಿರುವಂತಹ ವಿಶೇಷವಾದಂತಹ ಭಗವದ್ ಅನುಗ್ರಹ, ಹೆತ್ತ ತಕ್ಷಣ ಮಾತೃತ್ವ ಜಾಗೃತವಾಗುವುದು. ಸತ್ಯ. ಹುಟ್ಟುವಾಗ ಇಲ್ಲದೆ ಇರುವ, ತಾಯಿಯಾಗುವಾಗ ಹುಟ್ಟಿಕೊಳ್ಳುವ ಅಥವಾ ಮೂಡಿಕೊಳ್ಳುವ, ಅದನ್ನು ಮುಚ್ಚುವುದಕ್ಕೆ ಸೆರಗು ಎಂಬ ಮಾನವನ್ನು ಭಗವಂತ ಕೊಟ್ಟಿದ್ದಾನೆ. ತಾನು ಹೆತ್ತ ಮಗುವಿಗೆ ಅದನ್ನು ಸರಿಸಿ ಸ್ತನ್ಯಪಾನ ಮಾಡ್ತಾಳೆ. ಅದು ವಾತ್ಸಲ್ಯ. ಯಾಕೆ ಆ ತಾಯಿ ಬಿಟ್ಲು ಮಗುವನ್ನು? ಅವಳು ತಾಯಿ ಆಗಲಿಲ್ಲ. ಆ ಮಗು ಬೊಬ್ಬೆ ಹಾಕುವಾಗ ಕೊಡ್ಲಿಕ್ಕೆ ಅವಳ ಎದೆಯಲ್ಲಿ ಏನು ಹುಟ್ಟಿಕೊಳ್ಳಿಲ್ಲ. ಕೃಷ್ಣ ಎದೆಯಲ್ಲಿ ಹುಟ್ಟಿಕೊಳ್ಳಿಲ್ಲ ಅದ ಅರ್ಥ ಏನು? ಭಾವ ಬಂಧುರತೆ ಆ ಹೆಣ್ಣಿಗೆ ಮಗುವಿನಲ್ಲಿ ಇಲ್ಲದೆ ಹೋಯ್ತು ನೋಡಿ. ಭಾವ ಹುಟ್ಟಿಕೊಳ್ಳುವುದು ಎದೆಯಲ್ಲಿ, ಬುದ್ಧಿ ವಿವೇಕ ಹುಟ್ಟಿಕೊಳ್ಳುವುದು ಬುದ್ಧಿಯಲ್ಲಿ. ಹಾಗಾದ್ರೆ ನಾನು ಬುದ್ಧಿ ಶೂನ್ಯ ಅಂತ ಹೇಳಲಿಲ್ಲ. ಭಾವವೇ ಹುಟ್ಟಿಕೊಳ್ಳದ ಮೇಲೆ ವಿವೇಕದಲ್ಲಿ ಯೋಚಿಸಲಿಕ್ಕೆ ಏನುಂಟ ಆ ತಾಯಿಗೆ? ಹಾಗಾದ್ರೆ ಯಾಕೆ ಬಿಟ್ಲು? ಹಿಡ್ಕೊಂಡು ಮನೆಗೆ ಹೋಗಲಿಕ್ಕೆ ಗೊತ್ತುಂಟ? ಸೀಮಂತದ ಸಿಹಿಯನ್ನುಂಡು ಹೆರಿಗೆ ಆದದ್ದಲ್ಲ. ಮಗುವಾಗಿದ್ದಾಗ ಮಂತ್ರದ ಪರೀಕ್ಷೆಯ ಚಪಲದಿಂದ, ಯಾವ ಹೆಣ್ಣಿಗೂ ಚಪಲಕ್ಕಾಗಿ ಮಕ್ಕಳಾಗಬಾರದು, ಬಯಸಿ ಮಕ್ಕಳಾಗಬೇಕು. ಬಯಸದೇ ಬಂದದ್ದು ಭಾಗ್ಯ ಅಂತ ಹೇಳ್ತಾರೆ. ಬಯಸದೇ ಬಂದದ್ದು ಭಾಗ್ಯ ಅಲ್ಲ, ಅದು ಬಂದದ್ದಕ್ಕೆ ದೌರ್ಭಾಗ್ಯ. ನಾನು ಭಾಗ್ಯಹೀನ, ದೌರ್ಭಾಗ್ಯ ನನ್ನದ್ದು. ನೆರೆ ಮನೆಗೋ, ಹೆಣ್ಣು ಕೊಟ್ಟ ಮನೆಗೋ, ತಾನು ಹೊಕ್ಕ ಮನೆಗೋ ಸಿಹಿ ಹಂಚಿಕೊಳ್ಳಿಕ್ಕೆ ಆಗ್ಲಿಲ್ಲ ಆ ತಾಯಿಗೆ, ತಾನು ಎತ್ತಿದ್ದೇನೆ ಅಂತ. ಒಂದು ಮಗು ಹುಟ್ಟಿದ್ರೆ, ಒಂದು ಹೆರಿಗೆ ಆದ್ರೆ ಸಂಭ್ರಮಿಸುವುದೇನು ಕುಟುಂಬ. ಆ ಸಂಭ್ರಮವೇ ಆ ತಾಯಿಗಿಲ್ಲ ತನ್ನ ಬದುಕಿನಲ್ಲಿ. ಇಲ್ಲದೆ ಇರುವ ಸಂಭ್ರಮವನ್ನು ನಾನು ಯಾಕೆ ಅನುಭವಿಸಬೇಕು ಹೇಳು? ಬಿಟ್ಲು. ಯಾಕೆ ಬಿಟ್ಲು? ಒಂದು ನಾನು ಸಂತೋಷ ಪಟ್ಟೆ, ಈ ಮಗು ಸಾಯಿಲಿ ಅಂತ ಇರ್ಲಿಲ್ಲಲ್ಲ, ಬದುಕಲಿ. ಅಧಿರಥ ಎದೆಗಾನಿಸಿಕೊಂಡ. ಹೆರದೇ ಇರುವ ತಾಯಿಗೆ ನನ್ನಲ್ಲಿ ವಾತ್ಸಲ್ಯ ಮೂಡಿತು, ಹೆತ್ತ ತಾಯಿಗೆ ನನ್ನಲ್ಲಿ ವಾತ್ಸಲ್ಯ ಹುಟ್ಟಲಿಲ್ಲ. ಇದು ವಿಧಿಯ ವಿಪರ್ಯಾಸ. ಕೃಷ್ಣ ಸಾಕು ಮಾಡುವಂತ ಯಾಕೆ ಹೇಳಿದೆ? ದುರಂತದ ಕತೆ ಇದು. ಇದು ಸಂಭ್ರಮಿಸುವ ಕತೆ ಅಲ್ಲ. ಸೂತ ಸಹವಾಸದಲ್ಲಿ ಬೆಳೆದಿದ್ದೇನೆ, ಸೂತರ ಜೊತೆಗೆ ಸಂಬಂಧ ಆಗಿದೆ, ಸೂತ ಕನ್ಯೆಯ ಕೈ ಹಿಡಿದಿದ್ದೇನೆ, ಮಕ್ಕಳಿಗೆ ಸೂತ ಸಂಸ್ಕಾರ, ಅದೇ ಅಲ್ವೋ? ನನಗೇನೋ ಕೌರವ ದೊಡ್ಡ ಮನಸ್ಸು ಮಾಡಿ ರಾತ್ರಿ ಬೆಳಗ್ಗೆ ಅವನ ಜೊತೆಗೆ ಸಹವಾಸದಲ್ಲಿರುವ ಯೋಗ ನನಗೆ ಬಂದಿದೆ ಅಂತ ಬಿಟ್ರೆ, ನನ್ನ ಮಕ್ಕಳಿಗೋ ಕೈ ಹಿಡಿದವಳಿಗೋ ಅರಮನೆಯ ಪ್ರವೇಶ ಉಂಟು ಅಂತ ನಾನು ಹೇಳುವುದಿಲ್ಲ. ಅದು ಕಣ್ಣು ಕಾಣದವನ ಆದ ಕಾರಣ ನನಗೆ ಅರಮನೆಯಲ್ಲಿ ಎಲ್ಲಿಯೂ ಹೋಗಲಿಕ್ಕೆ ಆಗ್ತದೆ. ಯಾಕೆ ಹೋಗದ್ದು ಬಂದದ್ದು ಯಾರು ಅಂತ ಗೊತ್ತಾಗುದಿಲ್ಲ, ಅದರ ಕಾರಣ ಹೋಗಲಿ. ಬಹಳ ತಡವಾಗಿ ಒಳ್ಳೆ ಕತೆ ಹೇಳಿದ್ದೀನಿ. ನೀನು ಒಂದು ಕೆಲಸ ಮಾಡ್ಬೋದಿತ್ತ ಅಂತ. ನಿನಗೆ ಕೆಲಸ ಹೇಳಲಿಕ್ಕೆ ನಾನಲ್ಲ, ದ್ರೌಪದಿ ಸ್ವಯಂವರದ ಸಭೆಯಲ್ಲಿ ಇದ್ದಾಗ ನೆನಪು ನನಗೆ. ಈಗ ಕಾಲಕ್ಕೆ ಹೌದೌದು ಅವಳು ಹೇಳಿದ್ಲು, ನಾಹಂ ವರಯಾಮಿ ಸೂತ ಅಂತ ಹೇಳಿದ್ಲು. ನಿನಗೆ ಆವಾಗ ಗೊತ್ತಿತ್ತ ಕೃಷ್ಣ ಈ ಕತೆ? ಹೌದಾ? ನಿನಗೆ ಮಾತಾಡೋದಿಲ್ಲ ಅಂತ ಹೇಳುವ ವೃತ್ತ ಇತ್ತ? ಕೆಲವರಿಗೆ ಗುರುವಾರ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಸಾಲ ಕೊಟ್ಟವ ಗುರುವಾರ ಬರುದು, ಹಾಗೆ ಮಾಡುದು. ನಾನು ಗುರುವಾರ ಮಾತಾಡುದಿಲ್ಲ. ಒಂದು ತುಟಿ ತೆರಿಬೋದಿತ್ತಲ್ಲ. ನಾಹಂ ವರಯಾಮಿ ಸೂತಂ. ತಂಗಿ ಸುಮ್ಮನೆ ಕೂತುಗ, ಇದು ಕೌಂತೆಯ. ನೀ ಹೇಳ್ತಿದ್ರೆ ನನಗೆ ದ್ರೌಪದಿ ಬೇಕೋ ಬೇಡವೋ, ನನಗೆ ಜಾತಿ ಸಿಕ್ತಿತ್ತು ಕ್ಷತ್ರಿಯರ ಸಾಲಿನಲ್ಲಿ. ನಮ್ಮ ಮಹಾನಾಯಕ ಬರ್ಲಿಲ್ವ? ಮಧ್ಯಾಹ್ನ ಊಟ ಮಾಡಿ ಹೌದೌದು ಅರೆ ಕಣ್ಣಿನಲ್ಲಿ ನೀನಿರುವಾಗ ಮೌಳಿಯ ಬಳಿಯೇ ಕುಳಿತಿದ್ದ ಅಲ್ವಾ? ಒಂದು ಹೇಳ್ಬೋದಿತ್ತಲ್ಲ, ಯುದ್ಧಕ್ಕೆಲ್ಲ ತಯಾರಾಗಿದ್ದು ಸುಯೋಧನ, ಕರ್ಣನನ್ನು ನಂಬಬೇಡ, ಕೈ ಕೊಡುವ ಅವಕಾಶ ಉಂಟು, ಇಲ್ಲದಿದ್ರೆ ನಾನೇ ಕೈ ಕೊಡುವಾಗ ಹೇಳ್ತೇನೆ. ಅದ್ಯಾಕೆ? ಮತ್ತೇನೂ ಇಲ್ಲ, ಕುಂತಿಯ ಗರ್ಭದಿಂದ ಬಂದದ್ದವ, ಅವ ಜ್ಯೇಷ್ಠ ಅಂತ ನೀನು ಹೇಳ್ತಿದ್ರೆ ಆಗ್ತಿತ್ತೋ ಅಂತ ನನಗೆ ಕಾಣೋದು.
ನೀನು ಇಲ್ಲಿಗೆ ಬಂದು ಆ ವಿದುರ ಮನೆಯಲ್ಲಿ ಹಾಲು ಕುಡಿದು ಅಲ್ಲಿ ರಾತ್ರಿ ಬೆಳಗ್ಗೆ ಮಾಡಿ, ಹೌದು, ನೆರೆಕರೆಯವರ ಮನೆ ಅಂಗಳದಲ್ಲೆಲ್ಲ ಹಾಲು ಹರಿಸುವುದಕ್ಕಿಂತ ಆವಾಗಲೇ ನೀ ಹೇಳುತ್ತಿದ್ರೆ ಈ ಸಂಧಾನ ಪ್ರಸಂಗವೂ ಇಲ್ಲ, ಪಾಂಡವರಿಗೆ ಉದ್ಯೋಗ ಹುಡುಕುವ ಉದ್ಯೋಗ ಪರ್ವವೂ ಇಲ್ಲ ಅಲ್ವಾ? ನೀ ಹೇಳಲಿಲ್ಲ. ಇವತ್ತು ಸಭೆಯಲ್ಲಿ ಆಹಾ ಕೇಳಿದೆಯ ಕರ್ಣ, ಯುದ್ಧಕ್ಕೆ ಬದ್ಧ ಅಲ್ವೋ, ಯುದ್ಧಕ್ಕೆ ಸಿದ್ಧ ಅಲ್ವೋ, ಘೋಷಣೆ ಮಾಡುವಾಗ ಎದ್ದು ನಿಂತು ಹೇಗೂ ನೀನು ಭಾಷಣಕ್ಕೆ ನಿಂತಿದ್ದಿ, ನೀನು ಕರ್ಣನನ್ನು ನಂಬಬೇಡ, ಅಮ್ಮ ಧರ್ಮರಾಯನ ಅಣ್ಣ ಹೇಳ್ತಿದ್ರೆ ಬೇಡ, ಧರ್ಮರಾಯನ ಹತ್ರ ಗುಟ್ಟಿನಲ್ಲಿ ಹೇಳುದು. ನೀನು ಸುಳ್ಳು ಹೇಳಿದ್ರು ಅವನಿಗೆ ಗೊತ್ತಾಗುದಿಲ್ಲ, ಸತ್ಯ ಹೇಳಿದ್ರೆ ಮೊದಲೇ ಗೊತ್ತಾಗುದಿಲ್ಲ ಅವನಿಗೆ, ಹೌದಾ? ಹೇಳ್ತಿದ್ರೆ ಮುಗೀತಿತ್ತಲ್ಲ. ಈಗ ನೀನು ಹೇಳಿದಿ ಯುದ್ಧಾಯ ಕೃತ ನಿಶ್ಚಯ, ದುರವೀಳ್ಯ ಕೊಟ್ಟಾಯಿತು, ಹೌದಾ? ಯುದ್ಧಕ್ಕೆ ಎರಡೂ ಪಕ್ಷಗಳು ತುದಿಕಾಲಿನಲ್ಲಿ ನಿಂತಿದೆ. ಹಾಗಾದ ಕಾರಣ ಏನು ಮಾಡುವುದು? ತಂಬಿಗೆ ಹಿಡ್ಕೊಂಡು ಬರುವಾಗ, ಹೌದಾ, ಎತ್ತಾಯಿತು, ನೇಗಿಲು ಹಿಡ್ಕೊಂಡು ಬರುವಾಗ ಹಸುವಾಯಿತು. ಪ್ರಯೋಜನ ಉಂಟ ಕತೆ? ಕತೆ ಪ್ರಯೋಜನ ಇಲ್ಲ ಕೃಷ್ಣ. ನೀವು ಒಳ್ಳೆ ಕೆಲಸ ಮಾಡಿದಿ, ಧನ್ಯವಾದ. ಯಾರ ಹತ್ರ ಹೇಳ್ಬೇಡ, ಕಾರಣ ನನ್ನ ನಿನ್ನಲ್ಲಿ ಮುಗಿಸುವ ಇದನ್ನು. ಹಾಗಾಗುದಿಲ್ಲ. ಅಲ್ಲ, ಪ್ರಯೋಜನ ಇಲ್ಲದಿದ್ದ ವಿಷಯವನ್ನು ಹೇಳಿ ಪ್ರಯೋಜನ ಉಂಟಾ? ನನಗೆ ನೀನೀಗ ಜಾತಿ ಕೊಟ್ಟು, ನನಗೆ ಅಮ್ಮನನ್ನು ಕೊಟ್ಟು, ಇನ್ನು ಅಪ್ಪನನ್ನು ಕೊಟ್ಟ ಮೇಲೆ ಏನಾದರೂ ಪ್ರಯೋಜನ ಉಂಟಾ ಹೇಳು ನೀನು? ಉಂಟು. ಯುದ್ಧ ನಿಶ್ಚಯ ಆಗಿ ಆಯ್ತು, ಹೌದಾ? ಕತ್ತಿ ಜಳಪಿಸ್ತಾ ಇದ್ದಾರೆ, ಯುದ್ಧವನ್ನು ಕಾಯ್ತಾ ಇದ್ದಾರೆ, ಹೌದಾ? ಯಾರನ್ನು ಯಾರು ಹೊಡೆಯುವುದು ಅಂತ ಇರುವಂತಹದ್ದು. ಇನ್ನು ನೀನು ನನಗೆ ಕುಲಗೋತ್ರ ಕೊಟ್ಟು, ನನಗೆ ತಾಯಿ ಯಾರು ಅಂತ ಹೇಳಿ, ನನ್ನ ತಂದೆ ಯಾರು ಅಂತ ಹೇಳಿ ಏನಾದ್ರು ಪ್ರಯೋಜನ ಉಂಟಾ? ಕರ್ಣ ದ್ರೌಪದಿ ಸ್ವಯಂವರದಲ್ಲಿ ಆಡಿದ್ರೂ ಪ್ರಯೋಜನ ಇರಲಿಲ್ಲ, ತುಂಬಿದ ಸಭೆಯಲ್ಲಿ ಆಡಿದ್ರೂ ಪ್ರಯೋಜನ ಇರಲಿಲ್ಲ. ಯಾಕಿಲ್ಲ? ಕುಂತಿ ನಿನ್ನನ್ನು ಮಗನೆಂದು ಅಪ್ಪಿದ್ದಾಳೋ ಎನ್ನುವುದು ಪ್ರಶ್ನೆ ಅಲ್ಲ, ಈಗ ಪ್ರಯೋಜನ ಇರುವುದರಿಂದ ನಿನ್ನಲ್ಲಿ ಆಡುತ್ತಾ ಇರುವುದು. ಅಲ್ಲ, ಪ್ರಯೋಜನ ಎಂತ ಪ್ರಯೋಜನ ಹೇಳುದು? ನೀನು ದುರವೀಳ್ಯ ತಕ್ಕೊಂಡಾಯ್ತಲ್ಲ, ನೀನು ದುರವೀಳ್ಯವನ್ನು ಇಟ್ಟೋಗಬಹುದು, ಅದು ವಿಷಯ. ಹಾಗಲ್ಲವೇ ಅಲ್ಲ. ಈಗ ಕುಂತಿ ಅಪ್ಪಬೇಕು ಅಂತಿಲ್ಲ, ನಾನು ಒಪ್ಪಬೇಕು ಅಂತಿಲ್ಲ, ಪ್ರಪಂಚ ಒಪ್ಪಬೇಕು ಅಂತಿಲ್ಲ, ನೀ ಒಪ್ಪಿದ್ರೆ ಸಾಕಾಗುತ್ತದೆ. ನಾನು ಒಪ್ಪಿದ್ರೆ ಒಬ್ಬನೇ ಒಬ್ಬ ಪಾಂಡವರು ಕೌರವರು ಉಭಯ ಭಟ್ಟರ ಘವವ ನಿಲ್ಲಿಸಿ ಉಭಯ ಭಟ್ಟರ ಹವವ ನಿಲ್ಲಿಸಿ ನಿನ್ನ ಸೇವಿ ಪರವರು ಬಾಬಾ ರವಿತನಯ ನೀನು ರವಿತನಯ ಕರ್ಣ. ಈವರೆಗೆ ನಿನಗೆ ಹಾಗಲ್ಲ ನೆಗಳುತ್ತಾ ಇದ್ದದ್ದು. ಈಗ ಸ್ಪಷ್ಟವಾಗಿ ಕೌಂತೆಯನಿದ್ದಿ, ಸೂರ್ಯ ಸುತನಿದ್ದಿ ನೀನು. ಹೌದು. ನೀನು ಒಪ್ಪಿದರೆ, ನೀ ಒಪ್ಪಿದರೆ ಪ್ರಪಂಚ ಒಪ್ಪಬೇಕಾದ್ದಲ್ಲ. ನೀನಿನ್ನನ್ನು ಕೌಂತೆಯನೆಂದೊಪ್ಪಿ, ಸೂರ್ಯ ಸುತ ನಾನು ಅಂತ ಒಪ್ಪಿ, ಪಾಂಡವ ಜ್ಯೇಷ್ಠ ನೀನು ಎನ್ನುವುದನ್ನು ಒಪ್ಪಿದರೆ, ಕಾನೀನ ಪುತ್ರನಾಗಿ ಕುಂತಿಯ ಮಗನೆಂಬ ನೆಲೆಯಿಂದ ಧರ್ಮರಾಯನಿಗೆ ನೀ ಅಣ್ಣ ಅಂತ ನೀ ಒಪ್ಪಿದರೆ, ಯಾವುದಕ್ಕಾಗಿ ಯುದ್ಧದ ವೀಳ್ಯವನ್ನು ನಾ ಪಡೆದಿದ್ದೇನೋ ಆ ವೀಳ್ಯ ನಿರರ್ಥಕ ಅಂತ ಆಗುತ್ತದೆ. ವೀಳ್ಯ ಪಡೆದಾಯಿತು ಅಂತ ಹೇಳಿದೆಯಲ್ಲ, ವೀಳ್ಯಕ್ಕೆ ಮೌಲ್ಯ ಇಲ್ಲ ಅಂತ ಆಗುತ್ತದೆ. ಯಾವ ಸಿಂಹಾಸನದ ಬೆಳ್ಗೊಡೆಯ ಕೆಳಗೆ ಕುಳಿತ ಆರ್ಯಾವರ್ತವನ್ನು ಪಾಲಿಸಬೇಕು ಅಂತ ಧರ್ಮರಾಯನೋ ಕೌರವನೋ ಬಯಸುತ್ತಾ ಇದ್ದಾರೋ, ಯುಧಿಷ್ಠಿರನಾಗಲಿ ಸುಯೋಧನನಾಗಲಿ ಕರ್ಣ ನಮ್ಮ ಜ್ಯೇಷ್ಠ ಅಂತ ಒಪ್ಪಿದ ಮರು ಕ್ಷಣದಲ್ಲಿ ನಿನ್ನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾರೆ. ಎಡದಲ್ಲಿ ಕುರುಸೇನೆ, ಬಲದಲ್ಲಿ ಪಾಂಡವ ಸೇನೆ ಒಟ್ಟಾಗಿ ನಿಂತು ಉಗೆ ಉಗೆ ಕರ್ಣ ಅಂತ ಆಡುತ್ತಾ ನಿನಗೆ ಸಮಸ್ತ ಆರ್ಯಾವರ್ತದ ಚಕ್ರವರ್ತಿತ್ವವನ್ನು ಕೊಡುತ್ತಾರೆ. ಚಂದ್ರವಂಶದ ಬೆಳ್ಗೊಡೆಯ ಕೆಳಗೆ ಕುಳಿತುಕೊಳ್ಳುವ ಕೌಂತೆಯನಾದ ಕರ್ಣ. ಧರ್ಮರಾಯ ಒಂದು ಕರದಲ್ಲಿ ಬೀಸಣಿಗೆಯನ್ನು ಹಿಡಿದು ಬೀಸುತ್ತಾನೆ. ಕೌರವನಿನ್ನ ಪಾದ ಮೂಲದಲ್ಲಿ ಕುಳಿತು ಜಿಯ ಹಸಾದ ಅಂತ ಈವರೆಗೆ ನೀ ಪ್ರಶ್ನಿಸಿದ್ದನ್ನು ಅವ ಪ್ರಶ್ನಿಸ್ತಾನೆ. ಬಿಡು ಬಿಡು ಕೌರವರಾಯ, ಪಾಂಡವರ ದುರಕ್ಕೆ ನಾನಿದ್ದೇನೆ ಅಂತ ಆಡಿದ ನಿನಗೆ ಬಿಡು ಬಿಡು ಕರ್ಣ, ನಿನ್ನ ರಕ್ಷಣೆಗೆ ನಾನಿದ್ದೇನೆ ಅಂತ ದುಶ್ಯಾಸನಾದಿಗಳು ಮುಂದೆ ನಿಲ್ಲುತ್ತಾರೆ. ಯಾವ ಪಾರ್ಥನನ್ನು ಆಜೀವ ಪರ್ಯಂತ ವಿರೋಧಿಯಾಗಿ ಭಾವಿಸಿದ್ಯೋ ಅದೇ ಅರ್ಜುನ ನಿನಗೆ ಬೆಳ್ಗೊಡೆಯನ್ನು ಹಿಡಿದು ಅಣ್ಣ ಅಂತ ಬಾಯಿ ತುಂಬಿ ಆಡುತ್ತಾನೆ. ಯಾವ ಕುಂತಿಯನ್ನು ಪ್ರಪಂಚ ಪಾಂಡವರ ಜನನಿ ಅಂತ ಆಡಿದ್ದಾಳು, ಅದೇ ಕುಂತಿ ಬಂದು ನಿನ್ನನ್ನು ಬಾಚಿ ಬಿಗಿದಪ್ಪಿ ನಿನ್ನ ನೆತ್ತಿಯನ್ನು ಮುದ್ದಿಸಿ ನನ್ನ ಮಗ ಅಂತ ಎದೆ ತಟ್ಟಿ ಪ್ರಪಂಚಕ್ಕೆ ಹೇಳುತ್ತಾಳೆ.
ಕೌಂತೆಯನಾಗುವ ಭಾಗ್ಯ, ಹಸ್ತಿನಾವತಿಯ ಸಮ್ರಾಟನಾಗುವ ಭಾಗ್ಯ, ಚಂದ್ರವಂಶವನ್ನು ಬೆಳಗುವ ಭಾಗ್ಯ, ಯುದ್ಧವನ್ನು ತಪ್ಪಿಸುವ ಭಾಗ್ಯ, ಇತ್ತಂಡವನ್ನು ಒಟ್ಟಾಗಿಸುವ ಭಾಗ್ಯ, ದಾಯಾದ್ಯ ಮತ್ಸರವನ್ನು ಕಳೆಯುವ ಭಾಗ್ಯ, ಈ ಎಲ್ಲ ಭಾಗ್ಯವು ನಿನ್ನಿಂದ ಹುಟ್ಟುತ್ತದೆ. ನಿಜ ಅರ್ಥದಿಂದ ಶ್ರೀನಾಥನಾಗುವ ಭಾಗ್ಯ ಒಪ್ಪು ಕರ್ಣ, ಒಪ್ಪು. ಕೃಷ್ಣ ಗಂಟಲು ಹಿಡಿಬೇಡ. ಕೊರಳ ಸೆರೆ ಹಿಗ್ಗಿದವು ಹಿಗ್ಗಿದವು ದೃಗುಜಲಬುರವಣಿಸೆ ಕಡುನೊಂದನ ಕಟ ದೃಗುಜಲಬುರವಣಿಸೆ ಕಡುನೊಂದನ ಕಟ ಕುರುಪತಿಗೆ ಕೆಡದುದೆಂದನು ತನ್ನ ಮನದೊಳಗೆ. ಕುರುಪತಿಗೆ ಕೆಡದುದೆಂದನು ತನ್ನ ಮನದೊಳಗೆ. ಕಡ ಅಕಟ ಕಂಸನ ಎದೆಯನ್ನು ಗುದ್ದಿಕೊಂಡಿ ನೀನು. ಕೃಷ್ಣ ಏನು ನನ್ನ ಗಂಟಲ ಮುಕ್ಕಿಕೊಳ್ಳಬೇಕು ಅಂತ ಉದ್ದೇಶ ಮಾಡಿದ್ಯೋ ಹೇಗೆ ನೀನು? ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿ ನೀನು. ಹಸ್ತಿನಾವತಿಯ ಸಿಂಹಾಸನದ ಚಂದ್ರವಂಶದ ಸಪ್ತದ್ವೀಪ ವಲಯಾಂಕಿತವಾದಂತಹ ಆರ್ಯಾವರ್ತದ ಚಕ್ರವರ್ತಿ ಸಿಂಹಾಸನ. ಅಬ್ಬ ಮೈ ರೋಮಾಂಚನ ಆಯ್ತು ನೀವೊಮ್ಮೆ ಹೇಳುವಾಗ. ಊರಿನ ಮುಂದೆ ಕುಳಿತ ತಿರುಕ ಕನಸು ಕಟ್ಟಿದಾಗೆ. ಏನು ಮಾಡುವುದು ಹೇಳು? ಯೋಗ್ಯತೆಯನ್ನು ಗುರುತಿಸಿದಿ, ಆದ್ರೆ ಯೋಗ ಉಂಟು ಅಂತ ನೋಡಬೇಕೋ ಬೇಡುವ ನಾವು? ಯೋಗವನ್ನು ನೀನು ಹೇಳಬಹುದು, ಯೋಗ್ಯತೆಯನ್ನು ಹೇಳಬಹುದು, ಸಾಧ್ಯತೆಯನ್ನು ಗಮನಿಸಬೇಕೋ ಬೇಡುವ ನಾನು? ನೀನು ಸಾಧ್ಯತೆಯನ್ನು ಹೇಳಬಹುದು, ಆದ್ರೆ ನನ್ನ ಮನಸ್ಸೊಪ್ಪಬೇಕೋ ಬೇಡುವ ಹೇಳು ನೀನು? ಎಷ್ಟು ಸೊಗಸಾಗಿ ಹೇಳಿದಿ. ಬೆಣ್ಣೆಯಿಂದ ಕೂದಲು ತೆಗೆದಾಗೆ. ನಿನಗೆ ಕೂದಲಿನಿಂದ ಬೆಣ್ಣೆ ತೆಗೆದ ಅಭ್ಯಾಸ ಉಂಟು? ಆಗುತ್ತದೆ. 16,108 ಜಡೆಯನ್ನು ನೇಯುವವಲ್ಲೋ ನೀನು ಏಕಕಾಲದಲ್ಲಿ. ಕೃಷ್ಣ ನಿನ್ನದ್ದು ದೊಡ್ಡದು. ನಮಗೆ ಒಂದು ಜಡೆಯನ್ನು ನೇಯಲಿಕ್ಕೆ ಸಮಯ ಇಲ್ಲ ಈ ರಾಜಕೀಯ ಒತ್ತಡದಲ್ಲಿ. ನೀನು ಸಂಧಿ ವಿಗ್ರಹಿಯಾಗಿ ರಾಜಕಾರಣಿಯಾಗಿ ಹೇಗೆ ಈ ಜಡೆಯ ಒಟ್ಟಿಗೆ ಬದುಕಿದಿ ಅಂತದನ್ನು ಗೊತ್ತಿಲ್ಲ. ನನ್ನನ್ನು ನೆಯ್ಯುವುದಕ್ಕೆ ಹೊರಟಿದೇನು ಕೃಷ್ಣ? ಆದರೆ ಎಷ್ಟು ದೊಡ್ಡ ಕೃತಜ್ಞನಾಗಬೇಕು ಅಂತ ನಾನು ಯೋಚನೆ ಮಾಡಬೇಕೋ ಬೇಡುವ? ನೀನು ಸೋದರ ಮಾವನನ್ನು ಕೊಂದ್ರೆ ಕೊಲೆ ಆಗುವುದಿಲ್ಲ ಕೃಷ್ಣ. ಮಾತುಳಾಂತಕನೆಂಬ ಬಿರುದು. ಗೋವರ್ಧನಗಿರಿಯಲ್ಲಿ ಬಲಿ ಹಾಕಲಿಲ್ವೋ ಗೋಪಾಲಕರು? ಆ ಬಲಿ ಹಾಕಿದ್ದನ್ನು ನೀನು ಗಿರಿಯ ತುದಿಯಲ್ಲಿ ಕೂತು ನೀನು ತಿಂತಾ ಇರ್ಲಿಲ್ವೋ? ಉಂಡವ ನಾನೇ. ನೀನು ಸೂತಕದ ಮನೆಯಲ್ಲಿ ಪಂಚಾಮೃತ ಕುಡಿದ್ರೆ ಅಪರಾಧ ಅಲ್ಲ. ನಮಗೆ ಸೂತಕದ ಮನೆಯಲ್ಲಿ ಪಂಚಾಮೃತ ಅಲ್ಲ, ಹೌದಾ? ನಾವು ಮಾಡಬೇಕಾದ್ದು ಪಂಚಗವ್ಯ. ಕೃಷ್ಣ, ನಾನು ರಾಜ ಆಗ್ತೇನೆ ಅಲ್ವಾ? ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡವರ ಗಡಣ. ನನಗೆ ಪಟ್ಟ ಬಂದ ಮಹೋತ್ಸವ ಆಗಿ ಆಯ್ತು ನಿನ್ನ ಮಾತಿನಲ್ಲಿ. ಆದರೆ ನಾನು ದೊಡ್ಡ ಕೃತಜ್ಞನಾಗಬೇಡ? ಯಾಕೆ? ಹೇಳಿದಿ ನೀನು ಕುಂತಿ ಬಂದು ಅಪ್ಪಿಕೊಳ್ತಾಳೆ ನನ್ನನ್ನು, ಹೌದಾ? ಪಾಂಡವರು ಸ್ವೀಕರಿಸ್ತಾರೆ. ನನ್ನ ಮೂಗಿನಲ್ಲಿ ಇಳಿಯುತ್ತಿರುವ ಸಿಂಬಳವನ್ನು ತನ್ನ ಸೆರಗಿನಲ್ಲಿ ಒರೆಸಿ ನನ್ನ ಪೃಷ್ಠದಲ್ಲಿರುವ ಮಲಪುರೇಶವನ್ನು ತೆಗೆದು ನನಗೆ ಬಿಸಿನೀರು ಸ್ನಾನ ಮಾಡಿಸಿ ನನಗೆ ತೊಟ್ಟಿಲಿನಲ್ಲಿ ಹಾಕಿ ಜೋಗುಳ ಹಾಡಿದ ರಾಧೆಗೆ ವಿಷ ಕೊಡಬೇಕು ಹೇಳ್ತೀಯ? ಹೇಳು, ನೀನೇ ಕೊಡು ವಿಷ. ಕೊಂಡೋಗಿ ಕೊಡ್ತಾರೆ ಅವಳಿಗೆ. ಅಮ್ಮ, ಕೃಷ್ಣ ಪ್ರಸಾದ ಇದು. ಏನು ನಾನು ಪ್ರಹ್ಲಾದನ, ಅವಳು ಕಯಾದು.
ಅಲ್ಲ. ಹ್ಮ್ ಏನು ನನ್ನಲ್ಲಿ ಕಂಡ್ಲ ತಾಯಿ? ತನ್ನ ಹೊಟ್ಟೆಯಲ್ಲಿ ಸೀಮಂತ ಮುಗಿಸಿ ಹುಟ್ಟಿದ ಮಕ್ಕಳಿದ್ರೆ ನನ್ನನ್ನು ಕರ್ಮಪುತ್ರ ಅಂತ ಒಪ್ಪಿಕೊಂಡಿದ್ದಾರೆ ಕೃಷ್ಣ. ಯಾವ ಕರ್ಮಕ್ಕೆ ನಾನು ಅವಳನ್ನು ಬಿಡಬೇಕು ಅಂತ ಹೇಳು ನೀನು? ರಾಧೆಯನ್ನು ಬಿಡುವುದಕ್ಕೆ ಒಂದು ಕಾರಣ ಹೇಳು ನೀನು. ಈಗ ಬಿಟ್ಟೆ ಹೇಳು. ನಂದಗೋಕುಲದಲ್ಲಿ ಹಾಲು ಮಾರಾಟ ಮಾಡಿ ಬದುಕಿದ್ದವರು ನಿನಗೆ ತಾಯಂದಿರು. ಸಂಸ್ಕಾರ ಹೀನರನ್ನು ಅತ್ಯುನ್ನತ ಸಂಸ್ಕಾರಕ್ಕೆ ಕೊಂಡೋಗಿದ್ದಿ. ಹೌದು. ಮದ್ಯಪಾನ, ದುರಾಚಾರ, ಅನಾಚಾರ ಮಾಡುತ್ತಿದ್ದ ಯಾದವರಿಗೆ ಇವತ್ತು ತೃತೀಯ ಶಕ್ತಿಯಾಗಿ ಬೆಳೆದು ನಿಂತಿದೆ ಅದು. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಯಾರು ಕೂತ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಯಾದವಾಗ್ರಣಿ. ನಿನ್ನ ವ್ಯಕ್ತಿತ್ವ ಅಷ್ಟು ಔನ್ನತ್ಯದಲ್ಲಿ ಉಂಟು ಕೃಷ್ಣ. ಹಸ್ತಿನಾವತಿಯ ಸಿಂಹಾಸನದ ಸೇವಕನಾಗಿ ಉದ್ಘಾಟಿಸಿಕೊಂಡಿದ್ದೇನೆ. ಯಾವ ಸಿಂಹಾಸನದ ಸೇವೆಗೆ ಅಂತ ನಾನಿದ್ದೇನೋ ಆ ಸಿಂಹಾಸನದಲ್ಲಿ ಪರಿಸೇವಿತನಾಗಬಹುದು ಅಂತ ನೀನು ಹೇಳು. ಶಾಸ್ತ್ರ ತೆಗಿ ಹೇಳು. ಇಲ್ಲ, ಪ್ರಪಂಚದಲ್ಲಿ ಕೃತಜ್ಞತೆ ಅಂತ ಇರುವುದಕ್ಕೆ, ಅವನನ್ನು ಮನ್ನಿಸುವುದಕ್ಕೆ ಶಾಸ್ತ್ರವೇ ಇಲ್ಲ. ಕೃತಜ್ಞನಾಗಿರಬೇಕಾದ್ದು ಮುಖ್ಯ. ತನ್ನ ಸಿಂಹಾಸನಾರೋಹಣದ ಪಟ್ಟಬದ್ಧ ಮಹೋತ್ಸವವನ್ನು ಕಾಣುತ್ತಿರುವ ಸುಯೋಧನ, ಅವನ ಸಿಂಹಾಸನದ ಈ ಪಟ್ಟಬಂಧ ಮಹೋತ್ಸವ ಏನುಂಟು, ತನ್ನದ್ದನ್ನು ತನ್ನದ್ದು ಅಂತ ಮಾಡಲಿಕ್ಕೆ ಹೋರಾಟ ಏನುಂಟು, ಆ ಹೋರಾಟದ ಮುಂಚೂಣಿಯಲ್ಲಿ ಕರ್ಣನಿದ್ದಾನೆ. ನಂಬಿಕೆಗಿಂತ ದೊಡ್ಡ ಬಂಧುಗಳಿಲ್ಲ ಕೃಷ್ಣ. ನಂಬಿಕೆ ಬಿಟ್ಟರೆ ಪ್ರಪಂಚದಲ್ಲಿ ಏನುಂಟು? ಈಗ ನೀನು ದೊಡ್ಡ ಕೊಡುಗೆಯನ್ನು ಕೊಡುತ್ತಿ, ಪ್ರಾಮಾಣಿಕವಾಗಿ ಹೇಳು. ನೀನು ಈ ಕೊಡುಗೆಯನ್ನು ಕೊಡುವುದು ನನ್ನನ್ನು ಒಳ್ಳೆದು ಮಾಡ್ಲಿಕ್ಕೋ ಅಲ್ಲ ನನ್ನನ್ನು ಶತಮೂರ್ಖ ಮಾಡ್ಲಿಕ್ಕೋ ಅಂತ ಹೇಳು. ನೀನು ನಿನ್ನ ಹೃದಯದ ಭಾಷೆಯಲ್ಲಿ ಹೇಳು. ನೀನು ಪ್ರಪಂಚದಲ್ಲಿ ಕರ್ಣಗಿಂತ ದೊಡ್ಡ ದುಷ್ಟನಿಲ್ಲ ಅಂತ ಹೇಳಲಿಕ್ಕಲ್ವೋ? ಯುದ್ಧಕ್ಕೆ ಕೈದು ಹಿಡಿದು ನಿಂತಿದ್ದೇವೆ, ದುರವೀಳ್ಯವನ್ನು ಹಿಡಿದು ನಿಂತಿದ್ದಿ ನೀನು. ನೀನು ಉಪಪ್ಲವ್ಯಕ್ಕೆ ಹೊರಟು ನಿಂತವ ಮುಸ್ಸಂಜೆ ಹೊತ್ತಿಗೆ ನೀನು ಮೊದಲೇ ನಿನ್ನ ಮುಖ ಕಪ್ಪು. ಈ ಕಪ್ಪು ಮುಖದಲ್ಲಿ ಎಂಥ ಭಾವವೂ ಗೊತ್ತಾಗುದಿಲ್ಲ, ಹೌದಾ? ಈ ಕತ್ತಲೆಯಲ್ಲಿ ಮಾಡಿದಾಡಿದ್ರೆ ಇವನಿಗೆ ಎಂಥದ್ದು ಗೊತ್ತಾಗುದಿಲ್ಲ ಅಂತ ಆಲೋಚನೆ ಮಾಡಿದೆಯಾನು ಕೃಷ್ಣ. ಇದಕ್ಕೆ ಹೆಸರು ಕಾಡುವುದು ಅಂತ. ಕಾಡಲಾಗದು ಕೃಷ್ಣ, ಕಾಡಲಾಗದು ಕೃಷ್ಣ. ಕಾದಿ ಕೊಲುಬಡೆ ಪಾಂಡು ಸುತರು ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನಾದರೆ ಕೌರವ ಗವನಿಯಲಿ ಹೋಗಲಿಲ್ಲ. ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನಾದರೆ ಕೌರವಂಗವನಿಯಲಿ ಹೋಗಲಿಲ್ಲ ಕೃಷ್ಣ. ಭೇದದಲ್ಲಿ ಹೊಕ್ಕಿರಿದನೋ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಅಕಟ ಅಕಟ. ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಅಕಟ ಕಟೆನೂತ ಘನ ಚಿಂತೋದಧೆಯದು ಮಾನದ್ಯುತೆಂದನೋ ಕರ್ಣ. ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನಾದರೆ ಕೌರವಂಗವನಿಯಲಿ ಹೋಗಲಿಲ್ಲ ಅಕಟ. ಅಕಟ ಕೌರವ ಪಾಂಡವ ದ್ವೇಷ ಇರುವಂತಹದ್ದು ಭೂಮಿಗಾಗಿ. ಇದು ದ್ವೇಷದ ನೆಲ ಕೃಷ್ಣ. ದ್ವೇಷದ ಹೊಲದಲ್ಲಿ ನೀನು ಪ್ರೀತಿಯ ಬೀಜ ಬಿತ್ತುತ್ತಾ ಇದ್ದಿ. ಬೆಳೆ ಬಂದಿತ್ತ ಹೇಳು ನೀನು?
ಕಹಿಯಾಗಿರುವಂಥ ಬುಡಕ್ಕೆ ಹಾ. ಸಿಹಿಯ ರೆಂಬೆಯನ್ನು ಕಸಿ ಮಾಡುವ ಕ್ರಮ ಇಲ್ಲ. ಹಾಗೆ ಅಂತ ನಾನು ಹೃದಯ ಶೂನ್ಯ ಅಂತ ನೀ ತಿಳಿಬೇಡ. ಯುದ್ಧ ಮಾಡುವುದೋ ಆಗದೋ ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೃಷ್ಣ. ನಿನ್ನಗಿಂತ ಕಡಿಮೆ. ನಾ ಕೊಲ್ಲೇ ಇಲ್ಲ, ಯುದ್ಧ ಮಾಡುವುದೇ ಇಲ್ಲ, ಪಾಂಡವರಿಗೆ ನೋವು ಮಾಡುವುದಿಲ್ಲ. ನನ್ನನ್ನೇ ನಂಬಿ ಯುದ್ಧಕ್ಕೆ ಬದ್ಧನಾದಂತಹ ಕೌರವನಿಗೆ ಅವನಿಯಲ್ಲಿ ಸ್ಥಾನ ಸಂಪನ್ನತೆಯೂ ಇಲ್ಲ, ಅಧಿಕಾರದ ಹೌದಾ ಶಾಶ್ವತೀಕರಣವೂ ಇಲ್ಲ. ಆದರೆ ಒಂದು ನೆಮ್ಮದಿ ಉಂಟು. ತಾಯಿಯ ಗರ್ಭದಿಂದ ಮೊದಲು ಹುಟ್ಟುವವರು ನಂಜಿನ ಪುತ್ರರು. ಗರ್ಭದಲ್ಲಿರುವ ನಂಜನ್ನು ಉಂಡು ಬದುಕುವವರು ಅವರು ನಂಜುಂಡರು. ಎದೆಯಲ್ಲಿರುವ ಸ್ತನ್ಯದಲ್ಲಿಯೂ ನಂಜಿನ ಹಾಲನ್ನು ಉಂಡು ಬದುಕುವವರು. ಆಮೇಲೆ ಹುಟ್ಟುವವರು ಅಮೃತ ಪುತ್ರ. ಯಾವ ತಾಯಿಯ ಗರ್ಭದಿಂದ ನಂಜಿನ ಮಗನಾಗಿ ಬಂದಿದ್ದೇನೆಯೋ ಆ ತಾಯಿಯ ಗರ್ಭದಲ್ಲಿ 5 ಮಂದಿ ಅಮೃತ ಪುತ್ರರು ಹುಟ್ಟಲಿಲ್ವಾ? ಆ ನಂಜನ್ನು ಉಂಡಿದ್ದೇನೆ, ಗರ್ಭ ಪಾತ್ರವನ್ನು ಶುದ್ಧ ಮಾಡಿದ್ದೇನೆ ಅಂತ ಈ ಪಾತ್ರಕ್ಕೆ ನೆಮ್ಮದಿ ಉಂಟು. ಒಡ ಹುಟ್ಟಿದವರನ್ನು ಅರಗಿನಾಲಯಕ್ಕೆ ಕಳುಹಿಸಿದೆ. ಒಡ ಹುಟ್ಟಿದವರ ಮಡದಿ ನನಗೆ ಮಗಳು ಸಮಾನ. ಸೀರೆಗೆ ಮೊಳ ಹಾಕಲಿಕ್ಕೆ ಚಪ್ಪಾಳೆ ಬಡದೆ. ನೀ ಆಲೋಚನೆ ಮಾಡು. ನೀ ಹೇಳ್ತಿ ಸಿಂಹಾಸನವನ್ನು ಏರಬಹುದು, ಪಾಂಡವರಿಗೆ ಅಣ್ಣನಾಗಬಹುದು ನಾನು. ಮಿಂದು ಮಡಿಯುಟ್ಟು ದೊಡ್ಡ ಬಾವ ಕಾಲಿಗೆ ಬೀಳುತ್ತೇನೆ ಅಂತೇಳುವಾಗ ಏನು ಹೇಳಬೇಕು ನಾನು? ಅವಳಿಗೆ ಆಶೀರ್ವಾದದ ಮಾತನ್ನು ದೀರ್ಘ ಸುಮಂಗಲಿ ಹೇಳ್ಬೇಕಾ? ನಾನು ಸೌಭಾಗ್ಯವತಿ ಹೇಳಬೇಕಾ? ಹೆಣ್ಣಿನ ಸೌಭಾಗ್ಯದ ಯೋಗ್ಯತೆಯನ್ನೇ ನಾನು ಬೆಂಬಲಿಸಲಿಲ್ಲ. ಕೇವಲ ಮಿತ್ರತ್ವಕ್ಕೆ ಬೇಕಾಗಿ, ಕೌರವನನ್ನು ಸಂತೋಷಪಡಿಸುವುದಕ್ಕೆ ಬೇಕಾಗಿ ಕರ್ಣ ಖಳನಾಯಕನಾಗಿದ್ದಾನೆ ಸತ್ಯ ಕೃಷ್ಣ ಚರಿತ್ರೆಯಲ್ಲಿ. ಕೌರವನನ್ನೇ ನಂಬಿ ಇದು ಭಾಗ್ಯ ಅಲ್ಲ ಕೃಷ್ಣ. ಹೋಗ್ಲಿ, ಆವ ಪರಿಯಲ್ಲಿ ಪಾರ್ಥ ತೋರಿದ ಆ ಪರಿಯಲ್ಲಿ ನಾ ತೋರಿಸ್ತೇನೆ ಅಂತ ಪರಶುರಾಮನಿಂದ ವಿದ್ಯಾಭ್ಯಾಸ ಕಲಿತ ಸಂಭ್ರಮದಲ್ಲಿ ಬಂದವ ನಾನು. ದೊಣೆಯಿಂದ ಕಣೆಯನ್ನು ತೆಗೆದು ಆವಾಗ ಭೀಮನ ಕೃಪರ ಕೇಳಿದ್ರು ಜಾತಿ ಯಾವುದು ಅಂತ. ಹೌದಾ? ಜಾತ್ಯತೀತ ಜಾತ್ಯತೀತ ಅಂತ ಹೇಳಲಿಕ್ಕೆ ತೊಡಗಿದ್ದಾರೆ. ನೀನು ಹುಟ್ಟಿದ ಮೇಲೆ ನಿನಗೆ ಜಾತಿ ಉಂಟ, ನಿನಗೆ ನೀತಿ. ಹೌದಾ? ದೇವರಾದಂತಹ ನೀನು ರಾಜಸೂಯದಲ್ಲಿ ಬ್ರಾಹ್ಮಣರ ಕಾಲ್ ತೊಳಿತಿರ್ಲಿಲ್ವಾ? ಅವರ ಉಚ್ಚಿಷ್ಟವನ್ನು ಎತ್ತಿ ಎಸೀತಿರ್ಲಿಲ್ವಾ? ನಿನ್ನ ಜಾತಿ ಹೋಯ್ತ. ಇಷ್ಟೇ ಪ್ರಪಂಚದಲ್ಲಿ ಜಾತಿ ಬೇಡ, ಜಾತ್ಯತೀತ ಹೇಳುವ ಮರುದಿವಸ ಜಾತಿ ಸಂಘಟನೆ ಅಧ್ಯಕ್ಷ ಆಗ್ತಾನೆ. ಇಷ್ಟೇ ಕತೆ ಲೋಕದಲ್ಲಿ. ಹೋಗಲಿ ಕೃಷ್ಣ. ಅಂತಹ ಸುಯೋಧನ ಅಂಗರಾಜ್ಯದ ಅಭಿಷೇಕ ಮಾಡಿ ನನಗೆ ಸ್ಥಾನ ಸಂಪನ್ನತೆಯನ್ನು ಕೊಟ್ಟ. ನೋಡಿ ತಣಿಯನು ಕೃಷ್ಣ, ಮಾಡಿ ದಣಿಯನು, ಬಿರುದನು ಹಾಡಿ ದಣಿಯನು, ಮಾನ ನಿಧಿನ ಎಂತು ಮರೆದಪ್ಪನ ಹೇಳು ನೀನು. ನಿನ್ನತ್ರ ಮಾತ್ರ ಹೇಳ್ತೇನೆ, ಬೇರೆ ಯಾರ ಹತ್ರ ಹೇಳಬೇಕು ಹೇಳು? ನನ್ನ ಅಂತರಂಗವನ್ನು ತೆರೆಯುವಂತ ಒಬ್ಬ ವ್ಯಕ್ತಿ ನನಗೆ ಸಿಗಲಿಲ್ಲ. ಭಾನುಮತಿಯ ಜೊತೆಗೆ ಪಗಡೆ ಆಡ್ತಾ ಇದ್ದೆ ಅಂತಃಪುರದಲ್ಲಿ. ಆಟವನ್ನು ಗೆದ್ದ ಬರದಲ್ಲಿ ಕುತ್ತಿಗೆಯಲ್ಲಿ ಜೋತಾಡುವಂತಹ ಮುತ್ತಿನ ಸರವನ್ನು ಹಿಡಿದು ಜಗ್ಗಿದೆ, ತುಂಡಾಯಿತು. ಅದೇ ಸಂದರ್ಭದಲ್ಲಿ ಬಂದ ಸುಯೋಧನ, ಯಾವನೇ ಗಂಡ ನನ್ನ ಮುಖವನ್ನು ಮುಸುಡು ಮಾಡಬೇಕು, ಹೆಂಡತಿಯ ಕುತ್ತಿಗೆಯಲ್ಲಿರುವಂತಹ ಹೌದಾ ಮುತ್ತಿನ ಮಾಲೆಯನ್ನು ಕಡಿದು ಚೆಲ್ಲಿದ್ದೇನೆ. ಪ್ರೀತಿ ಹೇಗಿತ್ತು ಗೊತ್ತುಂಟ? ಕರ್ಣ ಸುರಿದು ಬಿದ್ದ ಮುತ್ತುಗಳನ್ನು ಆಯ್ದುಕೊಳ್ಬೇಕಾ? ಅಲ್ಲ, ಒಂದು ಹಗ್ಗದಲ್ಲಿ ಸುರಿದು ಮಾಲೆ ಮಾಡಿಕೊಡ್ಬೇಕು ಕರ್ಣ. ಸುಯೋಧನ ಹೇಗೆ ಮರಿಬೇಕು ಹೇಳು ನೀನು? ಹೇಗೆ ಮರಿಬೇಕು? ಇಂತಹ ಸ್ನೇಹ, ಇಂತಹ ಪ್ರೀತಿ, ಸಹೋದರರಾಗುವುದು ಆಕಸ್ಮಿಕ ಕೃಷ್ಣ, ಸ್ನೇಹಿತರಾಗುವುದು ಹೃದಯ ಶ್ರೀಮಂತಿಕೆಯಿಂದ ಪ್ರಪಂಚದಲ್ಲಿ ಮರೆಯುವುದಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಕರ್ಣ ಕುರುಪತಿಗೊಂದೇ ಜೀವ. ಆಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ, ಶಟ್ರ ಸದೂಟ ಕರ್ಣನ ಕೂಡೆ, ವಿನೋದ ವಿಹಾರ ಕರ್ಣನ ಕೂಡೆ.
ಕರ್ಣ ಕುರುಪತಿಗೊಂದೇ ಜೀವ. ಹಾಲಿನಿಂದ ನೀರನ್ನು ಬೇರ್ಪಡಿಸುವುದಕ್ಕೆ ಬಾರದು. ಹಾಗೆ ಸುಯೋಧನನ ಜೊತೆಗಿನ ನನ್ನ ಮಧುರವಾದಂತಹ ಸ್ನೇಹ ಬಾಂಧವ್ಯ, ಅವನ ಹೆಗಲಿಗೆ ಕೈ ಹಾಕುವ ಭಾಗ್ಯ ಕೊಟ್ಟಿಲ್ವ ನನಗೆ? ನಾ ಹಾಕ್ಲಿಲ್ಲ, ಅದು ವಿಷಯ ಬೇರೆ. ನನಗೆ ನಾನೆಷ್ಟು ಸಣ್ಣವ ಅಂತ ಗೊತ್ತುಂಟು ಅಂತ ಗೊತ್ತಿಲ್ಲ, ಚಕ್ರವರ್ತಿ ಎಷ್ಟು ಎತ್ತರದವ ಅಂತ ನನಗೆ ಗೊತ್ತುಂಟು. ಅದಕ್ಕೆ ಬೇಕಾಗಿ ನನ್ನನ್ನು ನೀನು ಒತ್ತಾಯಿಸುವುದೇ ಬೇಡ. ನಾನು ಅವನ ಮುಂದೆ ನನ್ನನ್ನು ಪ್ರಪಂಚ ಒಪ್ಪೀತೋ ಹೇಳು, ಕಾಡಲಾಗದು, ಖಾತಿಯ ಮಾಡಲಾಗದು, ಬಂದೆನಾದಡೆ ರೂಢಿ ಮೆಚ್ಚದು. ಜನ ಏನು ಹೇಳ್ಬೋದು ನೋಡಿ, ಗೆಲ್ಲುವ ಪಕ್ಷಕ್ಕೆ ಹಾರಿದನಲ್ಲ, ಹೌದಾ? ನಾನು ಯಾಕೆ ಹಾರಾಡುವ, ತೂರಾಡುವ, ಓಲಾಡುವ ಒಬ್ಬ ರಾಜಕಾರಣಿ ಆಗಬೇಕು ಹೇಳು? ಸೋತ್ರು ಗೆದ್ರು, ನಾನಿಲ್ಲಿ ಸತ್ರು, ಹೌದಾ? ನನ್ನ ಬದುಕಿನಲ್ಲಿ ನಾನು ಗೆದ್ದೆ. ನನಗೆ ಅಧಿಕಾರ ಸಿಕ್ಕಿತು, ಅಲ್ಲಿಗೆ ಬಂದೆ ಅಂತಾದ್ರೆ ಅಧಿಕಾರ ಸಿಕ್ಕಿತು, ಬದುಕಿನಲ್ಲಿ ನಾನು ಸತ್ತೆ, ಹೌದಾ? ರಾಜನ ಹೆಣ ಅಂತ ಹೇಳಬೇಕು, ಹೆಣ ರಾಜನಾಗಬೇಕು ಅಂತ ಇರುವುದಷ್ಟೇ ಪ್ರಪಂಚದಲ್ಲಿ. ಅದಕ್ಕೆ ಬೇಕಾಗಿ ಒಂದು ವೇಳೆ ನೀನು ಕೊಡು, ಆ ಕೊಡುಗೆಯನ್ನೇ ತೆಗೆದು ಕೊಡು. ನನಗೆಲ್ಲಿಯಾದ್ರೂ ನೀನು ಅಧಿಕಾರವನ್ನು ಕೊಟ್ಟರೆ ಕೃಷ್ಣ, ತೆಗೆದು ಕೌರವನಿಗೆ ಕೊಡ್ತೇನೆ ನಿನ್ನ ಎದುರೇ. ಕೌರವ ಯುದ್ಧ ತಪ್ಪಿತು, ಅಧಿಕಾರ ನನಗೆ ಬಂತು, ಈಗ ಇಟ್ಟುಕ. ಆವಾಗ ನೀನು ಇಲ್ಲ, ದುರವಿಳ್ಳೆ ಉಂಟು ನನ್ನ ಹತ್ರ ಅಂತ ಹೇಳಬೇಕಾದೀತು. ಅದಕ್ಕೆ ಬೇಕಾಗಿ ನಿನ್ನ ಕೊಡುಗೆ ಸಣ್ಣದು ಅಂತ ನಾ ಹೇಳುವುದಿಲ್ಲ. ಆ ಕೊಡುಗೆಯನ್ನು ಅನುಭವಿಸಲಿಕ್ಕೆ, ಆ ಕೊಡುಗೆ ಅರ್ಹತೆಯನ್ನು ತಾಯಿ ನೀರಿಗೆ ಎಸೆಯುವಾಗಲೇ ನಾ ಕಳ್ಕೊಂಡಿದ್ದೇನೆ. ಅದು ಒಂದು ಸಂತೋಷ ಆಯಿತು. ಗಂಗೆಯಲ್ಲಿ ತೇಲಿ ಬಂದದ್ದು, ಗಂಗೆಯಲ್ಲಿ ತೇಲಿ ಬಂದವರು ತ್ಯಾಗ ಮಾಡಬೇಡ ಕೃಷ್ಣ. 7 ಮಕ್ಕಳನ್ನು ಗಂಗೆ ಮುಳುಗಿಸಿದ್ಲಂತೆ. ಹೌದು. 8ನೇ ಮಗುವನ್ನು ಗಂಗೆ ಬದುಕಿಸಿದ್ಲು. ಸತ್ಯ. ಪರಮಾಚಾರ್ಯರಾದಂತಹ ಭೀಷ್ಮರು, ಆ ಭೀಷ್ಮರು ಏನು ಮಾಡಿದ್ರು? ಸಿಂಹಾಸನವನ್ನು ತ್ಯಾಗ ಮಾಡಿದ್ರು. ಅದೇ ಗಂಗೆಯಲ್ಲಿ ನಾ ತೇಲಿ ಬಂದದ್ದಲ್ವ? ಭೀಷ್ಮರನ್ನು ಬಿಟ್ರೆ ಗಂಗೆ ಮುಳುಗಿಸದೇ ಇರುವಂತಹ ಮಗು ಇದು. ಗಂಗೆ ಈ ಮಗುವನ್ನು ಮುಳುಗಿಸಿದ್ಲ? ಯಾಕೆ ಮುಳುಗಿಸಲಿಲ್ಲ? ಭೀಷ್ಮರಂತೆ ತ್ಯಾಗ ಮಾಡುವ ಮಗು. ನನಗೆ ಭೀಷ್ಮರ ಸ್ಥಾನ ಬೇಕು, ನನಗೆ ಧರ್ಮರಾಯನ ಸ್ಥಾನ ಬೇಡ. ತ್ಯಾಗ ಭೀಷ್ಮರದ್ದು. ನನ್ನನ್ನು ಕಂಡ್ರೆ ಭೀಷ್ಮರಿಗೆ ಆಗುದಿಲ್ಲ, ಹಾಗಂತ ನನಗೆ ಭೀಷ್ಮರ ಹತ್ರ ಗೌರವ ಉಂಟು. ಅದಕ್ಕಾಗಿ ನಾನು ಅಧಿಕಾರದ ಹಿಂದೆ, ನಿನ್ನ ಕೊಡುಗೆ ಹಿಂದೆ ಕೃಷ್ಣಾರ್ಪಣ ಅಂತ ತಿರಸ್ಕರಿಸಿದ್ದೇನೆ. ಅದಕ್ಕೆ ಬೇಕಾಗಿ ನಾ ಒಂದು ಮಾತಾಡ್ಲ? ಏನು ನಿನ್ನ ನಿರ್ಣಯ ಅಂತ ಬೇಡ, ಹಿಂದೆ ಹೋಗುದೊಳ್ಳೆದಲ್ಲೋ? ಯಾಕೆ ಹುಚ್ಚಾಟ ಆಡ್ತಾ ಇದ್ದಿ? ಮರುಳು ಮಾಧವ ಮರಳು ಮಾಧವನಿ, ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಈ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರ್ ಎನಗೆ ಬೆಸಗೈವಲ್ಲಿ ಮನವಿಲ್ಲ. ಮಾಧವ ಮರಳು ಪೊರೆದ ದಾತಾರಂಗ ಹಗೆಗಳ ಶಿರವತ್ತರಿದೊಪ್ಪಿಸುವೆನು. ಪೊರೆದ ದಾತಾರಂಗೆ ಹಗೆಗಳ ಶಿರವತ್ತರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು. ಕೌರವೇಂದ್ರನ ಕೊಂದೆ ನೀನು, ಕೌರವೇಂದ್ರನ ಕೊಂದೆ ನೀನಿಂದ. ಮರುಳು ಮಾಧವ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಮಾಧವ ಮರುಳು ಮರಳು ಮಾಧವ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಮಾಧವ ಅಂಡಜ ಪಿಂಡಜ ಸ್ವೇದಜ ಉದ್ವಿಜ ಎಲ್ಲ ಜೀವಜಾಲಗಳಿಗೆ ಅಶನ ವಸನ ವಸತಿಯನ್ನು ಕೊಡುವ ಈ ಭೂಮಿ ಮಾ ಎಲ್ಲರಿಗೂ ತಾಯಿ. ಅವಳಿಗೆ ನೀನು ಮಾಂಗಲ್ಯ ಭಾಗ್ಯವನ್ನು ಕೊಟ್ಟವಳು.
ಭೂಮಿದೇವಿಯ ರಮಣ ನೀನು ಎನ್ನುವುದರಿಂದ ನೀನು ಮಾಧವ. ನೀನು ಕೊಟ್ಟ, ನೀನು ಬಿಡುವ, ನೀನು ಅನುಗ್ರಹಿಸುವ ಈ ಭೂಮಿಯಲ್ಲಿ ರಾಜರು ಆಡಳಿತ ಮಾಡಬೇಕು. ಆ ಕಾರಣದಿಂದ ರಾಜನಲ್ಲಿ ಕಂಡುಕೊಳ್ಳುವಂತಹದ್ದು ನಾವಿಷ್ಟೋ ಪೃಥ್ವೀಪತಿ. ಈ ಮೈಯಲ್ಲಿ, ಈ ಮನಸ್ಸಿನಲ್ಲಿ, ಮಾತಿನಲ್ಲಿ ಸಿಂಹಾಸನವನ್ನು ಏರುವ ಮಡಿವಂತಿಕೆ ಇಲ್ಲ ಕೃಷ್ಣ. ಕೆಟ್ಟದಾಗಿ ಆಡಿದ್ದೇನೆ ಧರ್ಮಾತ್ಮರ ಬಗೆಗೆ, ಧರ್ಮಾತ್ಮರ ಬಗೆಗೆ ಕೆಟ್ಟದಾಗಿ ನಡ್ಕೊಂಡಿದ್ದೇನೆ, ಧರ್ಮಾತ್ಮರ ಬಗೆಗೆ ಕೆಟ್ಟ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ತ್ರಿಕರಣಾಂತಕರಣವಾಗಿ ಶುದ್ಧ ಭಾವ ಪಾವಿತ್ರ್ಯತೆ ಎಲ್ಲಿಲ್ವೋ ಅವ ಯಾವುದರಲ್ಲಿಯೂ ತೊಡಗಿಸಿಕೊಳ್ಳಕೂಡದು. ಅದಕ್ಕಾಗಿ ಕೃಷ್ಣ ನನಗೆ ಅಧಿಕಾರದ, ನನಗೆ ಬಂಧುತ್ವದ, ಹಿರಿತನದ ಹುಚ್ಚು ಹಿಡಿಸಬೇಡ ಕೃಷ್ಣ. ನನಗೆ ಮೊದಲೇ ಹಿಡಿದ ಹುಚ್ಚುಂಟು, ಕೌರವ ವ್ಯಾಮೋಹ, ಪಾಂಡವ ದ್ವೇಷ. ಈ ಹುಚ್ಚನ್ನು ಬಿಡಿಸಲಿಕ್ಕೆ ನೀನನ್ನು ಇನ್ನೊಂದು ಹುಚ್ಚು ಹಿಡಿಸಬೇಡ, ಆಗ ಒಟ್ಟು ಹುಚ್ಚರ ಸಂತೆಯಾಗಿ ಹೋಗ್ತದೆ. ಅದಕ್ಕೆ ಬೇಕಾಗಿಲ್ಲ. ಆ ಹುಚ್ಚಿನಲ್ಲಿ ನಾನು ತೋಲಾಡ್ತಾ ಇದ್ದೇನೆ, ಸಂಭ್ರಮಿಸ್ತಾ ಇದ್ದೇನೆ ನಾನು. ಅದಕ್ಕಾಗಿ ಕರ್ಣನಲ್ಲಿ ನೀನು ಹುಟ್ಟಿನ ಗುಟ್ಟನ್ನು ಹೇಳಿ ಯುದ್ಧವನ್ನು ತಪ್ಪಿಸುವುದೋ, ಅಥವಾ ಯುದ್ಧವನ್ನು ನಿಯಂತ್ರಿಸುವುದೋ, ಅಥವಾ ನಾನು ಪಾಂಡವ ಪಕ್ಷವನ್ನಾಗಿ ಮಾಡುವುದೋ, ನನ್ನನ್ನು ಆ ಕಡೆಗೆ ಮರಳಿಸುವುದೋ ಬೇಡ. ನನಗೆ ಹುಚ್ಚು ಹಿಡಿಸಬೇಡ, ಮರಳು. ಬಂದ ಕೆಲಸ ಮುಗೀತಾ ಇಲ್ವೋ? ಯುದ್ಧ ನಿಶ್ಚಯ ಆಗಿದೆ ಇಲ್ವೋ? ಇನ್ನು ಯಾಕೆ ದವಾಡುವುದು? ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಒಂದು ವೇಳೆ ನಾನು ಸಿರಿಯಲ್ಲಿ ಆಶೆಯಿಂದ ಬಂದು ಸೇರಬಹುದು. ಸತ್ಯವತಿ ದೇವಿ ರಾಜಮಾತೆಯಾಗಿದ್ದಾಳೆ. ಆದರೆ ಸತ್ಯವತಿ ದೇವಿಯ ಹುಟ್ಟಿನ ಹಿನ್ನೆಲೆ ಆಚಾರ್ಯ ಭೀಷ್ಮನಿಗೆ ಗೊತ್ತಿತ್ತಂತೆ. ನನ್ನ ಕೈ ಹಿಡಿದ ಸೂತ ಸಂಸ್ಕಾರದ ಪ್ರಭೆಯನ್ನು ಪಟ್ಟದ ರಾಣಿ ಅಂತ ಒಪ್ಪಿಕೊಡ್ತಾರ ಸಮಾಜ. ನೀ ಹೇಳ್ಬಹುದು, ನೀನು ಯಾವ ಕುಂಡದಲ್ಲಿಯೂ ಮುಳುಗಿ ತೆಗೆದು ಶುದ್ಧ ಮಾಡಬಹುದು. ಆದರೆ ಕೆಲವೊಮ್ಮೆ ಹಾಗೆ ಮುದುಡಿ ಕೂತವನಿಗೆ, ಹೌದಾ, ಸಿಂಹಾಸನ ಬಂದಾಗ ಎದೆ ಎತ್ತಿ ಕೂತ್ಕೊಳ್ಳಿಕ್ಕಾಗುದಿಲ್ಲ. ಅವನಿಗೆ ಕಿರೀಟ ಬಂದ್ರೆ ಕಿರಿಕಿರಿ ಆಗ್ತದೆ. ಯಾಕೆ? ಮುದುಡಿ ಕೂತ ಅಭ್ಯಾಸ ಅವನಿಗೆ. ಆ ಕಾರಣ ಅಂತ ಹೇಳಿದ್ದಾನೆ. ನೀನು ಆ ಕೆಲಸ ಮಾಡೋದು ಬೇಡ. ಹೌದೌದು, ಕೌರವನಿಗೆ ವಂಚನೆ ಮಾಡುವುದಿಲ್ಲ ಬದುಕಿ. ಅದಕ್ಕಾಗಿ ಕಾಡಲಾಗದು, ಎನ್ನುಡಿ ನುಡಿ ಆಡಲಾಗದು. ಹೋಗು ಕೃಷ್ಣ. ಸಿದ್ಧನಾಗಿದ್ದೇನೆ, ಬದ್ಧನಾಗಿದ್ದೇನೆ. ಯುದ್ಧದಲ್ಲಿ ಯಾರ್ಯಾರು ಕೌರವ ವಿರೋಧಿಗಳಿದ್ದಾರೆ ಅವರ ತಲೆ ಕಡಿದು ಕೌರವನಿಗಾಗಿ ಸಮರ್ಪಿಸ್ತೇನೆ. ಇದು ನನ್ನ ನಿರ್ಣಯ. ಆಗಲಿಲ್ಲ, ಕೌರವನ ಹೇಳಿದ್ದಾನೆ ನಿರ್ಣಯ. ಹೌದಾ? ಪಾದಮೂಲದಲ್ಲಿ ಎನ್ನಯ ತಲೆಯ ನೈದೆ ಸಮರ್ಪಿಸುವೆ. ಕೌರವ ಒಂದು 5 ತಲೆಯನ್ನು ಆಲೋಚನೆ ಮಾಡಿದ್ದಾನೆ. ತಲೆಯ ನೈದೆ, 5 ತಲೆಯಲ್ಲಿ ಮೊದಲ ತಲೆ ನನ್ನದು ಆಗಲಿ. ಇನ್ನು ಯಾರ್ಯಾರಿದ್ದಾರೆ? ಒಂದು ತಲೆ ಅವನದ್ದೇ. ಮತ್ತೆ ಹೇಳ್ತಾರಲ್ಲ ಪ್ರತಿಪಕ್ಷದವರು ದುಷ್ಟ ಚತುಷ್ಟ ಇರುತ್ತ, ಕರ್ಣನೋ, ಶಕುನಿಯ, ಹೌದಾ, ಸೈಂಧವನ, ದುಶ್ಯಾಸನನೋ ಇದ್ದಾರಲ್ಲ. ಹಾಗೆ ಕೌರವನ ಸೇರಿ 5 ತಲೆ. ಈ 5 ತಲೆ ನಿನ್ನ ಕಾಲಬುಡಕ್ಕೆ ಬೀಳ್ಲಿಕ್ಕಿರುವಂತಹದ್ದು ನಿರ್ಣಯ ಮಾಡಿದ್ದೇನೆ. ಸಲಹಿದಾತನ ಜೋಳವಾಳಿಯಲ್ಲಿ ತಲೆಯ ಮಾಡಿಸುವೆ. ಎಂತ ಯಾಕಿರುವುದು ದೇಹ? ಈ ದೇಹ ಯಾರಿಂದ ಪೋಷಣೆಗೊಂಡಿದೆ? ಈ ದೇಹಕ್ಕೆ ಯಾರ ಕೃಪಾಶ್ರಯದಿಂದ ಮರ್ಯಾದೆ ಸಿಕ್ಕಿದೆ? ಈ ದೇಹವನ್ನು ಯಾರವನು ಅಂತ ಪ್ರಪಂಚ ಗುರುತಿಸಿದೆ? ಅವನ ಸತ್ಕಾರ್ಯಕ್ಕೆ ಬೇಕಾಗಿ ಈ ದೇಹ ಸಮರ್ಪಿಸಲೇ ಪಡದೇ ಇದ್ರೆ ಬದುಕಿ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿ ಗೆಲ್ಲಿನ ತುದಿಯಲ್ಲಿ ಆಗುವ ಅಥವಾ ಗೆಲ್ಲಿನ ಮರದ ಕೊಂಬೆಯಲ್ಲಿ ಆಗುವಂತಹ ಕಾಯಿಗಳು ಎಲ್ಲಿ ಕೃತಾರ್ಥತೆಯನ್ನು ಕಾಳ್ತವೆ? ಅದು ಬುಡಕ್ಕೆ ಬಿದ್ದು ಗೊಬ್ಬರವಾದಾಗ ಮಾತ್ರ ಅದು ಕೃತಾರ್ಥತೆಯನ್ನು ಹೊಂದುತ್ತದೆ. ಇದು ಕೌರವನೆಂಬಂತಹ ವಂಶವೃಕ್ಷದಲ್ಲಿ ಮೂಡಿದ ಫಲ. ಅದು ಕಹಿ ಫಲವೇ ಇರ್ಬೋದು, ಅದು ಬೇಡುವ ವಿನಿಯೋಗಕ್ಕಿಲ್ವೋ? ಬುಡಕ್ಕೆ ಬೀಳಲಿ, ಗೊಬ್ಬರವಾಗಲಿ. ಎಲೆಗಳೇ ಬುಡಕ್ಕೆ ಬೀಳುವುದಿಲ್ವೋ? ಅದು ಗೊಬ್ಬರ ಆಗುದಿಲ್ವೋ? ಮತ್ತೆ ಮರ ಬೆಳೆಯುವುದಕ್ಕೆ ಕಾರಣ ಅಲ್ವೋ? ಬಿದ್ರೂ ಈ ಕೌರವನ ಕಾಲ್ಬುಡದಲ್ಲಿ, ಕುರು ವಂಶವೃಕ್ಷದ ಬುಡದಲ್ಲಿ ಎಲೆಯಾಗಿ ಬೀಳ್ತೇನೆ ನಾನು, ಎಲೆಯಾಗಿ ಬೀಳ್ತೇನೆ. ಕೃಷ್ಣ, ಬೇಸರ ಮಾಡಬಾರದು ನೀನು. ದೇವರು ಬಂದ ಕಾರಣ, ದೇವರು, ಹೌದಾ, ಏನಾದರೂ ಕಾಣಿಕೆ ಹಾಕಬೇಡ ದೇವರಿಗೆ. ದೇವರನ್ನು ಹಾಗೆ ಕಳಿಸ್ಲಿಕ್ಕೆ ಆಗ್ತದ? ಅವಭೃತಕ್ಕೆ ದೇವರು ಬರುವಾಗ, ಹೌದಾ, ನಗರ ಸವಾರಿ ದೇವರು ಬರುವಾಗ, ಪಟ್ಟಣ ಸವಾರಿ ದೇವರು ಬರುವಾಗ ದೇವರನ್ನು ಹಾಗೆ ಕಳಿಸ್ಲಿಕ್ಕಿಲ್ಲ. ನಾಸ್ತಿಕನು ಮನೆ ಬಾಗಿಲಲ್ಲಿ ದೇವರು ಬರುವಾಗ ಹಣ್ಣು ಕಾಯಿ ಮಾಡಿ, ಹೌದಾ, ಊದುಗಡ್ಡೆ ಇಡ್ತಾನೆ, ಮತ್ತೆ ಪದಾರ್ಥಕ್ಕೆ ಬೆಳೆಸ್ತಾನೆ. ಅದೇ ತೆಂಗಿನಕಾಯಿಯನ್ನು ಹಣ್ಣುಕಾಯಿ ಮಾಡುದು. ಅರೆ, ಊರಿನ ಮುಂದೆ ನಾಸ್ತಿಕ ಅಂತ ಹೇಳಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಅದಕ್ಕೆ ಬೇಕಾಗಿ ಸರಸಿಜಾಂಬಕ, ಸರಸಿಜಾಂಬಕ ಕೇಳು, ನಾಳಿನ ಧುರದೊಳೆನ್ನಯ ಶೌರ್ಯ ವೀಕ್ಷಿಸು, ಹರುಷಗೊಳಿಸುವೆ ಮಾರಿಗೌತಣವಿರದೆ ಬಡಿಸಿ, ಶರಜ ಬಾಂಧವ ನಾಣೆ
ಕೊಲ್ಲದೆ ತವ ಪದಾಬ್ಜಕ್ಕೆ ಹರಣ ಕಾಣಿಕೆ ಕೊಡುವೆ ಪ್ರತಿಮತವಿರದು ತನಗೆ. ಕೃಷ್ಣ, ವಿಶಾಲ ದೃಷ್ಟಿ ನಿನ್ನದ್ದು. ನಿನ್ನದು ಲಘುಕೋನ ಅಲ್ಲ, ನಿನ್ನದು ಲಂಬಕೋನ ಅಲ್ಲ, ನಿನ್ನದು ವಿಶಾಲ ಕೋನ. ನಿನ್ನವನಾಗಿ ನನ್ನನ್ನು ನೀನು ಅಂಗೀಕರಿಸಿದೆಯಲ್ಲ. ಮಮ ಪ್ರಾಣಾಹಿ ಪಾಂಡವಾಹ, 6 ಪ್ರಾಣದ ಆಚೆ 5 ಪ್ರಾಣದ ಆಚೆ 6ನೇದ್ದು ಮನಸ್ಸು ಅಂತ ಒಂದುಂಟಲ್ಲ, ಅದನ್ನು ನೀನು ಸ್ವೀಕರಿಸಿದಿ. ಯಾಕೆ ನೀನು ಮನಸ್ಸಿಗೆ ಪಿತ. ಆದರೆ ನಾನು ಅದನ್ನು ತಿರಸ್ಕರಿಸಿದ್ದೇನೆ. ಹಾಗೆಂತ ಬಂದು ನನ್ನ ಹತ್ರ ಕೇಳಿದ್ಯಾಕೆ ಅಂತ ನಾನು ತರ್ಕಿಸಬಲ್ಲೆ, ಊಹಿಸಬಲ್ಲೆ. ನಾನು ಅಜ್ಞಾನಿ ಏನಿವಲ್ಲ. ಯುದ್ಧ ನಿರ್ಣಯ ಆದ ಮೇಲೆ ಕಾರಣ ನೀನು ಪಕ್ಷ ಬದಲಾವಣೆ ಮಾಡ್ತೀಯ ಒಂದು ಅರ್ಥ ಏನು? ಇರುವ ಪಕ್ಷದಲ್ಲಿ ದುಡಿಬೇಡ ಅಂತ ಅರ್ಥ. ಮತ್ತೆ ನಿಮ್ಮ ಪಕ್ಷದಲ್ಲಿ ನಾನು ದುಡಿಮೆ ಮಾಡಬೇಕು ಅಂತಲ್ಲ. ಒಳ್ಳೇದು ಇಷ್ಟ, ನಿನಗಾಗಿ ದುಡಿಯುತ್ತೇನೆ, ನಿನಗಾಗಿ ದುಡಿಯುತ್ತೇನೆ. ನಿಜವಾದ ಯುದ್ಧ ಇದು, ಕಾಲಗರ್ಭದಲ್ಲಿ ಅಡಗಿದ ಯುದ್ಧ. ಪಾಂಡವರು ನೆಪ, ಕೌರವರು ನೆಪ ನಿನಗೆ. ವ್ಯಾಸರು ಅದನ್ನು ಹೇಳಿದ್ರಂತೆ ರಾಜಸೂಯದಲ್ಲಿ. ಒಂದು ರಾಜಸೂಯದ ಅವಭೃತದಿಂದ ಪರಿಪೂತನಾದಂತಹ ಧರ್ಮರಾಯ ಇರುವಾಗ ಮತ್ತೊಬ್ಬ ಸಿಂಹಾಸನವನ್ನು ಏರ್ತಾನೆ ಅಂತ ಹೇಳುವುದೇ ಸುಳ್ಳು. ಚಕ್ರವರ್ತಿ ಅಂತ ಅಂಗೀಕರಿಸಲ್ಪಟ್ಟಿದ್ದಾನೆ ಅವ. ಅದನ್ನು ಅಜ್ಞಾತವಾಸದಲ್ಲಿ ಗೊತ್ತಾಗಿಯೂ ಆಗಿದೆ ಅವ ಹೇಗೆ ನಡ್ಕೊಂಡಿದ್ದಾನೆ ಅಂತ. ಅಕ್ಷಯ ಪಾತ್ರ ಸಿಕ್ಕಿದೆ, ದುರ್ಗಾ ಪೂಜೆಯಿಂದ ಅವರು ಹೋಗಿದ್ದಾರಂತೆ ಅಜ್ಞಾತವಾಸಕ್ಕೆ. ದೇವದೇವತೆಗಳು ಆಯುಧ ಕೊಟ್ಟಿದ್ದಾರೆ, ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಆಯುಧ ಸನ್ನದ್ಧರಾಗಿರುವ ಪಾಂಡವರ ಮುಂದೆ ಬಿಟ್ಟದಲೆಯಲ್ಲಿ, ಹೌದಾ, ನಾವೆಂತ ಮಾಡೋದು? ಕೈ ಹಿಡ್ಕೊಂಡು ನಾವೇನು ಮಾಡಲಿಕ್ಕೆ ಕೆಲಸ ಇಲ್ಲ ನಮಗೆ. ಮಮ ಪ್ರಾಣ ಹಿ ಪಾಂಡವ, ದೇವರ ಪ್ರಾಣಕ್ಕೆ ಕುಂದು ತರಲಿಕ್ಕೆ ಸಂಚಕಾರ ತರಲಿಕ್ಕೆ ನಾನಲ್ಲ. ಅದಕ್ಕಾಗಿ ನಾನು ಒಂದೇ ಹೇಳ್ತೇನೆ, ನಿನ್ನಯ ವೀರರ ಇವರನ್ನು ನೋಯಿಸೇನು ಕೃಷ್ಣ. ಅದು ಯಾಕೆ ನೋಯಿಸುವುದಿಲ್ಲ? ದೇವರಿಗೆ ಹೊಡಿಲಿಕ್ಕಿಲ್ಲ, ದೇವರಿಗೆ ಕಡಿಲಿಕ್ಕಿಲ್ಲ. ದೇವರಿಗೆ ಹೊಡೆದ್ರೆ ಗಾಯ ಆಗುದಿಲ್ಲ, ಕಡಿದ್ರೆ ತುಂಡಾಗುದಿಲ್ಲ. ದೇವರ ಕೈಯಲ್ಲಿ ಆಯುಧ ಇರುವುದು ಅಲಂಕಾರಕ್ಕೆ ಬೇಕಾಗಿ. ಸ ಆಯುಧ, ಹೌದಾ, ಸ ವಾಹನ, ಸಾಗೋಪ ಸಾಂಗಲ್ವ ದೇವರು. ಹಾಗೆ ನೀನು ಬರ್ತಿ ಅಂತಾದ್ರೆ ಭಗವಂತನಾಗಿ ಬರ್ತಿ ಅಂತ ಅರ್ಥ. ಈ ಯುದ್ಧ ಎನ್ನುವಂಥದ್ದು, ರಣಯಜ್ಞ ಎನ್ನುವಂಥದ್ದು ಅಧರ್ಮದ ನಾಶಕ್ಕೆ, ಸದ್ಧರ್ಮದ ಪುನರುತ್ಥಾನಕ್ಕೆ ಅಂತ ನಾ ಕೇಳಿದ್ದೇನೆ. ಹೌದಾ, ಧರ್ಮ ಸಂಸ್ಥಾಪನೆಗೆ ಬೇಕಾಗಿ. ನೀನೇ ಹೇಳಿದೆಯಂತೆ, ಅಧರ್ಮ ಎಲ್ಲಿ ತಾಂಡವವಾಡ್ತದೆ ಅದರ ನಾಶಕ್ಕೆ, ಧರ್ಮ ಸಂಸ್ಥಾಪನೆಗೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ, ನನ್ನನ್ನು ನಾನೇ ಸೃಷ್ಟಿಸಿಕೊಳ್ತೇನೆ ಅಂತ ನೀ ಹೇಳಿದ ಮಾತು. ಹೌದು ಅಂತಾದ್ರೆ ನಾವೆಲ್ಲ ನಿನ್ನ ಕೈಯ ಆಯುಧಗಳು. ಪಾಂಡವರಲ್ಲಿರುವಂತರೆಲ್ಲ ಸಜ್ಜನರಲ್ಲ ಕೃಷ್ಣ, ಕೌರವನಲ್ಲಿರುವವರೆಲ್ಲರೂ ದುಷ್ಟರಲ್ಲ. ಹಾಗಾದ್ರೆ ನಿನ್ನ ಪಕ್ಷದಲ್ಲಿರುವಂತಹ ದುಷ್ಟರನ್ನು ನಿನಗೇ ಕೊಲ್ಲಿಕ್ಕಾಗುವುದಿಲ್ಲ, ಅದು ಪಕ್ಷದ್ರೋಹ ಆಗ್ತದೆ. ನಿನ್ನ ಪಕ್ಷದಲ್ಲಿರುವಂತಹ ದುಷ್ಟರನ್ನು ಕೊಲ್ಲಬೇಕು ಅಂತಾದ್ರೆ ಪ್ರತಿಪಕ್ಷದಲ್ಲಿ ಆಯುಧ ಬೇಕು. ಹಾಗೆ ಪ್ರತಿಪಕ್ಷದಲ್ಲಿ ನಿನ್ನ ಆಯುಧ ಅಂತ ನೀನು ತಿಳ್ಕೊ. ಹೌದಾ, ಅರುಣ ಜಲ ರಾಜ್ಯದಲ್ಲಿ ರಣಯಜ್ಞದಲ್ಲಿ ನನ್ನನ್ನು ತೊಡಗಿಸ್ತೇನೆ. ಬಂಬರು ಚರು ಏನಿದೆ, ಆ ಕರುಳುಗಳು, ದೋಳೆ ಕರುಳುಗಳು, ಹೌದಾ, ಕೂದಲೇನುಂಟು ಅದನ್ನೇ ಪವಿತ್ರ ಅಂತ ಕಟ್ಟಿಕೊಳ್ತೇನೆ. ದೋಳೆ ಕರುಳನ್ನೇ ನಾನು, ಯಾವುದು ಸಮಿತ ಚರುವೋ ಇದನ್ನು ಹಾಕ್ತೇನೆ. ಕಪಾಲ ಪಾತ್ರವನ್ನೇ ನೀನು ತಿಳಿ, ಅದು ತುಪ್ಪದ ಪಾತ್ರ ಅಂತ. ಹೌದಾ, ಕೈಯ ಬೆರಳುಗಳುಂಟು, ಮೂಳೆಗಳುಂಟು, ಅದನ್ನು ಸುರುಕುವ ಅಂತ ನೀನು ತಿಳಿ. ರಣಯಜ್ಞದಲ್ಲಿ ಕೌರವ ಪವಿತ್ರ ಪ್ರಾಣಿಯಾದಂತಹ ಯಜ್ಞದಲ್ಲಿ ಪಾರ್ಶ್ವದಲ್ಲಿ ನಾನಿದ್ದೇನೆ ಕೌರವನ ಜೊತೆಗೆ. ಹೌದಾ, ಆ ಕಾರಣದಿಂದ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಕೃಷ್ಣ. ಆ ರಣಯಜ್ಞದಲ್ಲಿ ಪೂರ್ಣಾಹುತಿಯಲ್ಲಿ ನನ್ನನ್ನು ಸಮರ್ಪಿಸಿಕೊಳ್ತೇನೆ ಕೃಷ್ಣ. ಕೃಷ್ಣ ಸೇವೆಯಲ್ಲಿ ತೊಡಗುತ್ತೇನೆ. ಕೃಷ್ಣ ಚರಿತ್ರೆ ಇರುವಲ್ಲಿವರೆಗೆ ಕರ್ಣನ ದುಡಿಮೆ, ಕರ್ಣನ ತ್ಯಾಗ, ಕರ್ಣನ ಅಂತರಂಗ, ಹೌದಾ, ಅದು ಭೇದನೆ ಅಲ್ಲ, ಅದು ವೇದನೆ ಅಲ್ಲ, ಅದು ಕೃಷ್ಣ ಚರಿತ್ರೆ. ಕೃಷ್ಣ ಚರಿತ್ರೆ, ಕೃಷ್ಣ ಕೃಷ್ಣಾರ್ಪಣ ಬುದ್ಧಿಯಿಂದ ಹೋರಾಡ್ತೇನೆ. ಹಾಗಾದ್ರೆ ಅರಿತು ಸೇರುವವನಲ್ಲ ಅಂತ ಆಯಿತು. ದುರದಲ್ಲಿ ಕಾದಾಡ್ತಿ ಅಂತಾದ್ರೆ ಇನ್ನು ನಿನ್ನಲ್ಲಿ ಬೆಸಗೊಳ್ಳುವುದಕ್ಕೇನೂ ಇಲ್ಲ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ, ಇನ್ನು ನಿನ್ನನ್ನು ಕಾಣುವುದು ಧರ್ಮಸ್ಥಳದಲ್ಲಿ. ವೀಳ್ಯ ಹಾಕೋಣ, ವೀಳ್ಯವನ್ನು ಕೊಡುತ್ತೇನೆ, ಕೆಂಪಾಗಿಸುವ ಪರಿಯನ್ನು ಯುದ್ಧ ಭೂಮಿಯಲ್ಲಿ ನೋಡು. ಅದು ಒಳ್ಳೆಯದು. ಹೋಗಿ ಬರಲೋ? ನನಗೆ ಕಾಣಬೇಕಾದಕ್ಕೆ ಕಾಣು ಮಾತ್ರ, ಅಲ್ಲಿ ಒಮ್ಮೆ ಕಾಣಿಸಿಕೊಳ್ತೇನೆ. ಒಳ್ಳೆಯದು ಕೃಷ್ಣ, ಹೋಗಿ ಬರ್ತೇನೆ.
ಮತಿ ತವ ಜನನಿಯೋ ಕಂದ ಮಗು ಯಾರು? ಈ ಕಡೆ ನೋಡು ಕಂದ. ಅಮ್ಮ. ಆಹಾ, ತಾಯಿ. ಪ್ರತಿಯೊಂದು ತಾಯಿಯೂ ತನ್ನ ಮಗನಿಂದ ಅಥವಾ ತನ್ನ ಮಗುವಿಂದ ಕೇಳಬಯಸುವಂತಹ ಮಾತದು ಅಮ್ಮ ಎನ್ನುವ ಹಾಗೆ. ಹೆಣ್ಣನ್ನು ಕಾಣುವಾಗ ಹಾಗೆ ಹೇಳಬೇಕು ಅಂತ ನನಗೆ ಬೆಳೆಸಿದವಳು ಕಲಿಸಿದ್ದಾಳೆ. ಇನ್ನು ಅಪ್ಪ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲದಂತಹ ಮಗುವನ್ನಾದರೂ ಅಮ್ಮ ಅಂತ ಕರೆಯುವಂತಹ ಶ್ರೀಮಂತ ಸಂಸ್ಕೃತಿ ಮಗು ನಮ್ಮದು. ಅಪ್ಪ ಯಾರು ಅಂತ ಅಮ್ಮನೇ ಹೇಳಬೇಕಷ್ಟೇ, ಬಾಕಿ ಇದ್ದವರಿಗೆ ಗೊತ್ತಿಲ್ಲಲ್ಲ. ಆದರೆ ನೋಡು ಮಗನನ್ನಾದರೂ ಮಗನೇ ಅಂತ ಬಾಯಿ ತುಂಬ ಕರೆಯುವಲ್ಲಿ ಭಾಗ್ಯವೇ ಇಲ್ಲದಾಗಿ ಹೋಯಿತು ಮಗು ನನಗೆ. ಸರಿಯಾಗಿ ಕಿವಿ ಕೇಳುವಾಗ ಕರೆದ್ರೆ ಒಳ್ಳೆಯದಿತ್ತು, ಈಗ ಕೇಳೋದು ಕಡಿಮೆ ಆಗಿದೆ ಸ್ವಲ್ಪ. ಮಗ ಓ, ಕೇಳುವ ತನಕ ಮಗನೇ ಅಂತ ಕರೆಯಬೇಕಾದದ್ದು ತಾಯಿ ಆದವಳ ಧರ್ಮ. ಯಾಕೆಂದರೆ ಆಕೆ ತಾಯಿ. ಸಕಲ ದೇವತಾ ಶಕ್ತಿಗಳು ಸಕಲ ಚೇತನಾ ಶಕ್ತಿಗಳು ಇರುವಂತಹ ಸ್ಥಳಕ್ಕೆ ಗರ್ಭ ಅಂತ ಹೆಸರಂತೆ. ಹೌದು, ತಾಯಿಯದ್ದು ಮಾತ್ರವೇ ಗರ್ಭ ಅಂತ ಕರೆಯಲ್ಪಡುತ್ತದೆ. ಗರ್ಭೀಕರಿಸಿಕೊಳ್ಳೋಳು ಎನ್ನುವುದರಿಂದಲೇ ಅವಳು ತಾಯಿ ಅಲ್ಲವೇ? ಅದಕ್ಕೆ ಕಾರಣನು ಎನ್ನುವುದರಿಂದ ಅವ ತಂದೆ. ಯಾಕೆ ಅಲ್ಲಿಂದ ಇಲ್ಲಿಗೆ ತಂದೆ. ಎಲ್ಲಿಗೆ ತಂದೆ? ಇಲ್ಲಿಗೆ ತಂದೆ. ನಿಜ. ಅಲ್ಲಿಂದ ಮಗು. ಅದಕ್ಕೆ ನಾವು ಹೇಳುದು, ಯಾಕೆನ್ನನು ಈ ಲೋಕಕ್ಕೆ ಎಳೆ ತಂದೆ ಹರಿಯೇ ಅಂತ. ಯಾವ ಮಗುವು ಸಾಕಲಾರದೆ ನನ್ನನ್ನು ಏಕೆ ಪುಟ್ಟಿಸಿದೆ ಅಂತ ಕೇಳುವಂಥ ಸ್ಥಿತಿ ತಾಯಿಯಾದವಳಿಗೆ ಬರಕೂಡದು ಮಗು. ನಾ ಕೇಳುವುದೇ ಇಲ್ಲ. ನಿನ್ನ ಉಚ್ಛ್ವಾಸ ನಿಶ್ವಾಸಕ್ಕೆ ಭರವಸೆಯಾಗಬೇಕು ಎನ್ನುವ ಹಾಗಂತೆ ಹಾತೊರೆದ ದಿನಗಳೆಷ್ಟು. ಓ, ನಿನ್ನನ್ನು ಎದೆಗಾನಿಸಿಕೊಂಡು ಮಗನೇ ಎನ್ನುವ ಹಾಗೆ ಹಣೆಗೆ ಮುಚ್ಚಿಡಬೇಕು ಎನ್ನುವ ಹಾಗೆ ಭಾವಿಸಿದ್ದಂಥ ಕ್ಷಣಗಳೆಷ್ಟು. ನಿನ್ನ ಮುದ್ದಾದ ತೊದಲು ನುಡಿಗಳನ್ನು ಶುಭ ಶಂಖಧ್ವನಿ ಎನ್ನುವ ಹಾಗೆ ಕಿವಿ ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಕ್ಷಣಗಳನ್ನು ಕಾದಂತಹ ಎಷ್ಟು ಮಗು. ಓ, ಭಾಗ್ಯವೇ ಇಲ್ಲದಾಗಿ ಹೋಯಿತು ಮಗು ನನಗೆ. ಭಾಗ್ಯವಿಹೀನಳು ನಾನು. ನನ್ನ ಕಿರುಬೆರಳನ್ನು ನೀನು ಹಿಡಿದುಕೊಳ್ಳಬೇಕು. ನಿನ್ನ ಹೆಜ್ಜೆಯನ್ನು ಅನುಸರಿಸಿ ನಾನು ನಡೆಯಬೇಕು. ನನ್ನ ಹೆಜ್ಜೆಯನ್ನು ನೋಡುತ್ತಾ ನೀ ಬೆಳೆಯಬೇಕು ಎನ್ನುವಂತಹ ಆಸೆ ಎಲ್ಲವೂ ಆಸೆಯಾಗಿಯೇ ಉಳಿಯಿತು ಕಂದ. ಪ್ರತಿಯೊಂದು ಮಗನು ಅಥವಾ ಮಗುವು ಅಮ್ಮ ಅಮ್ಮ ಅಂತ ಕರೆಯುವಾಗ ಕೆಲವು ಸಾರಿ ತಾಯಿ ಕೇಳದ ಹಾಗೆ ಮಾಡ್ತಾಳಂತೆ. ಯಾಕೆ? ಆ ಮಗು ಇನ್ನೊಮ್ಮೆ ಅಮ್ಮ ಅಂತ ಕರೆಯಲಿ ಅಂತ ಕೇಳಿಸಿಕೊಳ್ಳುವಂತಹ ತವಕ. ಆ ಕಾರಣಕ್ಕೆ ನಿನ್ನನ್ನು ಪದೇ ಪದೇ ಮಗನೇ ಮಗನೇ ಅಂತ ಕರೀತಾ ಇದ್ದೇನೆ. ಸುದೀರ್ಘ ಅವಧಿಯ ತನಕವೂ ಕೂಡ ಕೇಳಬೇಕು ಕೇಳಬೇಕು ಎನ್ನುವ ಹಾಗೆ ಬಯಸಿದಂಥ ಪದವೊಂದು ಕೇಳಬೇಕಿದ್ದರೂ ಕೇಳಲಾಗದೇ ಇರುವಂಥ ಸ್ಥಿತಿ ನನ್ನದಾಗಿ ಹೋಗಿತ್ತು. ಈಗಲಾದರೂ ಕೇಳ್ತಾ ಇದ್ದೇನೆ. ಈ ಭಾಗ್ಯವಿಹೀನೆಯನ್ನು ಒಮ್ಮೆ ಅಮ್ಮ ಅಂತ ಕರೀತೀಯ ಮಗು? ಜನನೀ ಜನನೀ ಭಾಗ್ಯವಿಹೀನನಾಗಿ ಜನನೀ ಭಾಗ್ಯವಿಹೀನನಾಗಿ ಇನಿತು ಕ್ಷತ್ರಿಯ ಕುಲ ಜನಾದರು ಇನಿತು ಕ್ಷತ್ರಿಯ ಕುಲ ಜನಾದರು ಜನತೆ ಜಗದಲ್ಲಿ ಸೂತ ಸುತನದೆನು ಬರಿದು ಮಮಯೋ ಜನತೆ ಜಗದಲ್ಲಿ ಸೂತ ಸುತನದ
ಜನನಿ ಮಗು ಯಾರನ್ನು ಅಮ್ಮ ಅಂತ ಕರಿಬೇಕು, ಯಾರನ್ನು ಜನನಿ ಅಂತ ಕರಿಬೇಕು ಅಂತ ನನಗೆ ಗೊಂದಲ ಆಗಿ ಹೋಯ್ತೊಮ್ಮೆ. ಯಾಕೆ ಮಗು? ಹಾಲುಣಿಸಿದ, ಹೇಸಿಗೆ ತೊಳೆದ, ಜೋ ಹಾಡಿದ, ಮೆತ್ತನೆಯಲ್ಲಿ ಮಲಗಿಸಿ ಕಂಬಳಿ ಹೊದಿಸಿ ನಿದ್ರೆ ಮಾಡದೆ ಮೈಜೋರ ಬಿಸಿಯಾಗುವಾಗ ಕಾಯುವಳಿದ್ದಾಳಲ್ಲ, ಅವರೆಲ್ಲ ಅಮ್ಮಂದಿರು ಪ್ರಪಂಚದಲ್ಲಿ. ಗೊದ್ದೆ ಮಾತಾಡುವನಲ್ಲಿ ಮುದ್ದು ಮಾತಾಡಿ ಅವಳು ಮಾತು ಕಲಿಸುವವಳು. ಜನನಿ ಅಂತ ಹೇಳಲಿಕ್ಕೆ ಹೊಟ್ಟೆಯಲ್ಲಿದ್ದದ್ದನ್ನು ಭೂಮಿಗೆ ಹೊತ್ತು ಹಾಕಿದರೆ ಸಾಕಲ್ಲ. ಜನನಿ ಅಂತ ಹೇಳಲಿಕ್ಕೆ ಬೇರೆ ಯಾವ ಅರ್ಹತೆಯೂ ಬೇಡ, ಯಾವ ಕೆಲಸವೂ ಇಲ್ಲ. ಈ ಪ್ರಪಂಚದ ಬೆಳಕು ತೋರಿಸಿದವಳು ನೀನು ಜನನಿ ನನಗೆ. ಯಾರಿಗೆ ಯಾರು ಮಗನಾಗಬೇಕು, ಯಾರಿಗೆ ಯಾರು ತಾಯಿ ಆಗಬೇಕು ಅಂತ ನಿರ್ಣಯ ಮಾಡಲಿಕ್ಕೆ ಹೆತ್ತುವ ತಾಯಿಗೂ ಇಲ್ಲ, ಹುಟ್ಟುವ ಮಗುಗೂ ಇಲ್ಲಲ್ಲ. ನಾವು ಕಾಣದೇ ಇರುವ, ನಮ್ಮನ್ನು ಕಂಡು ಅರಿತು ವ್ಯವಹರಿಸುವಂತಹ ಭಗವಂತ ನಿರ್ಣಯ ಮಾಡೋದು. ನೀನು ಇಂಥವಳ ಗರ್ಭವನ್ನು ಸೇರಿ ಹೊರಗೆ ಹೋಗು, ನೀನು ಇಂಥವನನ್ನು ಗರ್ಭೀಕರಿಸಿಕೊಂಡಿರು, ನಿರ್ದೇಶನ ಭಗವಂತನದ್ದು. ಹಾಗಾದ್ರೆ ಯಾಕೆ ನೀನು ನನ್ನನ್ನು ಹೆತ್ತಿ ಅಂತ ನನಗೆ ಕೇಳಲಿಕ್ಕೆ ಹಕ್ಕೇ ಇಲ್ಲ, ಕೇಳಲೂ ಬಾರದು. ಈ ಪ್ರಪಂಚದ ಬೆಳಕನ್ನು ನೀನು ತೋರಿಸಿದೆಯಲ್ಲ ಕತ್ತಲೆಯಲ್ಲಿರುವವನನ್ನು, ಕಳೆದ ಜನ್ಮದ ನನ್ನ ಕರ್ಮವನ್ನು ತೊಳೆಯುವುದಕ್ಕೆ ಮತ್ತೆ ಈ ಪಾತ್ರೆ ಶುದ್ಧ ಆಗುವುದಕ್ಕೆ ಈ ಕರ್ಮ ಭೂಮಿಗೆ ನನಗೆ ಇಳಿಸಿದಲ್ಲ ಅಮ್ಮ, ಇದಕ್ಕೆ ನೀನು ತಾಯಿ. ಆ ಕರ್ಮವನ್ನು ತೊಳೆಯುವುದಕ್ಕೆ ಪಾತ್ರವನ್ನು ಬೆಳೆಸಿದವಳೋ, ಪಾತ್ರವನ್ನು ಕಂಡುಕೊಂಡವಳೋ, ಪಾತ್ರವನ್ನು ರಕ್ಷಿಸಿದವಳೋ ಅವಳೊಬ್ಬಳು ತಾಯಿ ಇರಬಹುದು. ಆದರೆ ನನ್ನನ್ನು ಈ ಲೋಕಕ್ಕೆ ತಂದಿಯಲ್ಲ ನೀನು ಭಾಗ್ಯಹೀನ ಅಲ್ಲಮ್ಮ, ಮತ್ತೆ ನಾನು ಭಾಗ್ಯಹೀನ. ಯಾಕೆ ಮಗು ಅಂತ ಹೆತ್ತ ತಾಯಿಯ ಮಡಿಲಲ್ಲಿ ಮಲಗಲಿಕ್ಕಾಗಲಿಲ್ಲ. ತಾಯಿಗೆ ಯಾವಾಗ ಹೆರಿಗೆ ನೋವು ಹೋಗುವುದು, ಆ ಮಗು ಅಳುವಾಗ ಹೆರಿಗೆ ನೋವು ಹೋಗ್ತದೆ. ಅದಕ್ಕೆ ಔಷಧ ಇಲ್ಲ ಹೆರಿಗೆ ನೋವಿಗೆ. ತಪ್ಪು ನಿನ್ನದಲ್ಲ. ನಾನು ಬಹುಶಃ ಅಳ್ಳಿಲ್ಲ. ನಾನು ಅಳುತ್ತಿದ್ರೆ ನಿನ್ನ ಎದೆ ಒದ್ದೆ ಆಗ್ತಿತ್ತು. ನಿನ್ನ ಎದೆ ಒದ್ದೆ ಆದರೆ ನೀನು ನನ್ನನ್ನು ಕೆಳಗೆ ಬಿಡ್ಲಿಕ್ಕಿರ್ಲಿಲ್ಲ. ನಿನ್ನ ಎದೆ ಒದ್ದೆ ಆಗ್ಲಿಲ್ಲ ಅನ್ನೋ ಅರ್ಥ ಏನು? ನಾನು ಅಳ್ಳಿಲ್ಲ. ನಾನು ಅಳದೇ ಇದ್ರೆ ಮಗು ಹುಟ್ಟಿದೆ ಅಂತ ತೀರ್ಮಾನ ಮಾಡುವುದು ಹೇಗೆ? ಮಗು ಹಿಡಿಲಿಕ್ಕೆ ಯಾರೇ ಇರಲಿ, ಹೊರಗೆ ಬರಲಿಕ್ಕೆ ಹೊಟ್ಟೆಯನ್ನು ಯಾರೇ ತಿಕ್ಕಲಿ, ಮಗು ಅಳದೇ ಇದ್ರೆ ಅಲ್ಲಾಡಿಸ್ತಾಳೆ. ಮಗು ಅಳುವುದಕ್ಕೆ ಬೇಕಾಗಿ. ಮಗು ಅತ್ತ ಮೇಲೆ ಹೊರಗೆ ಸುದ್ದಿ ಹೋಗುದು, ಅವ ಕಾಯ್ತಾನೆ. ಮಗು ಈಗ ಅಪ್ಪನಾದವ, ಏನು ಸುದ್ದಿ ಇಲ್ಲ. ಅಳುವಿನ ಶಬ್ದ ಕೇಳಿದ ಮೇಲೆ ಅವ ಹೋಗುದು. ಹುಟ್ಟಿದ ಮುಹೂರ್ತ ಹೇಳುದು ಆವಾಗ. ಎಷ್ಟೊತ್ತಿಗೆ ಮಗು ಬಂತು, ಹೊರಗೆ ಬಂದದ್ದು ಲೆಕ್ಕ ಅಲ್ಲ, ಮಗು ಅಳಬೇಕು, ಅದು ಹುಟ್ಟಿದ ಮುಹೂರ್ತ. ಆ ಕಾರಣದಿಂದ ಅಳದೇ ಇದ್ದ ಮಗುವಿಗೆ ತಾಯಿಯಾಗುವುದು ಹೇಗೆ? ಅಳದೇ ಇದ್ದವನನ್ನು ಮಗು ಅಂತ ಅಪ್ಪಿಕೊಳ್ಳುವುದು ಹೇಗೆ? ಹಾಗಾದ ಕಾರಣ ಜನನಿ ಭಾಗ್ಯವಿಹೀನನಾದೆ. ಹೆತ್ತಿದ್ದೇನೆ ಅಂತ ನಿನಗೆ ಸಂಭ್ರಮಿಸುವಾಗಿರಲಿಲ್ಲ. ಮಗಳು ಹೆತ್ತಲು ಅಂತ ನಿನ್ನ ಅಪ್ಪ ಅಮ್ಮನಿಗೂ ಸಂಭ್ರಮ ಇಲ್ಲ. ಮೊದಲ ಹೆರಿಗೆಯಲ್ಲಿ ಆಗುವ ಸಂಭ್ರಮ ಅಪೂರ್ವ. ಈ ಮಗುವಿನ ಹಣೆ ಬರಕ್ಕೆ ಮೊದಲ ಹೆರಿಗೆಯಲ್ಲಿ ನಿನಗೆ ಸಂಭ್ರಮಿಸುವ ಯೋಗವೇ ಇಲ್ಲ. ನಿನಗೆ ಸೀಮಂತ ಮಾಡುವವರು ಇರಲಿಲ್ಲ. ಜನನಿ ಭಾಗ್ಯವಿಹೀನನಾದೆ ತಾಯಿ. ಒಂದು ಅಮ್ಮ, ಏನು ನಾ ಬದುಕಬೇಕು ಅಂತ ಇತ್ತು ನಿನಗೆ, ಸಾಯ್ಬೇಕು ಅಂತ ನಿನಗೂ ಇರಲಿಲ್ಲ. ಬದುಕಬೇಕು ಅಂತ ನನಗಿತ್ತು. ಸುಂದರವಾದ ಪೆಟ್ಟಿಗೆಯಲ್ಲಿಟ್ಟು ಕಳುಹಿಸಿದಿ. ಹಾಗಾದ ಕಾರಣ ಎಲ್ಲ ಜೀವಿಗಳು ತಾಯಿಯ ಹೊಟ್ಟೆಯಿಂದ ಬೀಳುವುದು ಮೃತ್ಯುವಿನ ನಾಲಿಗೆಗೆ. ನಾನು ಅಮೃತ ಪುತ್ರನಾದೆ, ನೀನು ಅಮೃತಾನಂದಮಯ್ಯಾದೆ. ಯೋಗ ದೊಡ್ಡದು. ಯಾವಳೋ ಒಬ್ಬಳಿಗೆ ಮಗುವಾಗದೇ ಇದ್ದವಳು ನನ್ನನ್ನು ಅಪ್ಪಿಕೊಂಡ್ಳು. ಸೂತಕೇರಿಯಲ್ಲಿ ಬೆಳೆದಮ್ಮ. ಧರ್ಮರಾಯನ ಅಣ್ಣ, ಭೀಮನ ಅಣ್ಣ, ಲೋಕೋತ್ತರ ವಿಕ್ರಮಿ ಅರ್ಜುನನ ಅಣ್ಣ, ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ಯಮಳರ ಅಣ್ಣ, ಸೂತನಾಗಿಯೇ ಬೆಳೆದೆ. ಬೇಸರ ಇಲ್ಲ. ಆದರೆ ಬೆಳೆದದ್ದು ಸುಳ್ಳಲ್ಲ. ಚಕ್ರವರ್ತಿ ಮನೆತನದಲ್ಲಿ ಚಕ್ರವರ್ತಿಯ ಮಗನಾಗಿ ಚಕ್ರವರ್ತಿಯ ಪ್ರಾತಿನಿಧ್ಯ ಇದ್ದುಕೊಂಡು ಚಂದ್ರವಂಶದ ಕುಡಿಯಾಗಿ ಬೆಳೆಯುವಂಥ ಯೋಗವೇ ನನಗೆ ಈ ಜನ್ಮದಲ್ಲಿಲ್ಲ. ಸೂತನ ಮಗ. ಧರ್ಮರಾಯನನ್ನು ಹೆತ್ತ ತಾಯಿಯ ಮಗ
ಸೂತನ ಮಗ ಅಂತಲೇ ಜನ ಸ್ವೀಕರಿಸಿ ಆಗಿದೆ. ನನಗೆ ಬೇಸರವೂ ಇಲ್ಲ. ಆದರೆ ಮಾತೃ ಸಂಸ್ಪರ್ಶದ ಒಂದು ಕಿವಿಗೆ ನನ್ನ ಶ್ರುತಿ ಇವತ್ತು ನನಗೆ ಸಿಕ್ಕಿತು. ನನಗೆ ಇಷ್ಟವರೆಗೆ ಶ್ರುತಿ ಸಿಗ್ತಿರ್ಲಿಲ್ಲ. ಯಾಕೆ ಶ್ರುತಿ ಸಿಗ್ತಿರ್ಲಿಲ್ಲ? ಅಮ್ಮ ಎಂಬ ಧ್ವನಿ ನನ್ನ ಕಿವಿಯಲ್ಲಿ ಇವತ್ತಿನವರೆಗೆ ಹೀಗೆ ಮೊಳಗಲಿಲ್ಲ. ಮಗನೇ ಎಂಬ ಧ್ವನಿ ನನ್ನ ತಮಟೆಯನ್ನು ಹೀಗೆ ಬಡಿಲಿಲ್ಲ. ಆದರೆ ನನ್ನನ್ನು ಬಡಿದೆಬ್ಬಿಸಿದಿ, ನನ್ನಲ್ಲಿ ಅನುರಾಗವನ್ನು ಹುಟ್ಟಿಸಿದಿ, ಮಾತೃತ್ವದ ವಾತ್ಸಲ್ಯವನ್ನು ಹುಟ್ಟಿಸಿದಿ. ನಾ ಪ್ರಶ್ನಿಸುವುದಲ್ಲ, ಅಮ್ಮ ಬಿಡಬೇಕು ಅಂತ ಖಂಡಿತ ಅಲ್ವಾ, ಮಗು ನೀರಿಗೆ ಹಾಕಬೇಕು ಅಂತ ಆಯ್ತಲ್ವಾ, ತೊಟ್ಟಿಲಿ ಎಷ್ಟು ದೊಡ್ಡದಿತ್ತಮ್ಮ, ಎಷ್ಟು ಬಳೆ ಇಟ್ಟಿದ್ದಿ, ಎಷ್ಟು ಒಲೆ ಇಟ್ಟಿದ್ದಿ, ಎಷ್ಟು ಸರ ಇಟ್ಟಿದ್ದಿ, ಯಾವುದು ಅವಲಕ್ಕಿ ಸರ ಇಟ್ಟಿಯ ಅಮ್ಮ, ದುಂಡು ಮಲ್ಲಿಗೆ ಸರ ಇಟ್ಟಿಯ, ಮಲ್ಲಿಗೆಯ ಸರ ಇಟ್ಟಿಯ, ಗೋಧಿ ಸರ ಇಟ್ಟಿಯ ಅಮ್ಮ, ತೊಟ್ಟಿಲಲ್ಲಿ ಯಾವುದು ಇಟ್ಟಿದ್ದಿ? ಅವತ್ತು ನೀನು ಅಳ್ಳಿಲ್ಲ ಮಗು, ಮತ್ತೆ ನಾನು ಅತ್ತಿದ್ದೆ. ಹೌದಾ? ಲೋಕದೂರುವುದೆಂದು ಬೆದರುತ್ತ, ಲೋಕದೂರುವುದೆಂದು ಬೆದರುತ್ತ ಸಾಕದಾದೆನು ಮಗನಿಗೆ, ಸಾಕದಾದೆನು ಮಗನೇ. ಪುತ್ರನ ಶೋಕಗಾಂ ಗುರಿಯಾದೆ ರಕ್ಷಿಸು ಈ ಕುವರರನು ದಯದಲ್ಲಿ ಮಗನೇ. ಲೋಕದೂರುವುದೆಂದು ಬೆದರುತ್ತ ಸಾಕದಾದೆನು ಮಗನೇ. ಕಂದ ಕಂದ ಅಮ್ಮ, ನೀ ಹೇಳಿದ ಅಷ್ಟೂ ಮಾತುಗಳನ್ನು ಕೇಳಿಯೇ ಅದನ್ನು ಧರಿಸಿಕೊಳ್ಳುವುದಕ್ಕೆ ನನಗೀಗ ಸಾಧ್ಯ ಇಲ್ಲ ಮಗನೇ. ಓ, ಕೇಳಿಸಿಕೊಂಡೇ ನೀ ಹೇಳುವುದನ್ನು. ಎಲ್ಲಿ ತನಕ ಅಮ್ಮ? ನಾನು ಅಳ್ವೇಲೆ ನಮ್ಮ ಆ ಹೊತ್ತಿಗೆ ಅಲ್ಲಿ ತನಕ ನೀನಾಡಿದ ಮಾತುಗಳನ್ನು ಕೇಳಿಸಿಕೊಂಡೆ. ಮತ್ತೆ ನೀನಾಡಿದ ಮಾತುಗಳೆಲ್ಲವೂ ಕೂಡ ಅಂದಿನ ನನ್ನ ಕಣ್ಣೀರಲ್ಲೇ ಒದ್ದೆಯಾಗಿ ಕರಗಿ ಹೋದವು ಮಗು. ಹೌದು ಹೌದು, ಮಗನನ್ನು ಪಡೆಯಬೇಕು ಎನ್ನುವಂತಹ ತೀವ್ರತರವಾದಂತಹ ಬಯಕೆಯಿಂದಲೇ ನಾ ಪ್ರಾರ್ಥಿಸಿದ್ದು. ಅತುಳ ತೇಜಸ್ಸುಳ್ಳಂತಹ ಮಗು ನನ್ನ ಕೈಯಲ್ಲಿ ಕಂಡಾಗ ಅಮಿತಾನಂದವನ್ನು ನಾ ಹೊಂದಿದ್ದೆ. ನನ್ನ ಕಣ್ಣುಗಳಲ್ಲಿ ಆ ಹೊತ್ತಿಗೆ ಆನಂದಾಶ್ರುವೇ ಇಳಿದಿತ್ತು ಕಂದ. ಸಂತೋಷದಿಂದ ಮಾತೇ ಹೊರಡದಾಗಿತ್ತು. ನೀ ಮಾತೇ ಮಾತೇ ಅಂತ ಹೇಳ್ತೀಯಲ್ಲ, ಅವತ್ತೂ ಮಾತು ಹೊರಡಲಿಲ್ಲ ಮಗು, ಇವತ್ತೂ ಮಾತು ಹೊರಡುವುದಿಲ್ಲ. ನಾ ಮಾತೆ ಮಗು, ಮಾತೆ ಹೊರಡದ ಸ್ಥಿತಿ ನನ್ನದು. ನನ್ನಲ್ಲಿ ಮಾತು ಹುಟ್ಟಲಿಲ್ಲ, ನಿನ್ನ ಮಾತು ಮೌನಕ್ಕೆ ಜಾರಿತ್ತು. ಕಾರಣ ಉಂಟು ಮಗು ಹಾಗಾಗುವುದಕ್ಕೆ. ತೆರೆದ ಕಣ್ಣುಗಳಿಂದ ನಿನ್ನನ್ನು ಸಂಪೂರ್ಣವಾಗಿ ತುಂಬಿಸಿಕೊಳ್ಳುತ್ತಾ ಇದ್ದೆ. ಯಾಕಾದರೂ ನನ್ನ ಕಣ್ಣು ಕಣ್ರೆಪ್ಪೆ ಮುಚ್ಚುತ್ತದೋ ಅಂತ ನನಗೆ ಆಗುತ್ತಾ ಇತ್ತು. ಸುತ್ತಲೂ ಕೇಳಿ ಬರುತ್ತಿದ್ದಂತಹ ಹಕ್ಕಿಗಳ ಕೂಜನ, ನೈರಾಗಿ ಬೀಸುತ್ತಿದ್ದ ಗಾಳಿಗೆ ತೆರೆದಂತಹ ನಿನ್ನ ಕಣ್ಣು, ಆ ಕಣ್ಣಿನಲ್ಲಿ ನನ್ನ ಮುಖವನ್ನು ನೋಡಿ ನಾನು ನಿಂತಲ್ಲಿಯೇ ಕುಣಿದಿದ್ದೆ ಮಗು. ಮರುಕ್ಷಣದಲ್ಲಿ ಹುಟ್ಟಿಕೊಂಡದ್ದು. ನೀನೇ ಹೇಳಿದೆಯಲ್ಲ, ಅಮ್ಮನೇ ಹೇಳಬೇಕು ಅಪ್ಪ ಯಾರು ಎನ್ನುವ ಹಾಗೆ. ಯಾವುದೋ ಹಕ್ಕಿಯ ಧ್ವನಿ ನನಗೆ ಇದು ಯಾರ ಮಗ ಅಂತ ಕೇಳಿದ ಹಾಗಾಯಿತು. ಮದುವೆಯಾಗದಂತಹ ನಿನ್ನಲ್ಲಿ ನಿನಗೆ ಈ ಮಗು ಹೇಗೆ ಬಂತು ಅಂತ ಕೇಳಿದ ಹಾಗಾಯಿತು. ಬೆದರಿದೆ ಮಗು.
ಹೆದರಿದೆ. ಅಲ್ಲಿಯ ತನಕ ನನ್ನ ಕಣ್ಣಿಂದ ಎಳೀತಾ ಇದ್ದದ್ದು ಆನಂದಾಶ್ರು. ಅಂತಹ ಪ್ರಶ್ನೆಗಳು ನೂರಾರು ಸಾವಿರಾರು ನನ್ನ ಸುತ್ತಲಿಂದಲೇ ಕೇಳಿ ಬರುತ್ತಾ ಉಂಟು ಎನ್ನುವುದನ್ನು ಗ್ರಹಿಸಿಯೇ ಭೀತಿಯಿಂದ ಅಳುವುದಕ್ಕೆ ಪ್ರಾರಂಭ ಮಾಡಿದೆ. ಲೋಕದೂರುವುದೆಂದು, ಲೋಕದಲ್ಲಿ ಒಂದಾಗಿದ್ದವಳು ನಾನು. ನಾಳೆ ಯಾರಾದರೂ ನನ್ನ ಅಪ್ಪಯ್ಯನ ಬಳಿಗೆ ಹೋಗಿ, ನಿಮ್ಮ ಮಗಳಿಗೆ ಮದುವೆ ಆಗಲಿಲ್ಲಲ್ಲ, ಮಗು ಹೇಗಾಯಿತು, ಹೀಗೊಂದು ಪ್ರಶ್ನೆ ನಿಟ್ಟರು ಅಂತಾದರೆ ನನ್ನಪ್ಪ ಏನನ್ನು ಉತ್ತರಿಸ್ಯಾರು? ಮಗಳೇ ಅಂತ ನನ್ನ ಮುಖ ನೋಡಿದಾಗ ಆ ಮುಖವನ್ನು ನಾ ಹೇಗೆ ಉತ್ತರಿಸಲಿ? ಮಗಳೇ ಎನ್ನುವಂಥವರ ವಾಕ್ಯಕ್ಕೆ ಏನು ಅಂತ ಉತ್ತರ ಕೊಡಲಿ ನಾನು? ಅಮ್ಮನ ಪ್ರಶ್ನೆ, ಬಂಧುಗಳ ಪ್ರಶ್ನೆ, ಸ್ನೇಹಿತೆಯರ ಪ್ರಶ್ನೆ, ಬಾಂಧವರ ಪ್ರಶ್ನೆ, ಸಮಾಜದ ಪ್ರಶ್ನೆ. ಕಣ್ಣೀರು ತುಂಬಿ ಹೋಯಿತು. ಮಗು, ನಿನ್ನ ಮುಖ ಅಸ್ಪಷ್ಟವಾಗಿ ಕಾಣತೊಡಗಿತು. ಆದರೂ ನಾ ತಾಯಿ, ಈ ಮಗುವಿಗೊಂದು ಬದುಕು ಬೇಕು, ಈ ಮಗು ಬದುಕಬೇಕು ಎನ್ನುವುದಕ್ಕಾಗಿ ತೊಟ್ಟಿಲಲ್ಲಿಟ್ಟೆ. ಆಹಾ, ಅಲ್ಲಿಯೇ ಕೈಯನ್ನೇ ತೋಳನ್ನಾಗಿಸಿ ತೊಟ್ಟಿಲನ್ನಾಗಿ ತೂಗಿದೆ. ಎದೆಗವಚಿಕೊಂಡೆ, ತೊಡೆಯಲ್ಲಿಟ್ಟೆ. ಆದರೂ ಪ್ರಶ್ನೆಗಳೇ ಬೃಹದಾಕಾರವಾಗಿ ನಿಂತಿತೆ ಹೊರತು ಆ ಬೃಹದಾಕಾರವಾಗಿ ನಿಂತ ಪ್ರಶ್ನೆಗಳ ಎದುರು ನೀ ಮತ್ತೂ ಸಣ್ಣವನಾದೆ. ಯಾವ ಮಹಾತಾಯಿಗಾದರೂ ಈ ಮಗು ಸಿಗಲಿ, ಯಾವ ಮಹಾತಾಯಿಯಾದರೂ ಈ ಮಗುವನ್ನು ಸಾಕಲಿ. ಮಕ್ಕಳಿಲ್ಲದ ಯಾವ ಮಗುವಿಗಾದರೂ ಈ ಮಗುವಿನಿಂದ ಪುತ್ರೋತ್ಸವ ಆಗಲಿ ಅಂತ ಪೆಟ್ಟಿಗೆಯಲ್ಲಿಟ್ಟೆ. ಆ ಸರ ಹಾಕಿದೆಯಾ, ಈ ಸರ ಹಾಕಿದೆಯಾ ಅಂತ ಕೇಳ್ತೀಯಲ್ಲ ಕಂದ ನೀನು. ಹಾಗೆ ನೋಡಿ ನೋಡಿ ಹಾಕುವುದಕ್ಕೆ ವ್ಯವಹಾರ ಅಲ್ಲಲ್ಲ ಮಗು. ಕಣ್ಣು ಮುಚ್ಚಿ ಎರಡೂ ಕೈಗಳನ್ನೆತ್ತಿ ಈ ಮಗುವಿಗೆ ಒಳ್ಳೆಯದಾಗಲಿ, ಈ ಮಗುವಿಗೆ ಒಳ್ಳೆಯದಾಗಲಿ, ಈ ಮಗುವಿಗೆ ಒಳ್ಳೆಯದಾಗಲಿ ಎನ್ನುವ ಹಾಗೆ ಬಾಚಿ ಬಾಚಿ ಹಾಕಿದ್ದೆ ನಾನು. ಈ ಹೊತ್ತಿಗೆ ನನ್ನ ಮಗುವಿನ ಶೋಕಕ್ಕೆ ನಾ ಕಾರಣನಾದೆ, ನನ್ನ ಮಗುವಿನ ದುಃಖಕ್ಕೆ ನಾ ಕಾರಣನಾದೆ. ನಾಳೆ ಆ ಮಗುವಿನ ಹತ್ರ ಯಾರು ನಿನ್ನ ಅಪ್ಪ ಎನ್ನುವಂಥ ಪ್ರಶ್ನೆಯನ್ನು ಲೋಕ ಕೇಳುತ್ತದೆ ಎನ್ನುವ ಹಾಗೆ ನಾ ಕಲ್ಪಿಸಿಕೊಳ್ಳಲೇ ಇಲ್ಲ ಆ ಹೊತ್ತಿಗೆ. ಆದರೆ ನಾನು ತಾಯಿ ಹೌದಲ್ಲ. ನನ್ನ ಅಂತರಂಗ ಬಿಂಬಿಸುವ ಭಾವತರಂಗಗಳಿಗೆ ಕನ್ನಡಿ ಹಿಡಿಯುವಂತಹ ಸ್ಥಾನದಲ್ಲಿರುವವನು ತಾನೇ ನೀನು. ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ, ನಿನ್ನ ನಂತರದಲ್ಲಿ ಹುಟ್ಟಿದವರನ್ನು ನೀನಲ್ಲವೇ ಕಾಪಾಡಬೇಕಾದವನು ಮಗು, ನೀನಲ್ಲವೇ ಕಾಪಾಡಬೇಕಾದವನು. ಲೋಕ ದೂರುತ್ತದೆ ಅಲ್ವಮ್ಮ, ಅದೇ ಲೋಕದಲ್ಲಿ ನಾನು ಇದ್ದೇನಲ್ಲ ತಾಯಿ. ಪೋಷಿಸಿದ ದೀಪಗ ಪತ್ತಿನ ವೇಳೆದೆ ಮೋಸವ ಮಾಡಿ ನಾನಿವನು ಏಸು ದಿನವು ಬಾಳಿಕೊಂಡಿರಬೇಕವ್ವ, ಏಸು ದಿನವು ಬಾಳಿಕೊಂಡಿರಬೇಕವ್ವ. ಹೇಸಳೆ ಜಯಲಕ್ಷ್ಮಿ ತಾನು ಪೋಷಿಸಿದ ದೀಪಗ ಪತ್ತಿನ ವೇಳೆದೆ ಮೋಸವ ಮಾಡಿ ನಾನಿವನು ಅಮ್ಮ. ಅಮ್ಮ ಮಗು ಎದೆಗಾನಿಸಿಕೊಂಡದ್ದೋ, ಮಡಿಲಿಗೆ ಹಾಕಿಕೊಂಡದ್ದೋ, ತೊಟ್ಟಿಲಿನಲ್ಲಿ ಬಿಟ್ಟದ್ದೋ ಆಕ್ಷೇಪಿಸಲಿಕ್ಕಿದ್ದವ ನಾನಲ್ಲಮ್ಮ. ಪ್ರಪಂಚದಲ್ಲಿ ಕೆಟ್ಟ ಮಗನಾಗಿ ಇರಬಹುದು, ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಋಣದಿಂದಲೂ ಒಬ್ಬ ಮಗನಿಗೆ ಮುಕ್ತಿಯನ್ನು ಕಾಣಬಹುದು ಪ್ರಪಂಚದಲ್ಲಿ. ಒಬ್ಬ ಗಂಡು ಹೌದಾ, ತಾಯಿಯ ಹೆರಿಗೆ ಋಣವನ್ನು ಪರಿಹರಿಸುವುದಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಒಬ್ಬ ಗಂಡಾಗಿ ಹುಟ್ಟಿದವ ನಾನು ತಾಯಿಯ ಹೆರಿಗೆ ಋಣವನ್ನು ಪೂರೈಸಿದೆ ಅಂತ ಹೇಳಿದರೆ ಅವ ಗಂಡು ಹೌದೋ ಅಲ್ಲೋ ಅಂತ ಹುಡುಕಬೇಕು, ಸಂಶೋಧನೆಗೆ ತೊಡಗಬೇಕು. ನಿನ್ನನ್ನು ಆಕ್ಷೇಪಿಸುವುದಕ್ಕೆ ನಾನು ಇರುವುದೂ ಅಲ್ಲ, ನಿನ್ನನ್ನು ಆಕ್ಷೇಪಿಸಿ ನಾನಿನ್ನು ಯಾವ ಪಾಪವನ್ನು ಹೊತ್ತುಕೊಳ್ಬೇಕು ಹೇಳು. ಒಂದು ಮಾತು ಹೇಳಿದ್ದೀನಿ ನೀನು, ಲೋಕ ದೂರುತ್ತದೆ, ಅದೇ ಲೋಕದಲ್ಲಿ ನಾನು ಇದ್ದೇನಲ್ಲ.
ಆದರೆ ನೀನು ಆಭರಣವನ್ನು ಹಾಕಿ ಬಿಟ್ಟಿದ್ದಿ, ನನಗದು ನಾಮಕರಣ ಆಯಿತು. ವಸು ಶೇಷ ಕಾಣದ ಕೈ ನನಗೆ ಅದನ್ನೇ ಆಭರಣವನ್ನಾಗಿಸಿದೆ. ನೀನು ಬಿಟ್ಟದ್ದು ನಿನ್ನ ಮಗನನ್ನಲ್ಲ, ನೀನು ಬಿಟ್ಟದ್ದು ರಾಧೆಯ ವಂಶಕ್ಕೆ ಆಭರಣವಾಗಿ ನನ್ನನ್ನು ಕೊಟ್ಟಿ. ಅವಳು ನನ್ನನ್ನು ಹಾಕಿಕೊಂಡ್ರು. ರಾಧೆಯ ಮಡಿಲಿಗೆ, ರಾಧೆಯ ಎದೆಗೆ ನೀನು ಕೊಟ್ಟ ಪದಕ, ನಾನು ಎದೆ ಪದಕ ಇದು ರಾಧೆಗೆ ಕೊಟ್ಟದ್ದು. ನೀನು ಎದೆ ತುಂಬಿಸಿಕೊಂಡ್ಲು, ಮನಸ್ಸು ತುಂಬಿಸಿಕೊಂಡ್ಲು, ಮಡಿಲು ತುಂಬಿಸಿಕೊಂಡ್ಲು. ಪ್ರಪಂಚದಲ್ಲಿ ಒಂದು ಮಾತುಂಟು, ಬಂಜೆಯರ ಕೈಗೆ ಮಕ್ಕಳನ್ನು ಕೊಡಬಾರದಂತೆ. ಅಲ್ಲ, ಆ ಗಂಗಾ ಭವಾನಿ ನೀನು ಕೊಟ್ಟ ಮಗುವನ್ನು ಬಂಜೆಯ ಮಡಿಲಿಗೆ ಹಾಕಿದ ಕಾರಣ ಅವಳು ಗರ್ಭಿಣಿಯಾದ. ಅದಕ್ಕೆ ನಾ ಹೇಳಿದ್ದು, ನಾನು ಅಮೃತ ಪುತ್ರ, ಅನಂತವಾಯಿತು, ಸಹೋದರರಾದರು ನನಗೆ. ಆದರೆ ಪೋಷಿಸಿದ ಅಧಿಪತಿ ಯಾರು ಅಂತ ಕೇಳಿದರೆ, ಒಂದು ಅರ್ಥದಲ್ಲಿ ಅಧಿರಥ ನನಗೆ ಪೋಷಿಸಿದ ಅಧಿಪತಿ ಅಮ್ಮ. ನನ್ನ ಬದುಕನ್ನು ಆಳುವುದು ಯಾರು ಅಂತ ಕೇಳಿದರೆ ಅಧಿರಥ ನನ್ನ ಬದುಕನ್ನು ಆಳ್ತಾನೆ. ಅಂಗರಾಜ್ಯದ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಬರುವಾಗ ಬದಿಯಲ್ಲಿ ನಿಂತುಕೊಂಡಿದ್ದ. ತಗ್ಗಿ ಬಗ್ಗಿ ಅಭ್ಯಾಸ, ಎದೆ ಕೊಟ್ಟು ನಿಂತ ಅಭ್ಯಾಸ ಇಲ್ಲ. ಬಾಗಿದ, ನನ್ನನ್ನು ಕಾಡುವಾಗ ಬೀಗಿದ. ಮೇನೆಯಿಂದ ಕೆಳಗಿಳಿದು ಅತಿರಥನ ಕಾಲಿಗೆ ಬಿದ್ದಿದ್ದೇನೆ. ಇದು ಪುತ್ರ ಧರ್ಮ. ಅಲ್ಲಿಂದ ಸೂತನ ಮಗ ಅಂತ ಹೇಳಿದ ಜನ ಇವತ್ತಿನವರೆಗೆ ಮರಿಲಿಲ್ಲ ನನ್ನನ್ನು. ಒಬ್ಬನನ್ನು ಶಾಶ್ವತವಾಗಿ ನೆನಪಿಡಿಕೊಡ್ಲಿಕ್ಕೆ ಒಂದು ಘಟನೆ ಬೇಕೋ ಬೇಡವೋ, ಸೂತನ ಮಗನೇ ಆಗಲಿ ಹಸ್ತಿನಾವತಿ ಅರಮನೆಯಿಂದ ತೊಡಗಿ ಸಪ್ತದ್ವೀಪದಲ್ಲಿ ಸೂತನ ಮಗ ಅಂತ ಶಾಶ್ವತ ಆದನೋ ಇಲ್ವೋ? ಹೇಗೆ ಇರಲಿ, ಕೌರವನ ಮಿತ್ರನಾದನೋ ಇಲ್ವೋ? ಸಮಾಜದಲ್ಲಿ ನನಗೆ ಮುಖ, ಸಮಾಜದಲ್ಲಿ ನನಗೆ ಸ್ಥಾನ ಸಂಪನ್ನತೆ ಕೊಟ್ಟವನು ಆಪತ್ತಿನಲ್ಲಿ ನನ್ನ ಜಾತಿ ಕೇಳುವಾಗ, ಅಪ್ಪ ಅಮ್ಮ ಯಾರು ಅಂತ ಕೇಳುವಾಗ, ಮೇಲೆ ಕೆಳಗೆ ನೋಡುವಾಗ ನನಗೆ ಅಂಗರಾಜ್ಯದ ಅಭಿಷೇಚನ ಆಜ್ಞಾಶಕ್ತಿಯಿಂದ ಮಾಡಿದ ಸುಯೋಧನ ಆಪತ್ತಿನಲ್ಲಿ ಪೋಷಿಸಿದವ. ಗಂಗಾದೇವಿಯಲ್ಲಿ ಹರಿದು ಹೋಗುವಾಗ ಆಪತ್ತಿನಲ್ಲಿ ಪೋಷಿಸಿದವ ಅಧಿರಥ. ಆದರೆ ನನ್ನ ಮನೋರಥ ಯಾರು, ರತಿ ಯಾರು ಅಂತ ಕೇಳಿದರೆ ಸುಯೋಧನ. ಯುದ್ಧ ಬದ್ಧನಾಗಿದ್ದಾನೆ, ಆಪತ್ತಿನಲ್ಲಿ ಸಿಲುಕಿದ್ದಾನೆ, ನನ್ನನ್ನು ನಂಬಿದ್ದಾನೆ. ಗಂಟಲು ಸರಿಯಾಗಿ ಶ್ರುತಿ ಸಿಗುವಾಗ ಜಂತಿ ಕಡಿದು ಹೋಯ್ತಂತೆ. ಇನ್ನೇನು ಎಣ್ಣೆ ಬೀಳುತ್ತದೆ ಅಂತಾಗುವಾಗ ಗಾಣ ಮುರಿದು ಹೋಯ್ತಂತೆ. ಆ ಕಾರಣದಿಂದ ಅಮ್ಮ, ಲೋಕ ಏನು ಹೇಳ್ತಾರೆ ನೋಡಿ, ಇವರೆಲ್ಲ ಸಮಯಕ್ಕೆ ಕೈ ಕೊಡುವವರು. ಅಧಿಕಾರ ಬಂತು, ಹೆಸರು ಮಾಡಿದ, ಸಹವಾಸ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ, ಆದರೆ ಯುದ್ಧಕ್ಕುಂಟ. ಆ ಕಾರಣದಿಂದ ಅದೇ ಲೋಕ ನನ್ನನ್ನು ದೂರುವುದಕ್ಕೆ ಅವಕಾಶ ಉಂಟು. ಅದಕ್ಕಾಗಿ ತಾಯಿ, ಮಗು, ನನಗೆ ಅಮ್ಮ ಬೇಕು ಅಂತ ನಾನು ಯೋಚನೆ ಮಾಡುವಾಗ ನನಗೆ ತಾಯಿ ಹತ್ರ ಬರಲಿಲ್ಲ. ತಾಯಿ ಹತ್ರ ಬರುವಾಗ ನನಗೆ ಅಮ್ಮ ಬೇಕು ಅಂತ ಆಗೋದಿಲ್ಲ. ಎಲ್ಲಾದರೂ ಇದ್ದು ಮನುಷ್ಯನನ್ನು ಕಾಡುವಂತಹ ಅಸ್ಥಿರತೆ, ಎಲ್ಲವೂ ಇದ್ದು ಮನುಷ್ಯನನ್ನು ಕಾಡುವಂತಹ ಒಂಟಿತನ, ಇದು ಬದುಕಿನ ವಿಚಿತ್ರ ಸ್ಥಿತಿಗಳಮ್ಮ. ಅಲೆದಿದ್ದೇನೆ, ಅಂಡಲೆದಿದ್ದೇನೆ, ನನಗೆ ತಾಯಿ ಸಿಗಲಿಲ್ಲ. ಕೈಯ ಮುಂದೆ ಅಲೆಯುವಾಗ ನನಗೆ ತಾಯಿ ಬೇಕು ಅಂತ ಆಗುವುದಿಲ್ಲ. ಏನು ಮಾಡುವುದು ಹೇಳು? ನನಗೆ ಭಾಗ್ಯ ಇಲ್ಲ, ನಿನಗೆ ಯೋಗ ಇಲ್ಲ. ನಿನ್ನ ಮಡಿಲಿನ ಭಾಗ್ಯ ನನಗಿಲ್ಲ, ನಿನ್ನ ಮಡಿಲಿನಲ್ಲಿ ನನ್ನನ್ನು ಮಲಗಿಸಿಕೊಳ್ಳುವ ಯೋಗ ನಿನಗಿಲ್ಲ. ಅದಕ್ಕಾಗಿ ಅವಕಾಶ ಇಲ್ಲ. ತುಂಬ ಬದುಕಿನಲ್ಲಿ ಮುಂದೆ ಹೋಗಿ ಆಯಿತು. ನಾನು ಹಿಂದೆ ಬಂದರೆ ಪುನಃ ನಿಲ್ದಾಣಕ್ಕೆ ಹೋಗಲಿಕ್ಕೆ ನನಗೆ ಆಯುಷ್ಯ ಉಂಟೋ ಇಲ್ವೋ ಅಂತ ಗೊತ್ತಿಲ್ಲ. ಜೀವನ ಚಕ್ರದಲ್ಲಿ ಬಹುಭಾಗ ಸಾಗಿ ಬಂದಿದ್ದೇನೆ. ಅದಕ್ಕಾಗಿ ಅದರಲ್ಲೇ ಮುಂದುವರಿಯುವುದಕ್ಕೆ ನೀನು ಆಶೀರ್ವಾದ ಮಾಡಬೇಕಷ್ಟೇ ಹೊರತು, ಮಗ ಹಿಂದೆ ಬಾ ಅಂತ ಹೇಳಿದರೆ ಹಿಂದೆ ಬರಲು ಬಂದು ನಿನ್ನ ಮಡಿಲನ್ನು ಸೇರ್ಲಿಕ್ಕೂ ಆಯುಷ್ಯ ಉಂಟೋ ಇಲ್ವೋ ಅಂತ ಗೊತ್ತಿಲ್ಲ. ಆವಾಗ ಅತಂತ್ರ ಸ್ಥಿತಿಯಲ್ಲಿ ಬರ್ತೇನೆ. ಅದಕ್ಕಾಗಿ ನಂಬಿದ ಮಕ್ಕಳಿದ್ದಾರೆ, ಕೈ ಹಿಡಿದ ಹೆಂಡತಿ ಇದ್ದಾಳೆ, ರಾಜಮಾತೆ ನೀನು, ಹೌದಾ? ಧರ್ಮರಾಯನ ತಾಯಿ ನೀನು. ನನಗೆ ಆಯಿತು, ಒಬ್ಬ ಮಹಾರಾಣಿಯವಳು, ರಾಜಮಾತೆ ಆದವಳು ನನ್ನ ಮುಂದೆ ಕೈ ಚಾಚುವುದು ಅಂದರೆ ನನಗೆ ಸಹಿಸಲಿಕ್ಕಾಗೋದಿಲ್ಲಮ್ಮ. ಅಂದರೆ ಸಂತೋಷ ಆಯಿತು. ಒಂದು ಕೊರತೆ ಇತ್ತು. ಹೆತ್ತ ಅಪ್ಪ ಯಾರು ಅಂತ ಅಪ್ಪನೇ ಬಂದ ಹೇಳಿದ. ಅವನೇ ಹೇಳಿದ ಅಮ್ಮ ಬರ್ಬೋದೀಗ ಅಂತ. ಅಪ್ಪನೇ
ಅಮ್ಮನನ್ನು ಹುಡುಕುವಾಗ ಅವನು ಬರಲಿಲ್ಲ. ಅವನು ನಿತ್ಯ ನನ್ನ ನೋಡ್ತಿದ್ದ, ನಾನು ಅವನನ್ನು ನೋಡ್ತಿದ್ದೆ. ಅರೆ ಬಂದ. ಜಗತ್ತಿನ ತಂದೆಯೂ ಹೇಳಿದ ತಾಯಿ ಯಾರು ಅಂತ. ಅವಳ ಮುಖ ನೋಡಬೇಕು ಅಂತ ಇತ್ತಮ್ಮ. ನೀನು ಬಂದು ಸಂತೋಷ ಆಯಿತು. ಪೂರ್ತಿ ನೆಮ್ಮದಿ ಆಯಿತು ಬದುಕಿನಲ್ಲಿ. ಬದುಕು ಸಾರ್ಥಕ ಅಂತ ಆಯಿತು. ಪರೀಕ್ಷಾ ರಂಗದಲ್ಲಿ ಮೂರ್ಛೆ ಹೋಗಿತ್ತು. ತಾಯಿ ತಡವಾಗಿ ಸುದ್ದಿ ಬಂತು. ಮಗನಾಗಿ ನಿನ್ನನ್ನು ಉಪಚರಿಸಲಿಕ್ಕೆ ಆಗಲಿಲ್ಲಮ್ಮ, ಬೇಸರ ಮಾಡಬೇಡ. ನಾನು ಜ್ಯೇಷ್ಠ ಕರ್ಮಪುತ್ರ, ಕಾಮಿನನಾಗಿಯೂ ನನಗುಂಟು, ಸಹೋದರನಿಗಾದರೂ ಉಂಟಲ್ಲ ತಾಯಿ ಹಕ್ಕಿನಲ್ಲಿ. ಆ ಕಾರಣದಿಂದ ನಿನಗೆ ಮೂರ್ಛೆ ಬೀಳುವ ಸ್ಥಿತಿ ಬರುವಾಗ ಶುಶ್ರೂಷೆ ಮಾಡಲಿಕ್ಕೆ ನಾನಿಲ್ಲ ಅಂತ ಒಂದು ಕ್ಷಮೆ ಕೊಡಬೇಕು. ನೀನು ಸನ್ನಿಧಾನ ಬಂದದ್ಯಾಕೆ ಕೇಳ್ತೀಯಾ? ಮಡಿಲಿಗೆ ಹಾಕ್ಲಿಕ್ಕ ಚಿಣ್ಣ ಕೆಳನಗೆ ನಿಹಿರಿಯ ನಂದನನಾಗಿ ನಿನ್ನನು ಜರಿಗನಿಯಾದ ದುರ್ನೀತಿ ವಾತನ ಮರೆ ಹೊಕ್ಕು ಬದುಕುವುದಿನ್ನವ ನೀತಿ ಕಂದ ಚಿನ್ನ. ಮಗು, ಅಮ್ಮ, ಲೋಕದ ನಡೆಗೆ ನೀತಿಯೇ ಪ್ರಧಾನ ಎನ್ನುವಂತಹ ನಿಲುವಿನಿಂದ ನಿನಗಾವುದು ನೀತಿ ಎನ್ನುವುದನ್ನು ಒಪ್ಪಿಕೊಂಡು ಆ ನೀತಿಯ ಮಾರ್ಗವನ್ನು ನೀ ತುಳಿಯುತ್ತಾ ಮುಂದೆ ಹೋಗುತ್ತಾ ಇದ್ದಿ ಅಂತ ನನಗೆ ತೆರೆದಿಡ್ತಿ. ನಾನು ಹೋಗುವಂತಹ ದಾರಿ ನಿನಗೆ ನೀತಿಯೋ ಪಾಂಡವರಿಗೆ ನೀತಿಯೋ ಅಂತ ಗೊತ್ತಿಲ್ಲ. ನನಗದು ನೀತಿ. ಆದ ಕಾರಣವೇ ನಿನ್ನನ್ನು ಚಿಣ್ಣ ಅಂತ ಕರೆದದ್ದು ನಾನು. ಧನ್ಯನಾದೆ. ನಿನಗೆ ಹೇಳುವಂತಹ ಸ್ಥಾನದಲ್ಲಿ ನಾನಿದ್ದೇನೆ ಎನ್ನುವ ಕಾರಣಕ್ಕಾಗಿ. ನೀನೇ ಹೇಳಬೇಕಾದ್ದು. ಹೇಳೋರೆಲ್ಲ ಹೇಳಿದ್ದಾರೆ, ನಾನು ಬಹಳ ಕೇಳಲಿಲ್ಲ. ನೀನು ಹೇಳುವಾಗ ನಾನು ಕೇಳಬೇಕಾದವ. ಮಗು, ನಿನ್ನ ಸ್ಥಾನ ಜ್ಯೇಷ್ಠ ಸ್ಥಾನ. ಲೋಕ ಒಂದು ಸಿದ್ಧಾಂತವನ್ನು ಹೇಳಿದೆ. ನಾವು ನಡೆಯಬೇಕಾದದ್ದು ಹೇಗೆ ಅಂತ ಕೇಳಿದರೆ ಪೂರ್ವಸೂರಿಗಳು ಹಾಕಿಕೊಟ್ಟಂತಹ ದಾರಿಯಲ್ಲಿ. ಮಹಾಜನರು ಹೋದದ್ದು ನಮಗೂ ದಾರಿ. ಅದರಲ್ಲೇ ನಾವು ಪಾಂಥರಾಗಬೇಕು, ಪಥಿಕರಾಗಬೇಕು. ಈ ಹೊತ್ತಿಗೆ ನಿನ್ನ ತಮ್ಮಂದಿರು ಯಾವುದನ್ನು ಮಾರ್ಗ ಅಂತ ತಿಳಿದುಕೊಂಡಿದ್ದಾರೋ, ಸತ್ಯಪಥ ಎನ್ನುವ ಹಾಗೆ ಆರಿಸಿಕೊಂಡಿದ್ದಾರೋ, ಅವರಿಗೆ ಎಲ್ಲರಿಗೂ ಕೂಡ ಜ್ಯೇಷ್ಠನಾಗಿರುವಂತಹ ನೀನು ಆ ಪಥವನ್ನು ಒಮ್ಮೆ ನೋಡಬೇಕು ತಾನೆ. ಲೋಕದಲ್ಲಿ ಯಾವುದು ನೀತಿ ಎನ್ನುವ ಹಾಗೆ ಪ್ರಪಂಚ ಒಪ್ಪಿಕೊಂಡಿದೋ ಆ 4 ಜನರ ಅಣ್ಣನಾಗಿ ನನ್ನ ಮಗನಾಗಿ ಸತ್ಯದ ಪಥವನ್ನು ಒಪ್ಪಿಕೊಳ್ಳಬೇಕಾದದ್ದು ನಿನಗೂ ಕೂಡ ಅನಿವಾರ್ಯ. ಮಗು, ಯಾಕೆ ಅನಿವಾರ್ಯ? ಲೋಕವನ್ನೇ ಬೆಳಗುವವನ ಮಗ ನೀನು ಬೆಳಕಿನ ಕಡೆಗೆ ಸಾಗಬೇಕೇ ಹೊರತು ಕತ್ತಲಿನ ಕಡೆ ಸಾಗಕೂಡದು. ಯಾವುದು ನೀತಿ ಅಂತ ನೀನು ಒಪ್ಪಿಕೊಂಡಿದ್ಯೋ ಅದು ದುರ್ನೀತಿ ಅಂತ ಪ್ರಪಂಚದಲ್ಲಿ ಈ ಹೊತ್ತಿಗೆ ಸರ್ವರೂ ಒಪ್ಪಿರುವಂತಹ ವಿಷಯ. ಅವರನ್ನು ಉದ್ಧರಿಸಬೇಕಾದಂತಹ, ಅವರಿಗೆ ಇದು ಮಾರ್ಗ ಅಂತ ಹೇಳಿಕೊಡಬೇಕಾದಂತಹ ಸ್ಥಾನದಲ್ಲಿರುವಂಥ ನೀನು ದುರ್ನೀತಿವಂತರ ಆಶ್ರಯವನ್ನು ಪಡೆದು ಅವರಿಗೋಸ್ಕರವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಹೇಳುವುದು ಸತ್ಯಾರ್ಥ ಪ್ರಕಾಶದ ಅಂತರಾಳವನ್ನು ಅರಿತಿರುವಂಥ ನಿನಗೆ ಸಾಧುವಾಗ್ತದೆ. ಮಗು, ಯೋಚನೆ ಮಾಡು. ಸತ್ಯ ಅಂತ ಹೇಳಿದ ಮೇಲೆ ಪ್ರಕಾಶ ಅಂತ ಬೇಕಾ? ಪ್ರಕಾಶವೇ ಸತ್ಯ. ಹೌದು ತಾನೆ. ಆ ಅರ್ಥವನ್ನು ಅರಿತುಕೊಂಡು ಆ ತಮ್ಮಂದಿರಿಗೋಸ್ಕರವಾಗಾದರೂ ಕೂಡ ನೀನು ಆಶ್ರಯವನ್ನು ಬಿಟ್ಟು ಬರಬೇಕು ತಾನೆ. ನನಗೆ ಅರ್ಥ ಆಯಿತು. ಯಾಕಂದರೆ ನೀನು ಪಾಂಡವರ ತಾಯಿ, ಅದಕ್ಕಿಂತ ಹೆಚ್ಚು ಧರ್ಮರಾಯನ ತಾಯಿ. ಧರ್ಮರಾಯನನ್ನು ಹೆತ್ತ ಮೇಲೆ, ದೇವರ ಜೊತೆಗೆ ಸಂಬಂಧ ಮಾಡಿದ ಅರ್ಜುನನಿಗೆ ತಾಯಿಯಾದ ಮೇಲೆ, ತಾನು ಹೆರಬೇಕಾದ ಅರ್ಹತೆ ಇದ್ದರೂ ಸವತಿ ಮಾತ್ಸರ್ಯ ಇಲ್ಲದೆ ಮತ್ತೊಬ್ಬಳು ಮಕ್ಕಳ ಬಯಕೆಯನ್ನು ಇವಾಗ ತಾನು ದುರ್ವಾಸರಿಂದ ಅನುಗ್ರಹಕ್ಕೆ ಪಾತ್ರವಾದಂತಹ ಮಂತ್ರವನ್ನೇ ದಾನ ಮಾಡಿದ್ದಿದ್ದಾರೆ. ನಿನ್ನ ಮಾತೃತ್ವ ಅದಕ್ಕಿಂತ ದೊಡ್ಡದು ಬೇಕಾ? ಸವತ್ತಿಗೆ ಯಾರು ಮಕ್ಕಳನ್ನು ಹೆರುವ ಮಂತ್ರವನ್ನು ಕೊಡುವ ತಾಯಂದಿರಿಲ್ಲ, ಆದರೆ ನೀ ಕೊಟ್ಟಿದ್ದಿ. ಹಾಗಾದರೆ ನಿನ್ನ ಶ್ರೇಷ್ಠತೆ ಏನು? ನಿನ್ನ ಮಡಿಲಲ್ಲೂ ಬೆಳೆಯುವ ಅಥವಾ ನಿನ್ನ ಮಗ ಕೌಂತೆಯ ಅಂತ ಹೇಳಿಕೊಂಡು ಓಡಾಡುವ ಅರ್ಹತೆ ಯೋಗ್ಯತೆ ನನಗಿಲ್ಲಮ್ಮ. ಅದಕ್ಕಾಗಿ ನಿನ್ನ ಮನೆಯನ್ನು, ನಿನ್ನ ಮನಸ್ಸನ್ನು, ನಿನ್ನ ಮಡಿಲನ್ನು ನಾನು ಯಾಕೆ ಅಪವಿತ್ರಗೊಳಿಸಬೇಕು ಹೇಳು ಬಂದು? ಕಬ್ಬಿನಲ್ಲಿ ಸಿಹಿ ಅಲ್ವಾ, ಹುಣಸೆಯಲ್ಲಿ ಹುಳಿ,
ಕಹಿ ಬೇವಿನಲ್ಲಿ ಯಾಕೆ ಕಹಿ ಅಂತ ಕೇಳಲಿಕ್ಕುಂಟ? ಕಹಿ ಇರುವುದರಿಂದಲೇ ಬೇವು ಬೇಕು, ಹುಳಿ ಇದುವುದರಿಂದಲೇ ಹುಣಸಬೇಕು, ಸಿಹಿ ಇದುರಿಂದಲೇ ಕಬ್ಬು ಬೇಕು. ಸ್ವಭಾವ ಬೆಂಕಿ ಬಿಸಿ ಮೇಲ್ಮುಖ, ನೀರು ಹಿತ ಕೆಳಮುಖ, ಹೌದಾ? ಗಾಳಿ ತಣುಸು, ಅದು ಎಲ್ಲ ಕಡೆಯಲ್ಲಿ ಪ್ರಪಂಚನ. ಹಾಗಾದರೆ ಗುಣಧರ್ಮಗಳು ಆಯಾಯ ವಸ್ತುವಿಗೆ ಹೇಗೆಯೋ ಆಯಾಯ ಮನುಷ್ಯರಿಗೂ ಹಾಗೆ. ಒಂದೇ ಕೈಯ ತಟ್ಟಿನಲ್ಲಿರುವ 5 ಬೆರಳುಗಳು ಒಂದೇ ಲೆಕ್ಕ ಉಂಟಾ? ಇಲ್ಲವಲ್ಲ. ಒಂದೇ ತಾಯಿಯ ಮಕ್ಕಳು 5 ಮಂದಿ ಒಂದೇ ರೀತಿ ಇರ್ತಾರ? ಇಲ್ಲ. ಹಾಗಾದರೆ ನಾವು ಈ ಭೂಮಿಗೆ ಬರುವಂಥದ್ದು ಹಿಂದಿನ ಜನ್ಮದ ಕಾರಣ ಅಂತ ಹೇಳ್ತಾರೆ. ಆ ಬರುವುದಕ್ಕೊಂದು ಉಪಾಧಿ ಯಾರು ಅಂತ ಕೇಳಿದ್ರೆ ತಾಯಿ. ಆ ಉಪಾಧಿ ನಿಮಿತ್ತದಿಂದ ತಾಯಿ ಮತ್ತು ಮಗ ಅಂತ ಸಂಬಂಧ ಬಿಟ್ಟರೆ ಯಾರಿಗೆ ತಾಯಿ ಯಾರು, ಯಾರಿಗೆ ಮಗ ಯಾರು? ಇಲ್ವಲ್ಲ. ಅದಕ್ಕಾಗಿ ನಾ ಹೇಳಿದ್ದು, ನೀ ಬಂದಿ ಈ ಭೂಮಿಯ ಬೆಳಕನ್ನು ತೋರಿಸಿಕೊಟ್ಟಿದ್ದೀನಿ ನೀನು. ಆ ಋಣ ನನಗುಂಟು. ಈ ದೇಹ ಬಾರದೇ ಇದ್ದರೆ ಯಾವುದೂ ಇಲ್ಲ. ಅದು ಕೌರವನ ಸೇವೆಗೂ ಇಲ್ಲ, ಯಾರ ಸೇವೆಗೂ ಇಲ್ಲ. ಈ ದೇಹ ಬರುವುದಕ್ಕೆ ಕಾರಣ ಆ ದೇಹ. ಅಮ್ಮ, ನನ್ನ ಮುಂದೆ ನೀನು ದೇಹಿ ಅಂತ ಹೇಳುವುದು ನನಗೆ ಯಾಕೆ? ಈ ದೇಹ ಆ ದೇಹದಿಂದ. ಅದಕ್ಕಾಗಿ ಅಲ್ಲಿ ಬಂದು ನನಗೆ ಏನೂ ಮಾಡುವುದಕ್ಕಾಗುವುದಿಲ್ಲ. ಮಾಡಿದರೆ ಅಪಚಾರವಾಗ್ತದೆ. ನಾನು ಇಲ್ಲಿ ಇದ್ದುಕೊಂಡು ಏನು ಮಾಡಬಹುದು ಅಂತ ಸನ್ನಿಧಾನ ಹೇಳಬೇಕು. ಹೌದಾ? ಛೇ, ನಾ ಕೊಡುವುದಕ್ಕಾಗಿಯೇ ಇದ್ದದ್ದು. ಏನು ಹೇಳ್ತಿ ತಾಯಿ, ನಿನ್ನ ಹತ್ರ ಯಾಕೆ ವಂಚನೆ? ಹುಟ್ಟುವಾಗ ಮೈಗಂಟಿಕೊಂಡಿದ್ದನ್ನು, ಹೌದಾ, ನನ್ನ ತಮ್ಮನಿಗೆ ಬೇಕಾಗಿ, ಈಗ ಗೊತ್ತಾದ ಮೇಲೆ ಅವನ ಬದುಕಿಗೆ ಬೇಕಾಗಿ ಮೈಗಂಟಿಕೊಂಡಿದ್ದನ್ನು ನಾನು ಅವನ ಜೊತೆಗೆ ವ್ಯಾಪಾರ ಮಾಡಿದ್ದೇನೆ ತಾಯಿ. ಮೈಗಂಟಿಕೊಂಡಿದ್ದನ್ನು ಹರಿದು ಕೊಟ್ಟಿದ್ದೇನೆ. ನಿನಗೆ ಅರ್ಥವಾಗಬಹುದು. ಅದನ್ನು ಬಗೆದು ಕೊಟ್ಟಿದ್ದೇನೆ. ಅವನಿಗೆ ಕೊಟ್ಟಿದ್ದೇನೆ ಅಂತೆ. ನನಗೆ ಅರ್ಥ ಸಂಬಂಧ ಇಲ್ಲವ, ಕೊಟ್ಟಿದ್ದೇನೆ. ನನಗೆ ದೇಹ ಭಾವ ಉಂಟು, ಜೀವಭಾವ ಉಂಟು, ಆತ್ಮಭಾವ ಉಂಟು, ನಿನ್ನಲ್ಲಿ ಆತ್ಮ ಪ್ರತ್ಯಯ ಉಂಟು. ನೀ ಕೇಳುವಾಗ ನಾನು ಇಲ್ಲ ಅಂತ ಹೇಳಿಯೇನಾ? ನಿನ್ನ ಕಾಲಬಡದಲ್ಲಿ, ಹೌದಾ, ಒಬ್ಬರು ಗುರುಗಳು ಬೆರಳು ಕಡಿದು ಕೊಡು ಅಂತ ಕೇಳಿದ್ದಾನೆ. ತಲೆ ಕಡಿದು ಕೊಡು ಅಂತ ಹೇಳು, ನಿನ್ನ ಪಾದಬುಡದಲ್ಲಿ ಕೊಡ್ತೇನೆ. ನೀ ಕೇಳಿದ್ರೆ ಇಲ್ಲ ಅಂತ ಹೇಳು. ನಾನು ಅಲ್ಲಿದ್ದುಕೊಂಡು ನನಗೆ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ, ನಾನು ಇಲ್ಲಿದ್ದುಕೊಂಡು ಅಲ್ಲಿಗೆ ಏನು ಮಾಡಬೇಕು ಅಂತ ಹೇಳು. ಮಗು, ಸೂತ್ರವಾಕ್ಯವಾಗಿ ಹೇಳ್ತೇನೆ, ನಿನಗೆ ಅರ್ಥವಾಗಬಹುದು. ನೀ ಹೇಳಿದೆಯಲ್ಲ, ಮೈಗಂಟಿಕೊಂಡದ್ದನ್ನು ನಾ ತೆಗೆದುಕೊಟ್ಟೆ ಎನ್ನುವ ಹಾಗೆ. ನನ್ನ ಉಳಿದ ನಿನ್ನ ಅಲ್ಲಿ ಇರುವಂತಹ 5 ಜನರಿಗೆ ನೀ ಮೈಗೆ ಅಂಟಿಕೊಳ್ಬೇಕು, ನೀ ಅವರನ್ನು ಮೈಗೆ ಅಂಟಿಕೊಳ್ಬೇಕು ಅಂತ, ನೀ ಅವರಿಗೆ ಕವಚವಾಗಬೇಕು ಅಂತ. ಇದೇ ನನ್ನ ಪ್ರಾರ್ಥನೆ. ಕಾಡಲಾಗದು ಎನ್ನೋಳಿ ನುಡಿಯಾಡಲಾಗದೆ ತಾಯೇ, ಕಥೆಯನು ಮಾಡಲಾಗದು ತಿಳುಹು ನೀ ನಡೆ ತಂದುದೇಕೆನಲು, ತಿಳುಹು ತಾಯೇ. ಅರ್ಥ ಆಯ್ತಮ್ಮ. ನಾನು ಆಲೋಚನೆ ಮಾಡಿದೆ, ಯಾವ ವಾದ್ಯ ವಾದನಗಳಿಗೆ ಸ್ವಯಂ ಶಬ್ದ ಇಲ್ಲ. ಅದು ತಾಡನದಿಂದ ಇರಬಹುದು, ನುಡಿಸುವುದರಿಂದ ಇರಬಹುದು, ಮೀಟುವುದರಿಂದ ಇರಬಹುದು. ಆ ಕೊಳಲಿಗೆ 5 ರಂಧ್ರ ಇರುವುದು. ಆ ಕೊಳಲಿಗೆ 6ನೇ ರಂಧ್ರವನ್ನು ತೆಗೆದವ ಯಾರು ಅಂತ ನಾನು ನೋಡುವುದು. ಅವ ವೇಣುಗೋಪಾಲ. ನಿನ್ನ ಕೊರಳೆಂಬ ಕೊಳಲನ್ನು ನುಡಿಸುವುದು ಅವ. ಯಾವ ಮೋಹನ ಮುರಳಿ ಕರೆಯಿತು ಅಲ್ವೋ? ಹೌದು. ನಾನು ಆಲೋಚನೆ ಮಾಡಿದೆ, ನೀ ಮಾತಾಡೋದಲ್ಲ ಇದು. ಈ ಕೊರಳಿನಲ್ಲಿ ಕೊಳಲು ನುಡಿಸುವ ಒಬ್ಬ ಇದ್ದಾನೆ. ಆ ರಂಧ್ರವನ್ನು ಕೊಳಲಿನ ತುದಿಯಲ್ಲಿ ತೆಗಿಲಿಲ್ಲ, ಬೆರಳ ಬುಡದಲ್ಲಿಟ್ಟಿದ್ದಾನೆ. ಅದಿದು. ನನ್ನ ತೊಡೆಯನ್ನು ಕೊರೆದದ್ದು ಅವನೇ, ಮೈಯಲ್ಲಿ ಅಂಟಿಕೊಂಡಿದ್ದನನ್ನು ಕೇಳಿದವನೇ. ನನಗೆ ಗೊತ್ತುಂಟು. ಸುಧರ್ಮ ಸಭೆಯ ಅಧ್ಯಕ್ಷ ಒಂದು ಹುಳಾಗಿ ಬರಲಿಲ್ವೋ ನನ್ನ ಮುಂದೆ? ಬಿಡು. ಸುಧರ್ಮ ಸಭೆ ಅಧ್ಯಕ್ಷ ನನ್ನ ಮುಂದೆ ಭಿಕ್ಷುಕರಾಗಲಿಲ್ವೋ? ನಿನ್ನ ಬಗ್ಗೆ ಎಷ್ಟು ಎತ್ತರಕ್ಕೆ ಹೋದಂತ ನೀ ಆಲೋಚನೆ ಮಾಡು. ಸತ್ರೇನು ಬದುಕಿದ್ರೇನು? ಕೆಲವರು ಬದುಕಿ ಸುದ್ದಿ ಆಗ್ತಾರೆ, ಕೆಲವರು ಸತ್ತು ಸುದ್ದಿ ಆಗ್ತಾರೆ. ನಾನು ದಾನದಿಂದ ಸುದ್ದಿ ಆಗ್ತೇನೆ. ಅವಧಾನ ಬೇಕಷ್ಟೇ.
ಅರ್ಥ ಆಯ್ತಮ್ಮ. ಮರಳಿ ಬಂದವರಿಲ್ಲ, ಬದುಕಿ ವರದಿ ತಂದವರಿಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ. ಕವಚವಾಗಬೇಕು ಅಂತ ಹೇಳಿದೆ ನೀನು. ತಮ್ಮಂದಿರಿಗೆ ಅಣ್ಣನೇ ಕವಚ ಆಗಬೇಕಾದ, ಅಣ್ಣನಿಗೆ ತಮ್ಮ ಕವಚ ಆಗುವುದಲ್ಲ. ಬಹುಶಃ ಒಂದು ಕವಚ ಉಳಿದುಕೊಂಡ ಕಾರಣ ಆದದ್ದಿರಬೇಕಿದು. ಅದು ಸಾವು ಇರದ ಕವಚ. ಆ ಒಂದು ಕವಚ ಉಳಿಯುವಾಗ ಒಬ್ಬನಿಗೆ ಆಯ್ತಂತೆ ಸಾವು ಬರ್ತದೆ ಅಂತ. ಅಲ್ಲೇ ಅವನಿಗೆ ಸಾವು ಉಂಟು ಅಂತಲೇ ಗೊತ್ತಿಲ್ಲ. ಒಂದು ಕವಚ ಉಳಿಯುವಾಗ ಗೊತ್ತಾದ ಅವನಿಗೆ ಸಾವು ಉಂಟು ಅಂತ. ಅವ ಬದುಕಬೇಕು ಅಂತ ಕೇಳಿದಿನಂತೆ. ಯಾವನೋ ಒಬ್ಬನೊಬ್ಬ ತಮ್ಮಂದಿರಿಗೆ ಕವಚವಾಗ್ತೇನೆ. ಅವರಿಗೆ ಕವಚ ಆಗಬೇಕು ಅಂದರೆ ಇದ್ದ ಕವಚವನ್ನು ಕಳ್ಕೊಳ್ಬೇಡ ನಾನು. ಆ ಕವಚವನ್ನು ಅವರಿಗೆ ತೊಡಿಸ್ತೇನೆ, ನಾನು ಸಂರಕ್ಷಕನಾಗ್ತೇನೆ. ಪರಶುರಾಮ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ. ಹೌದು, ಕೃಷ್ಣ ಪರಮಾತ್ಮ ನನ್ನನ್ನು ರಾಮ ಅಂತ ಹೇಳಿದ್ದಾನೆ. ರಘುರಾಮನಿಗೆ ನೀನು ಎಣ್ಣೆ. ನನಗೆ ಆಶ್ಚರ್ಯ ಆಯಿತು. ನಾನು ರಾಮನಾಗ್ತೇನೋ ಇಲ್ವೋ ತಾಯಿ? ನೀನು ಕೌಸಲ್ಯ ಅದೆಯಲ್ಲ, ನೀನು ಕೌಸಲ್ಯ ಅಂತ ಇದ್ದೇ ಇಲ್ವ? ಒಂದು ಗಳಿಗೆ ನಾನು ರಾಮನಾದ್ರೆ ಆ ಗಳಿಗೆಯಲ್ಲಿ ನೀನು ಕೌಸಲ್ಯ ಹೌದಲ್ವಾ? ಬಿಡು. ರಾಮದೇವರಿಗೊಂದು ಕ್ರಮ ಇತ್ತಂತೆ. ತೊಟ್ಟ ಬಾಣ ಹಿಂದೆ ಬರುವುದು. ಅದು ಸಮುದ್ರ ಸ್ನಾನ ಮಾಡಿ ಬಂದು ಬತ್ತಳಿಗೆಯಲ್ಲಿ ಕೂತ್ಕೊಳ್ತಿತ್ತು. ಕೃಷ್ಣದೇವರ ಮಾತು ಸುಳ್ಳಾಗ್ಲಿಕ್ಕಿಲ್ಲ, ಅದು ಸತ್ಯ ಆಗ್ತದೆ ಅಂತ. ನಾನು ರಾಮನಾಗಬೇಕಿದ್ರೆ ತೊಟ್ಟ ಬಾಣವೇ ಹಿಂದೆ ಬರಬೇಕು, ಇಲ್ಲದಿದ್ದರೆ ರಾಮನಾಗುವ ಯಾವ ಅರ್ಹತೆಯೂ ನನಗಿಲ್ಲ. ಹಾಗೆ ಹೌದಾದ್ರೆ ತೊಟ್ಟಂಬನ್ನು ತೊಡಲಾರೆ. ಬಂದರೂ ತೊಡುವುದಿಲ್ಲ. ಸ್ಪಷ್ಟ ಹೇಳ್ತಾರೆ, ನಿನ್ನ 5 ಮಂದಿ ಕೌಂತೆಯರು ಅಂತ ಯಾರಿದ್ದಾರೋ ಅವರಿಗೆ ತೊಡಕಿಲ್ಲ. ಹೌದೌದು, ಬೇರೇನೂ ಇಲ್ಲ. ಮಾತೃಋಣದ ಮುಕ್ತಿಗಾಗಿ ನಿನ್ನ ಅಪೇಕ್ಷೆಯನ್ನು ನಾನು ಮಾತಿನ ಮೂಲಕವಾಗಿ, ಮಾತೇ ಮಾತು, ನಿನ್ನ ಪಾದಬುಡದಲ್ಲಿ ಸಮರ್ಪಿಸಿಕೊಂಡಿದ್ದೇನೆ. ನೋಡ್ತಾ ಇದ್ದೇನೆ ನೋಡಿದಳು ಬಾಲಕನ ಗುಣಗಳ ಬಾಡಿದಳು ಹೃದಯಾಗ್ನಿತಾಪದಿ. ನೋಡಿದಳು ಬಾಲಕನ ಗುಣಗಳ ಬಾಡಿದಳು ಹೃದಯಾಗ್ನಿತಾಪದಿ. ಬೇಡಿದಳು ತೊಟ್ಟಂಬ ತೊಡದಿರು ಮಗನೆ ನೀನೆನುತ. ಬಾಲಕನ ಗುಣಗಳ ನೋಡಿದಳು ಹೃದಯಾಗ್ನಿತಾಪದಿ. ಬಾಡಿದಳು ತೊಟ್ಟಂಬ ತೊಡದಿರು ಮಗನೆ ನೀನೆನುತ. ಬೇಡಿದಳು ಮಗನೇ ಕಂದ 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 ಬಾಯಿ ತುಂಬ ಕರೆದು ಬಿಟ್ಟೆ ಮಗನೇ ನಿನ್ನನ್ನು ಕಂದ ಅಂತ. ನೋಡ್ತಾ ಇದ್ದೇನೆ, ನೀ ಮಾತುಗಳನ್ನಾಡುವಾಗ ನಿನ್ನಲ್ಲಿರುವಂತಹ ಧೃತಿಯನ್ನು ನೋಡುತ್ತಾ ಇದ್ದೇನೆ. ಹೇಳುವಾಗ ನಿನ್ನ ಮಾತಿನಲ್ಲಿರುವಂತಹ ವಿಶ್ವಾಸವನ್ನು ನೋಡುತ್ತಾ ಇದ್ದೇನೆ. ತೊಡಗಿಸಿಕೊಳ್ಳುವಾಗ ನಿನ್ನಲ್ಲಿರುವಂತಹ ಬದ್ಧತೆಯನ್ನು ನೋಡುತ್ತಾ ಇದ್ದೇನೆ. ಪ್ರಾರ್ಥಿಸುವಾಗ ನಿನ್ನಲ್ಲಿರುವ ದೈನ್ಯತೆಯನ್ನು ನೋಡುತ್ತಾ ಇದ್ದೇನೆ. ನಿನ್ನಲ್ಲಿರುವಂತಹ ಪ್ರೀತಿಯನ್ನು ನೋಡುತ್ತಾ ಇದ್ದೇನೆ. ಎಲ್ಲವನ್ನು ಒಳಗು ಮಾಡಿಕೊಂಡಾಗ ನನ್ನ ಎದೆ ಈಗ ಹೊಸ ಬಿಸುಪನ್ನು ಪಡೆದುಕೊಂಡಿದೆ. ಮಗು ಹೊಸ ಬಿಸುಪನ್ನು ಪಡೆದುಕೊಂಡಿದೆ.
ತಾಯಿಯಾದವಳು ಮಗನಾದವನಿಗೆ ಹೀಗೆ ಮಾಡು ಅಂತ ಆಜ್ಞಾಪಿಸಬೇಕಂತೆ. ಮಗು ಯಾಕೆ ಅಂತ ಕೇಳಬಾರ್ದು, ಏನು ಅಂತ ಕೇಳಬಾರ್ದು, ಹೇಗೆ ಅಂತ ಕೇಳಬಾರ್ದು, ಯಾವುದಕ್ಕಾಗಿ ಅಂತ ಕೇಳಬಾರ್ದು, ಯಾರು ಅಂತ ಕೇಳಬಾರ್ದು, ಕಣ್ಣರಳಿಸಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬಾರದು. ಮಾತಾಡುತ್ತಾ ಮಾತಾಡುತ್ತಾ ಕೃಷ್ಣ ಹೇಳಿದಂತಹ ಮಾತನ್ನೇ ಉಲ್ಲೇಖಿಸಿ ನೀ ಮುಂದುವರಿದಾಗ ಅದನ್ನೇ ನಿನಗೆ ಮತ್ತೆ ನೆನಪಿಸ್ತೇನೆ. ನಮ್ಮ ಮಾತು ನಮ್ಮ ಬಾಣದ ಹಾಗೆ ಇರಬೇಕಂತ ನೀನೇ ಹೇಳಿದೆಯಲ್ಲ ಮಗು, ನಾವು ಮಾತಿಗೆ ಮಾತೆಯ ಸ್ಥಾನ ಕೊಡಬೇಕು ಎನ್ನುವ ಹಾಗೆ. ಮಾತಿಗೆ ಮಾತೆಯ ಸ್ಥಾನ ಕೊಟ್ಟರೆ ಮಾತೆ ತನ್ನ ಮಗುವಾದವಳನ್ನು ಹೇಗೆ ನೋಡಿಕೊಳ್ಳುತ್ತಾಳೋ ಹಾಗೆ ಮಾತೆ ನಮ್ಮ ಮಾತನ್ನು ಉಳಿಸ್ತದೆ. ಮಾತು ಕಲಿಸುವವಳು ಮಾತೆ, ಹಾಗಾದ ಕಾರಣ ಮಾತೆಗೂ ಸಂಬಂಧ. ಆದ್ದರಿಂದಲೇ ಮರು ಮಾತಾಡಕೂಡದು. ನೀ ಹೇಳಿದ ಹಾಗೆ ಮಾತು ಒಮ್ಮೆ ಆಡಿದ್ದನ್ನು ಬದಲಿಸಕೂಡದು. ತೊಟ್ಟಂಬನ್ನು ತೊಡುವುದಿಲ್ಲ, ತೊಟ್ಟಂಬನ್ನು ತೊಡುವುದಿಲ್ಲ, ತೊಟ್ಟಂಬನ್ನು ತೊಡುವುದಿಲ್ಲ. ಶುಭವಾಗಲಿ ಮಗು, ಶುಭವಾಗಲಿ ಮಗು, ಶುಭವಾಗಲಿ ಮಗು. ಬಹುಶಃ ಅನೇಕ ಮಂದಿಗೆ ಈ ಕಲೆಯ ಬಗೆಗೆ ಪೂರ್ವ ತಿಳುವಳಿಕೆ ಇರಲಿಕ್ಕಿಲ್ಲ. ಅನ್ಯಾನ್ಯ ಭಾಗದಿಂದ ನೀವು ಬಂದಿದ್ದೀರಿ. ಇದು ಕರ್ನಾಟಕದ ಕರಾವಳಿ, ಕಾಸರಗೋಡಿನ ಚಂದ್ರಗಿರಿಯಿಂದ ತೊಡಗಿ ಕಾರವಾರದವರೆಗೆ ಮತ್ತು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿರುವಂತಹ ಅಪೂರ್ವ ಕಲೆ ಇದು. ಜಗತ್ತಿನ ರಂಗಭೂಮಿಯಲ್ಲಿ ಯಾವುದೇ ಪರಿಕರಗಳಿಲ್ಲದೆ ನಾವು ಹಾಕಿದ ಉಡುಪಿನಲ್ಲಿ ಕುಳಿತ ಭಂಗಿಯಲ್ಲಿ ಭಾಗವತರು ಹಾಡುವಂಥ ಒಂದು ಕಥೆಯ ಸಾಹಿತ್ಯ ಪದ್ಯವನ್ನು ಅನುಸರಿಸಿಕೊಂಡು ಕತೆ ಮತ್ತು ಪಾತ್ರದ ಮನಸ್ಸು, ಭಾವ ಮತ್ತು ವಿಚಾರ ಇದನ್ನು ಸಂಯೋಜಿಸಿಕೊಂಡು ಇದು 2 ಗಂಟೆ 3 ಗಂಟೆ 4 ಗಂಟೆ ನಮಗೆ ಸಮಯ ಇದ್ದ ಹಾಗೆ ಕತೆ ಮತ್ತು ಅನ್ಯ ವಿಷಯಗಳನ್ನು ಪೋಣಿಸಿಕೊಂಡು ಸಾಗುವಂತಹ ತಾಳಮದ್ದಳೆ ಸ್ವರೂಪ ಇದು ಮಾತಿನ ಮಂಟಪ. ಇದು ಯಕ್ಷಗಾನದ 2, ಒಂದು ವೇಷಭೂಷಣ ಹಾಕಿಕೊಂಡು ಕುಣಿಯುವಂತಹದ್ದು, ಅದರಲ್ಲಿ ಕಥೆಯನ್ನು ಪ್ರಸ್ತುತಪಡಿಸುವಂತಹದ್ದು. ಇಲ್ಲಿ ಯಾವುದಿಲ್ಲ, ಇಲ್ಲಿ ಅರೆಮನೆ, ಸೆರೆಮನೆ, ಹೊಳೆ ಎಲ್ಲ ಆಗುವುದು ಬರೇ ಮಾತಿನಲ್ಲಿ, ಬೇರೆ ಯಾವುದರಲ್ಲಿ ಇಲ್ಲ. ಇದು ಜಗತ್ತಿನ ಅಪೂರ್ವ ಕಲೆ. ಇದು ಮತ್ತೊಂದು ಕಲೆ ಹೀಗಿಲ್ಲ. ಇದು ಪ್ರಥಮ ಬಾರಿಗೆ ನೀವು ಕೂತಿದ್ದೀರಿ ಮತ್ತು ನಿಶ್ಚಲವಾಗಿ ಕೂತಿದ್ದೀರಿ. ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಸೌಖ್ಯವನದ ವಾಸ್ತು ಇದರ ಆವರಣ ಕಾರಣ. ಅದೇ ಮೈದಾನದಲ್ಲಿ ಆದರೆ ನೀವು ಚರ್ಮುರಿ ತಿನ್ನಲಿಕ್ಕೆಲ್ಲ ಹೋಗ್ತಿದ್ರಿ ಅತ್ತ ಇತ್ಲಾಗಿ. ಇಲ್ಲಿ ಚರ್ಮುರಿ ಕೊಡುವುದಿಲ್ಲ, ಮಸಾಲೆ ಕಡಲೆ ಇಲ್ಲ. ಇಲ್ಲಿ ಅದೇ ತಿಮರೆ ಚಟ್ನಿ ಮತ್ತು ಇದೇ ಇರೋದಲ್ವ ಜ್ಯೂಸು, ಯಾವುದು ಹೌದೌದು ಈ ಕ್ಯಾರೆಟಿನದ್ದ ಮೂಲಂಗಿಯದ್ದ ಇದೇ ತಿನ್ನಬೇಕಷ್ಟೆ. ನೀವು ಹೊರಗೆಲ್ಲಿಗೆ ಹೋಗೋದಿಲ್ಲಿ, ಹೋದರೆ ಸೊಪ್ಪು ತಿನ್ನಬೇಕಷ್ಟೆ. ಹೌದಾ, ಸೊಪ್ಪು ತಿಂದ ಮೇಲೆ ನೀರು ಕುಡಿಬೇಕಷ್ಟೆ. ಹೌದೌದು. ಆ ಕಾರಣದಿಂದ ಇದು ಅಪೂರ್ವವಾದದ್ದು. ಇದರಲ್ಲಿ ಆಧ್ಯಾತ್ಮ ಸಂಗತಿ ಉಂಟು, ವೈದಿಕ ಸಂಗತಿ ಉಂಟು, ಪುರಾಣದ ಸಂಗತಿ ಉಂಟು. ಇದು ಕಲೆಯನ್ನು ಪರಿಚಯಿಸುವ ಕೆಲಸ. ಇದು ಒಂದು 500-600 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ತಾವು ಬಂದಿದ್ದೀರಿ. ಪೂಜ್ಯ ಹೆಗಡೆಯವರು ಇಂತಹ ಒಳ್ಳೆಯ ಆರೋಗ್ಯಪೂರ್ಣವಾದ ಮತ್ತು ನಮ್ಮ ಮನಸ್ಸಿಗೆ ಇಂತಹ ಸಂಗತಿಗಳನ್ನು ಈ ಯೋಗದ ಜೊತೆ ಇದು ಒಂದು ಏನು ಹೇಳೋದು, ಇದು ಒಂದು ಯೋಗ, ಇದು ಆಧ್ಯಾತ್ಮದ ಥೆರಪಿ. ಒಂದು ಆಧ್ಯಾತ್ಮದ ಥೆರಪಿ ಅಲ್ವೋ ನಮ್ಮ ನಿತ್ಯಾನಂದರೇ? ಹೇಗೆ ಸಂಗೀತ ಒಂದು ಥೆರಪಿ. ನೀವು ಸಂಗೀತವನ್ನು ಹದವಾಗಿ ಹಾಕಿದರೆ ಹಸು ಬೇಗ ಹಾಲು ಕೊಡ್ತದೆ. ಅದು ಸಂಶೋಧನೆಯಿಂದ ಪ್ರೂವ್ ಆಗಿದೆ. ದೊಡ್ಡ ಡೈರಿ ಮಾಡುವವರು, ನಾನು ಮುಂಬೈಗೆ ಹೋಗಿದ್ದೆ, ಅಲ್ಲಿ ಅಸಂಖ್ಯಾತ ಹಸುಗಳು, ಮೇಲೆ ಸಂಗೀತದ ಇದುಂಟು, ಕೆಳಗೆ ಮೆಷಿನ್ ಇಡ್ತಾರೆ ಹಾಲು ಕರೀಲಿಕ್ಕೆ. ಅವಾಗ ಅವರು ಹೇಳಿದರು, ಆ ಸಂಗೀತ ಹಾಕಿದ ದಿವಸ ಹಾಲು ಹೆಚ್ಚು, ಅದು ಹಾಕದಿದ್ದರೆ ಹಾಲು ಕಡಿಮೆ ಅಂತ. ಹಾಗಾದರೆ ಅದರ ಗುಣ ಏನು ಅಂತ ಆಲೋಚನೆ ಮಾಡಿ. ಅದಕ್ಕೆ ನಮ್ಮ ಕಿವಿ ಶುದ್ಧ ಇರಬೇಕು, ಇಲ್ಲ ಇದು ಪ್ರಯೋಜನ ಇಲ್ಲ, ಅದು ಮುಖ್ಯ. ಇದನ್ನು ಕಲೆಯನ್ನು ನೀವು ಸವಿದಿದ್ದೀರಿ. ಇದು ಒಂದು ಥೆರಪಿ ಆಯಿತು. ಬಹುಶಃ ನನಗೆ ಕಾಣೋದು ಪ್ರತಿ ಸಲ ತಿಂಗಳಿಗೊಂದು ಇಂತಹದ್ದು ವಾಚನ, ಪ್ರವಚನ, ಸಂಗೀತ, ಗಮಕ ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂಥದ್ದು. ಅದು ಪ್ರಕೃತಿ ಚಿಕಿತ್ಸೆ. ಹಿರಿಯರು ಹಳೆ ಕಾಲದಲ್ಲಿ ಮುದುಕರೆಲ್ಲ ಪ್ರಾಣೋತ್ಕ್ರಮಣ ಸ್ಥಿತಿ ಬರುವಾಗ ಭಜನೆ ಹೇಳಲಿಕ್ಕೆ ಹೇಳ್ತಿದ್ರಂತೆ. ನನ್ನ ಅಜ್ಜಾಗೋರೊಬ್ಬರಿದ್ದು ಹರಿದಾಸರು, ಅವರು ಸಾಯ್ಲಿಕ್ಕಾಗುವಾಗ ಮನೆಯವ್ರ ಹತ್ರ ಹೇಳಿದ್ರಂತೆ, ತಿಂಡಿಯೆಲ್ಲ ಮಾಡಿ ನನಗೆ ವಿಮಾನ ಬರ್ತಾ ಉಂಟು ಅಂತ. ಹರಿಕತೆ ಸುಬ್ರಾಯ ಭಟ್ರು ಅಂತ, 1 ರೂಪಾಯಿಗೆ ಮನೆಗೆ ಹೋಗಿ ಹರಿಕತೆ ಮಾಡ್ತಿದ್ದವರು. ಎಲ್ಲರೂ ತಿಂಡಿ ಮಾಡಿದ್ರಂತೆ. ಅವರು ಆ ಚಿಟಿಕೆ ತರಲಿಕ್ಕೆ ಹೇಳಿದ್ರಂತೆ ಮಲಕ್ಕೊಂಡು.
ತುಳಸಿ ಕಟ್ಟೆ ಹತ್ರ ಮಲಗಿಸಲಿಕ್ಕೆ ಹೇಳಿದರು. ತುಳಸಿ ಕಟ್ಟೆ ಹತ್ರ ಮಲಗಿಸಿದರು. ಅಷ್ಟರವರೆಗೆ ಹಾಡದೇ ಇರುವ ಒಂದು ಹಾಡನ್ನು ಹಾಡಿದರು. 90 ವರ್ಷದ ಯುವಕವರಾಗ ಹಾಡುತ್ತಾ ಅವರು ವಿಮಾನ ಬಂತು, ಜೈ ಜೈ ವಿಠಲ ಬಂದ, ಅಲ್ಲೇ ಹೋದರು. ಅವರು ಸಾಧಕರು, ಅವರಿಗೆ ಸಾವು ಗೊತ್ತಿತ್ತು ಅಲ್ವಾ, ಸಾವು ಗೊತ್ತಿತ್ತು. ಈಗ ಹಾಗಲ್ಲ, ಈಗ ಸತ್ತು ಪೋಸ್ಟ್ ಮಾರ್ಟಮ್ ಆಗಿ ಮನೆಗೆ ಹೆಣ ಬರುವಾಗ ಕೊಡ್ತಾಗ್ತದೆ, ಅದು ಅಲ್ಲಿಗೆ ಬಂದು ನಿಂತಿದೆ. ಸಾಯಲಿಕ್ಕೆ ನೀವು ಸತ್ತಿದ್ದಾನೆ ಅಂತ ಹೇಳಲಿಕ್ಕೆ ಡಾಕ್ಟ್ರ್ ಇದ್ದಾರೆ. ಆಗ ಮನೆಯ ತುಳಸಿಗಟ್ಟೆ ಹತ್ರ ಸತ್ತಿದ್ದಾರೆ. ನಾನು ವಿಜ್ಞಾನ ಮುಂದುವರೆದಿದ್ದ, ನಾವು ಹಿಂದೆ ಹೋಗಿದ್ದೇವೆ ಅಂತ ಗೊತ್ತಿಲ್ಲ, ಮುಂದೆ ಹೋಗಿದ್ದೇವೆ ಹಿಂದೆ ಹೋಗಿದ್ದೇವೆ ಅಂತ. ಇದು ನಮಗೆ ಮನಸ್ಸಿಗೆ ಮುದ ಕೊಡುವಂತಹದ್ದು, ಕಿವಿಗೆ ಶ್ರವಣೇಂದ್ರಿಯಕ್ಕೆ. ಯೋಗ ಅದುವೇ ತ್ವಗೀಂದ್ರಿಯ, ಶ್ರವಣೇಂದ್ರಿಯ, ದೃಗೀಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ಇಂದ್ರಿಯ ಪಂಚಕಗಳು, ಅದರಲ್ಲೇ ಎಲ್ಲ ಇರುವಂತಹದ್ದು. ಅದು ಲೆಕ್ಕಕ್ಕಿಂತ ಹೆಚ್ಚಾದರೆ ನಮಗೆ ರೋಗ ಎಲ್ಲ ಬರುವಂತಹದ್ದು. ಅಂತಹದ್ದು ನಿಮಗಾಗಲಿ, ಇದರಿಂದ ನಿಮಗೆ ಶುಭ ಆಗಲಿ. ನಾನು ಒಂದು ನಿಮ್ಮ ಹತ್ರ ಪ್ರಾರ್ಥನೆ, ಕಾರ್ಯದರ್ಶಿಗಳಿದ್ದಾರೆ, ಅವರು ಮೈಕದ ಹತ್ರ ಬಂದರು ಮಾತನ್ನು ನಿಲ್ಲಿಸಲಿಕ್ಕೆ. ನನಗೆ ಅರ್ಥ ಆಗ್ತದೆ, ಮೈಕ ಕೊಟ್ಟ ಕಾರಣ ಮಾತಾಡಿದ್ದು, ಸ್ವಾತಂತ್ರ್ಯ ನನಗೆ ಬಂತು ಮೈಕ ಕೊಟ್ಟ ಕಾರಣ. ನಿಮ್ಮ ಊರಿನಲ್ಲಿ ಒಂದು ತಾಳಮದ್ಲೆ ಹೀಗೆ ಮಾಡಲಿಕ್ಕೆ ಆಗ್ತದಂತ ಆಲೋಚನೆ ಮಾಡಿ. ನೀವು ಇನ್ನು ಅಲ್ಲಿ ಹೋಗಿ ತಾಳಮದ್ಲೆ ಹೀಗೆ ಹಾಗೆ ಅಂತ ಕತೆ ಹೇಳೋದಕ್ಕಿಂತ ನೀವರನ್ನು ಸಂಪರ್ಕ ಮಾಡಿ ಒಂದು ತಾಳಮದ್ದಳೆ, ನೀವು ಅನ್ಯಾನ್ಯ ಊರಿನಲ್ಲಿ ಚೌತಿ ಅಥವಾ ಯಾವುದು ಧಾರ್ಮಿಕ ಸಂದರ್ಭದಲ್ಲಿ ಕಲೆ ಬೆಳೆಯುವುದು, ಕಲೆ ವಿಸ್ತರಣೆ ಆಗೋದು, ನಾವು ಅಲ್ಲಿಗೆ ಹೋಗಿ ಹೇಳಿದಾಗ ಅಲ್ಲ, ಅಲ್ಲಿ ಮಾಡಿಸಿದಾಗ ಶುಭವಾಗಲಿ. ನಮಗೂ ಒಂದು ಒಳ್ಳೆಯ ವಾತಾವರಣದಲ್ಲಿ, ಸೌಖ್ಯವನದಲ್ಲಿ ಅವಕಾಶ ಕೊಟ್ಟಿದ್ರಿ. ನಮಗೂ ಇದೊಂದು ಒಳ್ಳೆಯ ಎಂಥದ್ದು ಖುಷಿಯಾಗುವಂಥದ್ದು. ಒಮ್ಮೆ ನಮ್ಮ ಓದುವಿಕೆಯನ್ನು ಹೀಗೆ ಹೇಳಬೇಕಿದ್ರೆ ಕೇಳುವವರು ಬೇಕಿತ್ತು, ಮಾಡಿಸುವವರು ಬೇಕು. ಅದಕ್ಕೆ ಬೇಕಾಗಿ ಶಾಂತಿವನದಲ್ಲಿ ಬರುವಾಗಲೇ ಓಡೋಡಿ ಒಳ್ಳೆಯ ಆತಿಥ್ಯ ನಮಗೆ ಕೊಟ್ಟರು. ಇನ್ನು ಹೋಗುವಾಗಲೂ ಒಳ್ಳೆಯ ಆತಿಥ್ಯ ತಯಾರಾಗಿದೆ ಅಂತ ನೆನಪುಂಟು, ಅದನ್ನು ಸ್ವೀಕರಿಸಿ ಪ್ರಾಯೋಜನೆಯ ದೊಡ್ಡ ಮನಸ್ಸು ಮಾಡಿದ್ದಾರೆ ಕಲೆಯ ಪ್ರದರ್ಶನಕ್ಕೆ. ವಿದ್ವಜ್ಜನ ಶ್ರೋತೃಗಳು ಬಂದಿದ್ದೀರಿ, ಶ್ರದ್ಧೆಯ ತಾಯಂದಿರು, ಮಹನೀಯ ಮಹೋದಯರು, ಕಾರ್ಯದರ್ಶಿಗಳು ಮತ್ತು ಅವರನ್ನು ಬಳಸಿ ನಿಂತಹ ಸಿಬ್ಬಂದಿ ಎಲ್ಲ ಒಂದು ಆತ್ಮೀಯ ಮನೆಯ ವಾತಾವರಣ ಇದು. ಇಲ್ಲಿಯ ಸೋದರಿಯರು ಊಟ ಬಳಸುವಾಗಲ್ಲ, ಮನೆಗೆ ಹೋಗಿ ತಾಯಿ ತಂಗಿಯರು ಬಳಸಿದಾಗ ಆಗ್ತದೆ, ಖುಷಿಯಾಗ್ತದೆ ಆ ವಾತಾವರಣ. 50% ಈ ವಾತಾವರಣವೇ ನಮ್ಮನ್ನು ಆರೋಗ್ಯಪೂರ್ಣವಾಗಿ ಆಗ್ತದೆ. ನಮಗೆ ಆತ್ಮವಿಶ್ವಾಸ ಜಾಗೃತಗೊಳಿಸುವಂಥ ಕೆಲಸ ಇದು ಕಲೆಯಿಂದಲೂ ಆಗಿದೆ. ಎಲ್ಲರೂ ಹಿಮ್ಮೇಳದ ಮುಮ್ಮೇಳದ ಕಲಾವಿದರು ಪಾಲ್ಗೊಂಡಿದ್ದಾರೆ. ಇದಕ್ಕೆ ನಮಗೆ ಅವಕಾಶ ಕೊಟ್ಟದ್ದಕ್ಕೆ ಪ್ರಾಯೋಜಕರು ಮತ್ತು ಪ್ರತ್ಯೇಕವಾಗಿ ಸೀತಾರಾಮ ತೋಳ್ಪಡಿತಾಯರು, ಶಾಂತಿವನದ ಗಿನ್ನೆಸ್ ದಾಖಲೆವರೆಗೆ ಇದು ಪ್ರಶಸ್ತಿ ಪಡೆದಂತಹದ್ದು. ಅದಕ್ಕೆ ಪೂಜ್ಯ ಹೆಗಡೆಯವರ ಮಾರ್ಗದರ್ಶನವೋ ಹರ್ಷೇಂದ್ರರ ಮಾರ್ಗದರ್ಶನ ಇರ್ಬೋದು, ಆದರೆ ಆ ಮಾರ್ಗದರ್ಶನವನ್ನು ಕಾರ್ಯಗತಗೊಳಿಸುವ ದೊಡ್ಡ ತಂಡ ಬೇಕಲ್ವ. ರಾಮ ಹೋದದ್ದೌದು ಲಂಕೆಗೆ, ಕೆಲಸ ಮಾಡಿದ್ದು ಹನುಮಂತ, ಜಾಂಬವಾದಿ, ಕಪಿವೀರರು ಸೇತುವೆ ಕಟ್ಟಿದ್ದು, ಹೋರಾಟ ಮಾಡಿದ್ದು. ಹಾಗಾದ ಕಾರಣ ಈ ದೊಡ್ಡ ರಾಮ ಸೇನೆ, ಧರ್ಮಸ್ಥಳದ ಶಿವಸೇನೆ, ಮಂಜುನಾಥನ ಸೇನೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅವರಿಗೆ ಅಭಿನಂದನೆ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀನಿವಾಸಾಯ ಮಂಗಲಂ. ಧರೆಯೊಳು ಪೆಸರಾಂತವರ ಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಗ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಲಂ. ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಲೆಗೆ ಜಯ ಮಂಗಲಂ. ಹರಸುತ ಸಕಲರ ದುರಿತ ನಿವಾರಿಪ ಹರಸುತ ಗಣಪಗೆ ಜಯ ಮಂಗಲಂ. ಧರೆಯೊಳು ಪೆಸರಾಂತವರ ಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ
ಹರಗಣ ನೆನೆಸುತ್ತಯ ನೆರೆ ನಂಬಿದವರ ಪೊರೆ ವರ್ಣಪ್ಪಗೆ ಜಯ ಮಂಗಲಂ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನಗಿರಿಯಲ್ಲಿ ನಿಂದಗೆ ಜಯ ಮಂಗಲಂ. ಹರಗಣ ನೆನೆಸುತ್ತ ನೆರೆ ನಂಬಿದವರ ಪೊರೆ ಬಣ್ಣಪ್ಪಗೆ ಜಯ ಮಂಗಲಂ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನ ಗಿರಿಯಲ್ಲಿ ನಿಂದಗೆ ಜಯ ಮಂಗಲಂ. ಪರಹಿತಕ್ಕೆ ಹರನಯ ಪೂಜಿಪ ಹೆಗ್ಗಡೆ ವರ ಕುಲಕ್ಕಾಗಲಿ ಜಯ ಮಂಗಲಂ. ಧರೆಯೊಳು ಪೆಸರಾಂತವರ ಧರ್ಮಸ್ಥಳದೋಳು ಸ್ಥಿರವಾಗಿ ನೆಲೆಸಿ ಮಂಜುನಾಥಗೆ ಜಯ ಮಂಗಲಂ. ಶುಭ ಮಂಗಲಂ ಜಯ ಮಂಗಲಂ. ಮಂಗಲಂ ಕರದುಳು ಪರಜೂಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿವಗೆ ಪುರಗ ಭೂಷಣನ ಕುಮಾರ ಗಜವಗನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ